ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ರಾಜ್ಯಾದ್ಯಂತ ಚರ್ಚೆಯಾಗಿದ್ದಂತಹ ವಿಚಾರ, ಚರ್ಚೆಯಾಗ್ತಾ ಇರುವಂತಹ ವಿಚಾರದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಜೊತೆಗೆ ಜಿದ್ದಾಜಿದ್ದಿಗೆ ಬಿದ್ದು ಹಠವನ್ನ ಸಾಧಿಸಿರುವಂತದ್ರ ಜೊತೆಗೆ ಅಟ್ ಎನಿ ಕಾಸ್ಟ್ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ವಿರೋಧಿಸಿದಂತಹ ಪ್ರತಿಪಕ್ಷಗಳು, ಕಾಂಗ್ರೆಸ್ ಸೇರಿದಂತೆ ಜೆಡಿಎಸ್ ಸೇರಿದಂತೆ ಇತರ ಸಾಮಾಜಿಕ ಚಿಂತಕರು ಎಲ್ಲರೂ ಕೂಡ ಈ ಹಿಂದಿನಿಂದಲೂ ಕೂಡ ಮತಾಂತರ ನಿಷೇಧ ವಿಧೇಯಕ ಅನ್ನುವಂಥದ್ದು ಏನಿದೆ ಇದು ಬರಲೇಬಾರದು, ಜಾರಿಗೆ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಬರ್ತಾ ಇತ್ತು. ಒಂದು ಮಹತ್ವದ ಬೆಳವಣಿಗೆ ಪಡೆದುಕೊಂಡಿದೆ ರಾಜ್ಯ ರಾಜಕಾರಣ. ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರ ಆಗಿರುವಂತದ್ದು ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2021 ಅಂಗೀಕಾರ ಆಗಿರುವಂತದ್ದು. ಅದೇ ರೀತಿ ಈ ಒಂದು ವಿಚಾರಗಳಲ್ಲಿ ಪ್ರಮುಖವಾಗಿರುವಂತಹ ಕೆಲವು ವಿಚಾರಗಳು ಬರುತ್ತೆ. ಈ ಹಿಂದಿನೂ ಕೂಡ ಮತಾಂತರ ನಿಷೇಧದ ಬಗ್ಗೆ ನಾವು ಮಾತನಾಡಿದಾಗ ಸಂವಿಧಾನದಲ್ಲಿ ಹಿಂದಿನೂ ಕೂಡ ಈ ಬಗ್ಗೆ ವಿಚಾರಗಳು ಇತ್ತು, ಕಾನೂನುಗಳು ಇತ್ತು. ಆದ್ರೆ ಶಿಕ್ಷೆಯ ಸ್ವರೂಪಗಳು ಸ್ವಲ್ಪ ವಿಭಿನ್ನವಾಗಿದೆ, ಕಠಿಣವಾಗಿದೆ ಅನ್ನೋದನ್ನು ಬಿಟ್ರೆ ಈ ಹಿಂದಿನಿಂದಲೂ ಕೂಡ ಇತ್ತು. ಯಾಕೆ ಹೊಸದಾಗಿರುವಂತಹ ಕಾಯ್ದೆಯನ್ನ ಮಾಡಬೇಕು ಅನ್ನುವಂಥದ್ದು ಈ ಹಿಂದಿನಲ್ಲೂ ಕೂಡ ವಿಪಕ್ಷಗಳು ಕೇಳಿಕೊಂಡು ಬರ್ತಾ ಇರುವಂತಹ ವಿಚಾರ. ಅಂತೂ ಇಂತೂ ವಿಧೇಯಕ ಅಂಗೀಕಾರ ಆಗಿರುವಂತದ್ದು. ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರ ಆಗಿದೆ. ಜೊತೆಗೆ ಧ್ವನಿ ಮತದ ಮೂಲಕ ಈ ವಿಧೇಯಕ ಅಂಗೀಕಾರ ಆಗಿರುವಂತದ್ದು. ಈಗಾಗಲೇ ನಮ್ಮ ದೇಶದ ಹಲವು ರಾಜ್ಯಗಳಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇದೆ. ಆದ್ರೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ವಿಚಾರಕ್ಕೆ ಬಂದಾಗ ಇದು ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ಳುತ್ತೆ. ಇಲ್ಲಿ ಕ್ರೈಸ್ತರ ವಿರೋಧ ಬರುತ್ತೆ, ಕಾಂಗ್ರೆಸ್ನವರ ವಿರೋಧ ಬರುತ್ತೆ, ಇನ್ನಿತರ ಅಲ್ಪಸಂಖ್ಯಾತರ ವಿರೋಧ ಬರುತ್ತೆ ಅನ್ನುವಂಥದ್ದು ಬಿಟ್ರೆ ತದನಂತರ ಈ ಹಿಂದಿನಲ್ಲೂ ಕೂಡ ಈ ಒಂದು ಕಾನೂನು ಇತ್ತು. ಆದ್ರೆ ಈ ಬಾರಿ ಶಿಕ್ಷೆಯ ಸ್ವರೂಪ ಅಥವಾ ಕೆಲವು ಆಯಾಮಗಳು ವಿಭಿನ್ನವಾಗಿರುತ್ತೆ ಅನ್ನುವಂಥದ್ದು. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಮೊದಲದಾಗಿ ಮಂಡನೆಯಾಗಿರುವಂತಹ ಒಂದು ಅಂಗೀಕಾರ ಯಾವ ರೀತಿ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಏನಿದೆ? ಈ ಮಸೂದೆ ಪ್ರಕಾರ ಪರಿಶಿಷ್ಟ ಅಂದ್ರೆ ಎಸ್ಸಿ, ಅಪ್ರಾಪ್ತರು, ಮಹಿಳೆಯರು, ಬುದ್ಧಿಮಾಂದ್ಯರನ್ನ ಮೂಲ ಧರ್ಮದಿಂದ ಬೇರೆ ಧರ್ಮಕ್ಕೆ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡಿದ್ರೆ ಆರೋಪಿಗೆ ಕನಿಷ್ಠ 3 ವರ್ಷದಿಂದ 10 ವರ್ಷದವರೆಗೆ ಜೈಲು, 50,000 ರೂಪಾಯಿ ದಂಡ. ಬೇರೆ ವರ್ಗದವರನ್ನ ಮತಾಂತರ ಮಾಡಿದ್ರೆ 3 ವರ್ಷದಿಂದ 5 ವರ್ಷದವರೆಗೆ ಜೈಲು ಮತ್ತು 25,000 ರೂಪಾಯಿ ದಂಡ. ಜೊತೆಗೆ ಯಾವುದೇ ರೀತಿಯ ವಸ್ತು, ಹಣ, ಉಡುಗೊರೆ, ಯಾವುದೇ ಧರ್ಮದ ಸಂಸ್ಥೆಯಲ್ಲಿ ಉದ್ಯೋಗ, ಉಚಿತ ಶಿಕ್ಷಣ, ವಿವಾಹವಾಗುವುದಾಗಿ ಆಮಿಷವೊಡ್ಡಿ ಭಾವನಾತ್ಮಕವಾಗಿ ಸೆಳೆದು ಬಲವಂತವಾಗಿ ಮತಾಂತರ ಮಾಡೋದು ಕಾನೂನು ಬಾಹಿರ. ಶಿಕ್ಷಣ ಸಂಸ್ಥೆಗಳು, ಅನಾಥಾಶ್ರಮ, ಆಸ್ಪತ್ರೆ, ಸಂಸ್ಥೆ ಅಥವಾ ಸಿಬ್ಬಂದಿ ಮತಾಂತರ ಮಾಡಿದ ಆರೋಪ ಸಾಬೀತಾದರೆ ಅಂತಹ ಸಂಸ್ಥೆಗಳಿಗೆ ಸರ್ಕಾರದಿಂದ ಅನುದಾನವನ್ನ ನಿಲ್ಲಿಸಲಾಗುತ್ತೆ. ಮತಾಂತರಕ್ಕೆ ಒಳಗಾದವನಿಗೆ ಮತಾಂತರ ಮಾಡಿದವನು ಗರಿಷ್ಠ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲೇಬೇಕು. ಆಮಿಷವೊಡ್ಡಿ ಮತಾಂತರಗೊಂಡು ವಿವಾಹ ಆಗಿದ್ರೆ ಅಂತಹ ವಿವಾಹವನ್ನ ಅಸಿಂಧು ಅಂತ ಘೋಷಿಸಲು ಕುಟುಂಬ ನ್ಯಾಯಾಲಯಕ್ಕೆ ಅವಕಾಶವನ್ನ ನೀಡಲಾಗಿದೆ. ಮತಾಂತರ ಮಾಡುತ್ತಿದ್ರೆ ಪೊಲೀಸರಿಗೆ ಮಾಹಿತಿ ನೀಡಬಹುದು. ಒತ್ತಾಯದ ಮತಾಂತರ ಅಸಿಂಧುವಾಗುತ್ತೆ ಅಂತ ಮಸೂದೆಯಲ್ಲಿದೆ. ಸಂವಿಧಾನದ ಅನುಚ್ಛೇದ 25ರಲ್ಲಿ ಎಲ್ಲರಿಗೂ ಅವರವರ ಧರ್ಮವನ್ನ ಅನುಸರಿಸಲು ಮತ್ತು ಪ್ರಚಾರ ಮಾಡಲು ಅವಕಾಶವನ್ನ ನೀಡಲಾಗಿದೆ. ಆದರೆ ರೆವರೆಂಡ್ ಸ್ಟೆನಿಲರ್ಡ್ ವರ್ಸಸ್ ಮಧ್ಯಪ್ರದೇಶ ಸರ್ಕಾರದ ಪ್ರಕರಣದಲ್ಲಿ ತೀರ್ಪು ನೀಡಿರುವ ಸುಪ್ರೀಂ ಕೋರ್ಟ್ ಧರ್ಮದ ಪ್ರಚಾರ ಮಾಡಬಹುದು ಎಂಬ ಕಾರಣಕ್ಕೆ ಮತಾಂತರಕ್ಕೆ ಅವಕಾಶ ಇದೆ ಅಂತ ಹೇಳಲಾಗದು ಎಂಬ ಸ್ಪಷ್ಟವಾದ ತೀರ್ಮಾನವನ್ನ ನೀಡಿದೆ. ಮತಾಂತರವಾಗುವವರು ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಸಬೇಕು. ಯಾವುದೇ ವ್ಯಕ್ತಿ ಧರ್ಮವನ್ನ ಬದಲಿಸುವುದಾದರೆ ಜಿಲ್ಲಾಧಿಕಾರಿಗಳಿಗೆ 60 ದಿನಗಳ ಮೊದಲು ನಮೂನೆ 1ರಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಮತಾಂತರ ಮಾಡುವ ವ್ಯಕ್ತಿಯು ನಮೂನೆ 2ರಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಬಳಿಕ ಜಿಲ್ಲಾಧಿಕಾರಿಯು ಮತಾಂತರಗೊಳ್ಳುವವರನ್ನ ಮತ್ತು ಮತಾಂತರ ಮಾಡುವವನನ್ನ ಪೊಲೀಸರ ನೆರವಿನಿಂದ ವಿಚಾರಣೆಯನ್ನು ನಡೆಸುತ್ತಾರೆ. ನಮೂನೆ 3ರಲ್ಲಿ ಮಾಹಿತಿಯನ್ನ ಪಡೆದುಕೊಳ್ಳಬೇಕಾಗತ್ತೆ.
ಬಳಿಕ ಜಿಲ್ಲಾಧಿಕಾರಿಗಳು ಮತಾಂತರಗೊಂಡ ವ್ಯಕ್ತಿಯ ಶಾಲೆ ಕಾಲೇಜುಗಳ ಸಕ್ಷಮ ಪ್ರಾಧಿಕಾರಕ್ಕೆ ಮತ ಬದಲಾವಣೆಗೆ ಸೂಚಿಸಬೇಕು. ಆ ಮೂಲಕ ಮತಾಂತರಗೊಂಡ ಪರಿಶಿಷ್ಟರಿಗೆ ಸಿಗುವ ಜಾತಿ ಮೀಸಲಾತಿ ಮತ್ತು ಇತರ ಸೌಲಭ್ಯಗಳು ಸ್ಥಗಿತಗೊಳ್ಳಲಿವೆ. ಇಷ್ಟೆಲ್ಲ ಮಾಹಿತಿಗಳು ಈ ಕರಡು ಮಸೂದೆಯಲ್ಲಿ ಅಡಕವಾಗಿದೆ. ಗದ್ದಲ ಕೋಲಾಹಲದ ನಡುವೆ ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರ ಆಗಿರುವಂತದ್ದು. ಜೊತೆಗೆ ಈ ಹಿಂದಿನಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಮತಾಂತರ ನಡೆಯುವುದಿಲ್ಲ ಅನ್ನುವಂತಹ ವಿಚಾರಗಳ ಚರ್ಚೆಗಳ ನಡುವೆ ತದನಂತರ ಸ್ವಇಚ್ಛೆಯ ಮತಾಂತರ ಇದೆ, ಜೊತೆಗೆ ಭಯ ಆಮಿಷ ಬಲವಂತದ ಮತಾಂತರ ಇದೆ. ಇಂತಹ ಒಂದು ಅನೇಕ ಆರೋಪಗಳ ನಡುವೆ ಅಂತೂ ಇಂತೂ ಇಂತಹ ಒಂದು ಅಗ್ಗ ಜಗ್ಗಾಟಗಳ ನಡುವೆ ಚರ್ಚೆಗಳ ನಡುವೆ ಆರೋಪ ಪ್ರತ್ಯಾರೋಪಗಳ ನಡುವೆ ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರ ಆಗಿರುವಂತದ್ದು. ಬಿಜೆಪಿ ಸರ್ಕಾರ ಏನ್ ಹೇಳಿದೆ ಅದನ್ನ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ. ಜೊತೆಗೆ ಇದು RSS ನ ಜೊತೆಗೆ ಸರ್ಕಾರದ ಬಿಜೆಪಿ ಸರ್ಕಾರದ ಒಂದು ಕೂಸು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. ಜೊತೆಗೆ ಕಳ್ಳ ಮಾರ್ಗದಲ್ಲಿ ತಾವುಗಳು ಈ ಕೆಲಸವನ್ನ ಮಾಡ್ತಾ ಇದ್ರೆ ಅನ್ನುವ ಆರೋಪಗಳನ್ನ ಈ ಹಿಂದೆಯೂ ಕೂಡ ಮಾಡಿತ್ತು ಪ್ರತಿಪಕ್ಷಗಳು. ಅದಕ್ಕೆ ಕ್ರೈಸ್ತ ಧರ್ಮದವರು ಹೇಳುವಂತಹ ಪ್ರಕಾರ ಇದು ಈ ಒಂದು ವಿಧೇಯಕ ಏನಿದೆ ನಮ್ಗಳಿಗೆ ಅನ್ಯಾಯವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು, ಜೊತೆಗೆ ಸಂವಿಧಾನ ವಿರೋಧಿಯಾಗಿದೆ ಅನ್ನುವಂಥದ್ದು, ಎಲ್ಲಾ ವಿಚಾರಗಳ ನಡುವೆ ಅಂತೂ ಇಂತೂ ಅಂಗೀಕಾರವಾಗಿರುವಂತಹ ವಿಧೇಯಕದ ಬಗ್ಗೆ ಮಾತಾಡಬೇಕು. ಜೊತೆಗೆ ತಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೂಡ ನಾನು ಮುಂದಕ್ಕೆ ತೆಗೆದುಕೊಳ್ತೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲಾಗಿ ಕಾಂಗ್ರೆಸ್ ಮುಖಂಡರು ಸುಧೀರ್ ಕುಮಾರ್ ಮುರೋಳಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸುಧೀರ್ ಕುಮಾರ್ ಮುರೋಳಿ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಧರ್ಮೇಂದ್ರ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಧರ್ಮೇಂದ್ರ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು MG ಹೆಗ್ಡೆ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ MG ಹೆಗ್ಡೆ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಹಿರಿಯ ನ್ಯಾಯವಾದಿ ಶೆಟ್ಟಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ದಿನಕರ ಶೆಟ್ಟಿ ಅವರಿಗೆ. ನಮಸ್ತೆ ಸರ್. ನಾಲ್ವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನೇರವಾಗಿ ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ತಮ್ಮ ಅಭಿವ್ಯಕ್ತಿ ಸ್ವತಂತ್ರ ಅಭಿಪ್ರಾಯಗಳನ್ನು ಕೂಡ ನಾನು ಸಂಗ್ರಹ ಮಾಡಬೇಕು. ಯಾಕಂದ್ರೆ ಈ ಒಂದು ಮತಾಂತರ ನಿಷೇಧ ವಿಧೇಯಕಕ್ಕೆ ಯಾಕೆ ವಿರೋಧ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಇಲ್ಲಿ ವಿಧೇಯಕ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ, ಜೊತೆಗೆ ಸಂವಿಧಾನ ಬಾಹಿರವಾಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಜೊತೆಗೆ ಈ ಕಾಯ್ದೆ ಜಾರಿಯಾದ್ರೆ ಮದುವೆಗೆ ತೊಂದರೆಯಾಗುತ್ತೆ ಅನ್ನುವಂತಹ ವಿಚಾರಗಳು ಸಂವಿಧಾನ ಈ ಹಿಂದೆ ನಮಗೆ ಅವಕಾಶಗಳನ್ನು ನೀಡಿತ್ತು. ಆರ್ಟಿಕಲ್ 25A ಅಲ್ಲಿ ಸಂವಿಧಾನ ಅವಕಾಶಗಳನ್ನು ನೀಡಿತ್ತು. ಯಾಕೆ ಮತ್ತಷ್ಟು ಈ ಕಾನೂನುಗಳನ್ನ ಕಠಿಣಗೊಳಿಸಿದ್ರಿ ಅನ್ನುವಂತಹ ವಿಚಾರ, ಇದು ಸಂವಿಧಾನ ವಿರೋಧಿ ಅನ್ನುವಂತಹ ವಿಚಾರನ ಒಂದು ವರ್ಗ ಅಥವಾ ಪ್ರತಿಪಕ್ಷಗಳು ಹೇಳ್ಕೊಂಡು ಬರ್ತಾ ಇದೆ. ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಫಸ್ಟ್ ರಿಯಾಕ್ಷನ್ ನೇರವಾಗಿ MG ಹೆಗ್ಡೆ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ಈ ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರ ಆಗಿದೆ. ಫಸ್ಟ್ ರಿಯಾಕ್ಷನ್ ಸರ್ MG ಹೆಗ್ಡೆ ಅವರು. ನೋಡಿ, ಮೊದಲನೇದಾಗಿ ಈ ಮತಾಂತರ ಹೇಳುವಂತದ್ದು ಇದೆಯೋ ಇಲ್ಲೋ ಹೇಳುವಂತದ್ದು ಚರ್ಚೆಯ ಮೊದಲ ಭಾಗ. ಮತ್ತು ಯಾವ ಪ್ರಮಾಣದಲ್ಲಿದೆ, ಯಾರು ಮಾಡ್ತಾರೆ ಎಂದು ಸ್ಪೆಸಿಫಿಕ್ ಆಗಿ ನಮ್ಗೆ ತಿಳ್ಕೊಳ್ಬೇಕಾಗುತ್ತೆ. ಚರ್ಚಿಗೆ ಕಲ್ಲು ಹೊಡೆದ ಸಂದರ್ಭದಲ್ಲಿ ಕರಾವಳಿಯ 28 ಪೊಲೀಸ್ ಠಾಣೆಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ. 2009ರಿಂದ 2000 ಕೇಳ್ತದಲ್ಲ? ಕೇಳ್ತದೆ ಸರ್. 2012ರವರೆಗೆ ಎಷ್ಟು ಮತಾಂತರ ಮತ್ತು ಲವ್ ಜಿಹಾದ್ ಪ್ರಕರಣ ದೂರು ದಾಖಲಿಸಿದ್ದಾರೆ, ಯಾರು ದಾಖಲಿಸಿದ್ದಾರೆ ಅಂತ 28 ಸ್ಟೇಷನ್ ಇಂದ ಬಂದದ್ದು ನನಗೆ ನಿಲ್ ರಿಪೋರ್ಟ್ 2009ರಿಂದ 12 ಬಲಾತ್ಕಾರದ ಆಸೆ ಆಮಿಷದ ಮತಾಂತರ ಒಂದು. ಅದರ ಅರ್ಥ ಎಲ್ಲಿಯೂ ಯಾರು ಮತಾಂತರ ಮಾಡಲಿಲ್ವಾ? ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸಾಮೂಹಿಕರಣಗೊಳಿಸಬೇಡಿ. ಇದನ್ನ ನ್ಯೂ ಲೈಫ್ ಲೈನ್ ಹೇಳುವ ಒಂದು ಸಂಸ್ಥೆ ಮತ್ತು ಯೆಹೋವನ ಸಾಕ್ಷಿಗಳು ಹೇಳುವಂತ ಒಂದು ಸಂಸ್ಥೆ ನಡೆಸ್ತಾ ಉಂಟು. ಅವರು ಮಂಗಳೂರಿನಲ್ಲಿ ಒಂದು 15,000 ಜನಸಂಖ್ಯೆ ಇದೆ. ಅವರಿಗೂ ಕ್ಯಾಥೋಲಿಕ್ ಚರ್ಚಿಗೂ ಆಗಿ ಬರುವುದಿಲ್ಲ, ಅವರಿಗೆ ಪ್ರವೇಶ ಕೂಡ ಇಲ್ಲ. ಕ್ಯಾಥೋಲಿಕ್ ಚರ್ಚ್ನ ಸದಸ್ಯರನ್ನೇ ಅವರು ಮತಾಂತರ ಮಾಡ್ತಾರೆ ಹೇಳುವಂತದ್ದು ಕೂಡ ನನಗೆ ತಿಳಿದು ಬಂದಂತ ವಿಷಯ. ಸೊ ಹಾಗಾಗಿ ನಾನು ಈ ಚರ್ಚೆಯಿಂದ ಒಂದು ನಿರ್ದಿಷ್ಟ ಸಮುದಾಯವನ್ನ ಹೋಲ್ಸೇಲ್ ಆಗಿ ಎಲ್ಲಾ ಶಾಲೆಗಳು, ಎಲ್ಲಾ ಚರ್ಚ್ಗಳು ಎಲ್ಲಾರು ಮಾಡ್ತಾರೆ ಹೇಳುವುದರಿಂದ ನಾನು ಒಪ್ಪೋದಿಲ್ಲ. ಒಂದು ಎಲ್ಲಾ ಕ್ರೈಸ್ತ ಪಂಗಡಗಳು ಇದನ್ನ ಮಾಡುತ್ತೆ ಅನ್ನೋದು ತಾವುಗಳು ಒಪ್ಪೋದಿಲ್ಲ. ತಾವುಗಳು ಹೇಳುವಂತ ಪ್ರಕಾರ ನ್ಯೂ ಲೈಫ್ ಅನ್ನುವಂತ ಒಂದು ಪಂಗಡ ಇದೆ, ಪರ್ಟಿಕ್ಯುಲರ್ ಆಗಿ ಈ ಪಂಗಡ ಮಾಡ್ತಾ ಇದೆ. ಎಸ್ ಸರ್, ಮಾತಾಡಿ. ಎರಡನೇದು, ಇದನ್ನ ಸರ್ಕಾರ ಇವತ್ತು
ಈ ಮಸೂದೆ ತರುವ ಮೊದಲು ಅದನ್ನ ಸಾರ್ವಜನಿಕ ಚರ್ಚೆಗೆ ಬಿಡಬೇಕಿತ್ತು. ಮೂರನೇದು, ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು 10 ವರ್ಷದ ರಿಪೋರ್ಟ್ ತೆಗಿಬೇಕಿತ್ತು. ಎಷ್ಟು ಮತಾಂತರ ಬಲಾತ್ಕಾರದಿಂದ ಆಮಿಷದಿಂದ ಆಗಿದೆ ಹೇಳುವಂತದ್ದು ಸ್ಟ್ಯಾಟಿಸ್ಟಿಕ್ಸ್ ಸರ್ಕಾರದ ಬಳಿ ಬಹುಶಃ ಇಲ್ಲ, ಯಾರ ಹತ್ರವೂ ಇಲ್ಲ. ಇದು ಆ ಕಾರಣಕ್ಕೆ ಮಸೂದೆಯ ತರಾತುರಿಯಲ್ಲಿ, ಅಂದ್ರೆ ಕೆಲವು ಈಗ ಇರುವ ಕಾನೂನಿಗೆ ಅಮೆಂಡ್ಮೆಂಟ್ ತರುವಂತದ್ದು ಇದೆ ಅಷ್ಟೇ. ಈಗ ಕಾನೂನು ಮೊದಲೇ ಇದೆ, ಮತಾಂತರ ಸಂವಿಧಾನದಲ್ಲೇ ಇದೆ. ಅದಕ್ಕೆ ಈ ಅಮೆಂಡ್ಮೆಂಟ್ ತಂದಿದ್ದಾರೆ, ಅದು ಸರಿಯಾಗಿಲ್ಲ ಮತ್ತು ತುಂಬಾ ತಪ್ಪುಗಳು ಅಂತ ನನಗೆ ಅನಿಸ್ತದೆ. ಯಾಕೆಂತಂದ್ರೆ 2 ವಿಷಯ ಹೇಳಿ ನಮ್ಮ ಮಾತು ಮುಗಿಸ್ತೇನೆ. ಒಂದು, ಫಂಡಮೆಂಟಲ್ ರೈಟ್ಸ್ ಇರುವಾಗ DC ಹತ್ರ ಹೋಗಿ ಅರ್ಜಿ ಕೊಡಬೇಕು ಹೇಳುವುದೇ ಅದು ಫಂಡಮೆಂಟಲ್ ರೈಟ್ಸ್ ಗೆ ಒಂದು ಸಣ್ಣ ಹಕ್ಕಿಗೆ ಚ್ಯುತಿ ಬಂದಾಯ್ತು. ನಾನು ಏನು ಮಾತಾಡಬೇಕು, ನಾನು ಹೇಗೆ ತಿನ್ನಬೇಕು ಹೇಳುವಂತದ್ದು, ನಾನು ಯಾವ ಧರ್ಮವನ್ನು ಅನುಸರಿಸಬೇಕು ಹೇಳುವಂತದ್ದನ್ನು ಗವರ್ನೆನ್ಸ್ ಗೆ ಅಂಡರ್ ಹೋದ್ರೆ ಒಬ್ಬ ಆಡಳಿತಾಧಿಕಾರಿಯನ್ನ ಕೇಳಿ ಮಾಡ್ಬೇಕು ಹೇಳುವುದೇ ಅಲ್ಲಿ ಸಂವಿಧಾನಿಕವಾದಂತ ಹಕ್ಕುಗೆ ಚ್ಯುತಿ ಬಂದಾಯ್ತು. ಎರಡನೇದು, ಶಾಲಾ ಕಾಲೇಜುಗಳಲ್ಲಿ ಉಚಿತ ಶಿಕ್ಷಣ ಮತ್ತು ನೌಕರಿ ಕೊಡ್ತೇವೆ ಹೇಳುವಂತ ಆಸೆ ಆಮಿಷಕ್ಕೂ ಮತಾಂತರ ಮಾಡಿದ್ರೆ ತಪ್ಪು. ಆದ್ರೆ ಇಲ್ಲಿ ಸಮಸ್ಯೆ ಬರುವುದೇ ಅಲ್ಲಿ. ಅದನ್ನೇ ಉಲ್ಟಾಗಿ ಹೇಳ್ತೇನೆ ನಾನು. ಅಲ್ಲಿ ಸೇರಿಕೊಂಡ ಮೇಲೆ ನನ್ನನ್ನು ಹಾಗೆ ಮಾಡಿದ್ದಾರೆ ಹೇಳಿ ಯಾರೂ ಕೂಡ ದೂರು ದಾಖಲಿಸಬಹುದಂತೆ. ಇಲ್ಲಿ ದಿನಕರ್ ಶೆಟ್ಟಿ ಇದ್ದಾರೆ, ಲಾಯರು, ಅಗ್ರೀಡ್ ಪಾರ್ಟಿ ದೂರಲ್ಲ, ನನಗೆ ಅನ್ಯಾಯ ಆಗಿದೆ ಅಂತಲ್ಲ, ಯಾರೋ ಒಬ್ಬ ದೂರು ಕೊಡ್ಬೋದು. ಇಲ್ಲಿ ಯಾರೋ ಒಬ್ರು ದೂರು ಕೊಡ್ಬೋದು ಹೇಳುವುದೇ ಈ ಒಟ್ಟು ಕಾನೂನನ್ನ ವಿರೋಧಿಸಲಿಕ್ಕೆ ನನ್ನ ಕಾರಣ. ಓಕೆ ಈ ಒಂದು ಹೊಸದಾಗಿರುವಂತಹ ಮತಾಂತರ ನಿಷೇಧ ವಿಧೇಯಕ ಏನಿದೆ, ತಮ್ಗಳಿಗೆ ಅಸಮಾಧಾನ ಇದೆ, ತಾವು ಇದನ್ನ ಖಂಡಿಸ್ತೀರ ಅನ್ನೋದು ಫಸ್ಟ್ ರಿಯಾಕ್ಷನ್ ಅಂತ ತಾವು ಹೇಳ್ತಾ ಇದ್ದಾರೆ. ಎಂ ಶೆಟ್ಟಿ ಅವರು. ಅಲೋ ಸರ್, ಬರ್ತೇನೆ, ನಾನು ಮಾತಾಡ್ತೇನೆ ನೇರವಾಗಿ. ಎಸ್ ಧರ್ಮೇಂದ್ರ ಅವರು, ಫಸ್ಟ್ ರಿಯಾಕ್ಷನ್ ಸರ್. ಸರ್, ಈಗ MJ ಹೆಗಡೆ ಅವರು ಹೇಳಿದಂತ ಮಾತು ಫಸ್ಟ್ ರಿಯಾಕ್ಷನ್ ನಾನು ಕೇಳ್ತಾ ಇದ್ದೇನೆ. ವಿಧೇಯಕ ಅಂಗೀಕಾರವಾಗಿ ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ ಈ ಏನು ಮಸೂದೆಯನ್ನ. ಆದ್ರೆ ಒಂದಿಷ್ಟು ನಾನು MJ ಹೆಗಡೆ ಅವರ ಮಾತನ್ನು ಕೂಡ ಸಹಮತಿಸ್ತೇನೆ. ಎಲ್ಲಿ ಆ ಇಂಪ್ಲಿಮೆಂಟ್ ಆಗಿರುವಂತ ಏನು ಕಾಯ್ದೆ ಇದೆ, ಏನು ಅನುಷ್ಠಾನಕ್ಕೆ ಬಂದಿರುವ ಕಾಯ್ದೆ ಇದೆ, ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ಳುತ್ತೆ ಎಂಬುದರ ಮುಖಾಂತರ ಅದು ಆ ಕಾಯ್ದೆಗೆ ಬೆಲೆ ಬರುತ್ತೆ. ಇವತ್ತು ಬದಲಾವಣೆಗಳನ್ನ ಬಹಳಷ್ಟು ಮಾಡಿದ್ದಾರೆ ಅವರು. ಅದರೊಳಗೆ ಶಿಕ್ಷೆಗಳು ಮತ್ತೊಂದು ಮಗದೊಂದು, ಅದರೊಳಗೆ ಇನ್ನೊಂದು ಅತ್ಯಂತ ಪ್ರಮುಖ ಮತ್ತೆ ನಾನು ಸ್ವಾಗತಾರ್ಹ ಒಂದು ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮರಳಿ ಮಾತ್ರ ಧರ್ಮಕ್ಕೆ ಬರುವುದಿದ್ರೆ ಈ ಮತಾಂತರ ಎಂಬ ಒಂದು ಇದು ಅಪ್ಲೈ ಆಗಲ್ಲ ಅಂತ ನಾನು ಹೇಳ್ತಾ ಇರೋದು. ಈ ಭಾರತದಲ್ಲೇ ಇರುವಂತ ಎಲ್ಲಾ ಮುಸಲ್ಮಾನರು ಇರಲಿ, ಎಲ್ಲಾ ಕ್ರೈಸ್ತರು ಕೂಡ ಯಾರು ಒರಿಜಿನಲ್ ಕ್ರೈಸ್ತರಲ್ಲ, ಯಾರು ಒರಿಜಿನಲ್ ಮುಸಲ್ಮಾನರು ಕೂಡ ಅಲ್ಲ, ಎಲ್ಲರೂ ಮತಾಂತರ ಆದವರೇ. ಕೆಲವು ವರ್ಷಗಳಾಗಿರ್ಬೋದು, ಕೆಲವು ಶತಕಗಳು ದಶಕಗಳು ಮುಂದೆ ಹೋಗಿರ್ಬೋದು. ಆದರೆ ಅವರು ತಿರುಗಿ ಧರ್ಮಕ್ಕೆ ಬರುವುದಾದ್ರೆ ನಮ್ಮ ಸ್ವಾಗತ ಇದೆ ಎಂಬುದಕ್ಕೆ ನಮ್ಮ ಕಾಯ್ದೆಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಎಸ್, ಇದು ಫಸ್ಟ್ ರಿಯಾಕ್ಷನ್ ಧರ್ಮೇಂದ್ರ ಅವರು. ಎಸ್ ಸರ್, ದಿನಕರ್ ಶೆಟ್ಟಿ ಅವರು, ಫಸ್ಟ್ ರಿಯಾಕ್ಷನ್ ಸರ್. ಇವತ್ತು ಏನು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ವಿಧೇಯಕ ಏನು ಮಂಡನೆ ಆಗಿದೆ, ಇದು ಕಾನೂನಿನ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು, ಸಂವಿಧಾನದ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು. ಯಾಕೆ ಹೇಳಿದ್ರೆ ವಿಧಾನಸಭೆಯಲ್ಲಿ ಮಂಡನೆ ಆಗಿದೆ ಅಂತ ಆದ್ರೆ ಅದು ಜನ ಹಾರಿಸಿದಂತ ಜನಪ್ರತಿನಿಧಿಗಳಿಂದ ಅವರೊಂದು ಕರಡು ತಂದಿದ್ದಾರೆ, ಮಸೂದೆ ತಂದಿದ್ದಾರೆ. ಇದು ಸಮಾಜಕ್ಕೆ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಂದಿದ್ದಾರೆ. ಒಬ್ಬ ವಕೀಲನಾಗಿ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಕಾಯ್ದೆಯನ್ನು ತರುವಾಗ ರಾಜಕೀಯದ ಲಾಭವನ್ನ ನೋಡಬಾರದು, ಸಮಾಜದ ಸ್ವಾಸ್ಥ್ಯವನ್ನ ನೋಡಿಕೊಂಡು ಯಾವುದೇ ಮಸೂದೆಯನ್ನ ತರಬಹುದು. ಮತಾಂತರದ ವಿಚಾರದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೊದಲೇ ಹೇಳಿದೆ ಈ ರೀತಿ ಇದೆ, ಈ ರೀತಿ ಅಂತ. ಹಾಗಾದ್ರೆ ಈ ಕರಡು ಯಾಕೆ ಬೇಕು ಅಂತಕ್ಕಂಥದ್ದು, ಯಾಕೆ ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ನಿದರ್ಶನಗಳು ನಮ್ಮ ಮುಂದೆ, ನಮ್ಮ ಸಮಾಜದ ಮುಂದೆ ಇದ್ದದ್ರಿಂದ ಆ ಒಂದು ಸಂವಿಧಾನದಲ್ಲಿ ಏನು ಕೊಟ್ಟಿದ್ರು ಅದನ್ನ ಮೀರಿ ಅದನ್ನೇ ಒಂದು ಕರ್ತವ್ಯವನ್ನ ಮಾಡಿಕೊಂಡು ಒಂದು ವರ್ಗ ಈ ರೀತಿ ಮಾಡಿದ್ರಿಂದ ಅದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಾಗ ಇಂಥ ಮಸೂದೆಯ ಅಗತ್ಯ ಅನಿವಾರ್ಯ ಅಂತಕ್ಕಂಥದ್ದು ನಮ್ಮ ಮುಂದೆ ಬರ್ತದೆ. ಅನಿವಾರ್ಯ ಅಂತ ಹೇಳಿದಾಗ ಒಂದು ಕರಡನ್ನ ತರುವಾಗ ಸಮಾಜದ ಸ್ವಾಸ್ಥ್ಯವನ್ನು ಗಮನದಲ್ಲಿ ಇಟ್ಟಬೇಕು. ಯಾಕೆಂತ ಹೇಳಿದ್ರೆ ಒಂದು ಬಿಲ್ ತರುವಾಗ ಅದರ ಆಗು ಹೋಗು, ನನ್ನ ಒಬ್ಬ ವಕೀಲರಾಗಿ ನಾನು ಹೇಳ್ತಕ್ಕಂಥದ್ದು, ಇದರಲ್ಲಿ ಅನುಕೂಲ ಇದೆ, ಅನಾನುಕೂಲ ಇದೆ, ದುರುಪಯೋಗವೂ ಇದೆ.
ಓಕೆ ಇದನ್ನ ಸಮಾಜದ ಮುಂದಿಟ್ಟು ಚರ್ಚೆ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಈ ಕಾನೂನು ಹೇಗೆ ಅಪ್ಲೈ ಮಾಡ್ಬೋದು ಅಂತಕ್ಕಂಥ ರೀತಿಯಲ್ಲಿ ತಂದ್ರೆ ಅದರಲ್ಲಿ ಏನು ಯಾವ ಸಮುದಾಯರು ಕೂಡ ಬೇಡ ಅಂತಕ್ಕಂಥದ್ದಿಲ್ಲ. ಯಾಕೆ ಹೇಳಿದ್ರೆ ಇದು ಎಲ್ಲಾ ಯಾರು ಬೇಡ ಹೇಳ್ತಾರೆ ಎಲ್ಲರೂ ಕೂಡ ಇದರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಈ ಆಕ್ಟ್ ಏನು ಅಂತಕ್ಕಂಥದ್ದನ್ನ ಮೊದಲು ನಾವು ತಿಳ್ಕೊಂಡು ಬರ್ಬೇಕು. ಏನೋ ನಮ್ಮ ಒಂದು ವರ್ಗಕ್ಕೆ ಹಿಂದೂ ಧರ್ಮಕ್ಕೆ ಈ ಆಕ್ಟ್ ಇಂದ ತುಂಬಾ ಕಷ್ಟ ಆಗ್ತದೆ, ನಮ್ಗೆ ಬಾಕಿ ಧರ್ಮದಿಂದ ಮತಾಂತರ ಮಾಡಿ ಬರುದಿಲ್ವ ಏನಂತಕ್ಕಂಥ ಕಾಳಜಿ ಹಿಂದೂ ಧರ್ಮದವರಿಗೂ ಭಯ ಇರಬಾರ್ದು. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಆಗ್ಲಿ ಅಥವಾ ಮುಸ್ಲಿಂ ಧರ್ಮ ಇನ್ನೊಂದಾಗ್ಲಿ ಯಾರಿಗೂ ಕೂಡ ಈ ವಿಧೇಯಕದಲ್ಲಿ ಭಯ ಇರಬಾರ್ದು. ಇದನ್ನ ರಾಜಕೀಯ ಮಾಡಬಾರ್ದು. ಇದು ಯಾಕೋಸ್ಕರ ಬರ್ತಿದೆ, ಇದನ್ನ ತರುವಂತ ಮೂಲ ಉದ್ದೇಶ ಏನು, ನಿಜವಾಗ್ಲೂ ಇದು ಮತಾಂತರ ಅಂತಕ್ಕಂಥದ್ದನ್ನ ಒಂದು ಲಿಮಿಟ್ ಅನ್ನು ಮೀರಿ ಇವತ್ತು ಮದುವೆ ಹೆಸರಲ್ಲಿ ನೋಡಿ, ಇವತ್ತು ಪ್ರೀತಿ ಮಾಡಿದವರು ಮದುವೆ ಆಗುವಾಗ ಇಲ್ಲ ಪುನಃ. ಇನ್ನು ಹೇಗೆ ಇದೆ ಅಂತ ಹೇಳಿದ್ರೆ ಈ ಕರಡು ಇದು ಬೇಕು ನಮ್ಗೆ, ನಮ್ ಜನಪ್ರತಿನಿಧಿಗಳೇ ತರ್ತಾ ಇದ್ದಾರೆ, ನಾವು ಬೇಡನೂ ಆಗುವಿಲ್ಲ. ಮತ್ತೆ ಇದು ಏನಾಗಿದೆ ಅಂತ ಹೇಳಿದ್ರೆ ಮುಂದೆ ನಾವು ಯಾವ ಧರ್ಮದವರು ಯಾರನ್ನು ಎಲ್ಲಿಯೂ ಕೂಡ ನಾವು ಮುಟ್ಟುವಾಗೆ ಇಲ್ಲ, ಆ ಪರಿಸ್ಥಿತಿ ಇದೆ. ಅಂತ ಒಂದು ದುರುಪಯೋಗದ ಸನ್ನಿವೇಶ ಈ ಆಕ್ಟ್ ನಲ್ಲಿ ಇದೆ ಖಂಡಿತವಾಗ್ಲು. ಮುಂದೆ ಯಾರು ಕೂಡ ನಾವೀಗ ಒಂದು ಕ್ರಿಶ್ಚಿಯನ್ ಧರ್ಮದಿಂದ ನಮ್ಮ ಧರ್ಮಕ್ಕೊಬ್ರು ಬರ್ತಾರಂತ ಹೇಳಿದ್ರೆ ಹೇಗೆ ಬರ್ಲಿಕ್ಕೆ ಆಗ್ತದೆ? ಈ ಆಕ್ಟ್ ಪ್ರಕಾರ ಸಾಧ್ಯನೇ ಇಲ್ಲ. ಬಲವಂತ ಹೇಳ್ತಾರೆ, ಅಮಿತ್ ಶಾ ಅಂತ ಹೇಳ್ತಾರೆ. ಇಲ್ಲಿ ಬಂದವರು ಈಗ ಮದುವೆಯಾಗಿ ಒಬ್ರು ಬಂದವರು ಅವರಿಬ್ಬರು ಪರಸ್ಪರ ಪ್ರೀತಿಯಿಂದ ಬಂದದ್ದು ಅವರು ಒಪ್ಪಿಕೊಂಡು ನಮ್ಮ ಸ್ವ ಇಚ್ಛೆಯಿಂದ ನಾವು ಆಗಿದ್ದೇವೆ. ಬಟ್ ಅವರ ಮನೆಯವರು ಕಂಪ್ಲೇಂಟ್ ಕೊಡ್ಬೋದು, ಅವರ ಆಫೀಸಲ್ಲಿ ಇದ್ದವರು ಕಂಪ್ಲೇಂಟ್ ಕೊಡ್ಬೋದು, ಒಟ್ಟಿಗೆ ಉದ್ಯೋಗ ಮಾಡ್ತಕ್ಕಂಥ ಇರುವರು ಅಥವಾ ಅವರು ಪೋಷಕರು ಕೊಡ್ಬೋದು. ಹಾಗಾದ್ರೆ ಇಡೀ ಕೋರ್ಟಲ್ಲಿ ಕೇಸದ ರಾಶಿಯೇ ಬಿಡ್ಬೋದು. ತಮ್ಮ ಪ್ರಕಾರ ಈ ಒಂದು ವಿಧೇಯಕ ಏನಿದೆ ಇದು ಅನುಕೂಲ ಆಗುತ್ತೆ, ಅನಾನುಕೂಲ ಮತ್ತೆ ದುರುಪಯೋಗ ಕೂಡ ಆಗುತ್ತೆ. ಖಂಡಿತವಾಗಿ ಇದನ್ನ ಈಗ ಚರ್ಚೆ ಮಾಡ್ಬೇಕಂತ, ಚರ್ಚೆ ಮಾಡುದಂತ ಹೇಳಿದ್ರೆ ನಾವು ಹಾರಿಸ್ತಕ್ಕಂಥ ಇದು ಜನರಿಗೆ ಗೊತ್ತಾಗ್ಬೇಕು ಇದು ಏನು ಅಂತಕ್ಕಂಥ. ಏನು ಧರ್ಮ ಅಂತ ಹೇಳ್ತಾರೆ ಅವರಿಗೂ ಗೊತ್ತಾಗ್ಬೇಕು ಇದು ಏನು. ಇದನ್ನ ತರಾತುರಿಯಲ್ಲಿ ಏನೋ ಒಂದು ಇದು ಮಾಡಿ ನಾವು ತರುವಂತದ್ದಲ್ಲ. ಯಾಕೆ ಹೇಳಿದ್ರೆ ದೇಶಕ್ಕೆಲ್ಲೋ ಇದು ಮಾರಕ ಆಗಿ ಪರಿಗಣಿಸ್ತಾ ಇದೆಯಾ? ಇದು ದೇಶಕ್ಕೆ, ರಾಜ್ಯಕ್ಕೆ ಎಲ್ಲೋ ಒಂದು ಸಮಾಜದ ಸ್ವಸ್ಥವನ್ನ ಹಾಳು ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ಪಿಡಿಗಿದೆಯಾ? ಇದು ಬೇಕಾ ಅಂತಕ್ಕಂಥದನ್ನ ನಾವು ಫಸ್ಟ್ ಮನಗೊಳ್ಬೇಕಲ್ಲದೆ ನಾನೊಬ್ಬ ವಕೀಲನಾಗಿ ಇದು ನಮ್ಗೆ ಬೇಕು ಅಂತ ಹೇಳ್ತೇವಂತಂದಲ್ಲ. ಯಾಕೆ ಹೇಳಿದ್ರೆ ನಮ್ಮ ಸಂವಿಧಾನ ಬಂದು ಇಷ್ಟು ಸಮಯ ನಮ್ಮ ದೇಶ ನಡೆದಿದೆ, ಇದು ಬೇಡ ಅಂತ ಹೇಳಲಿಕ್ಕೂ ಆಗುದಿಲ್ಲ ನಾವು ವಕೀಲರಾಗಿ. ಯಾಕೆ ಹೇಳಿದ್ರೆ ಈ ಮತಾಂತರದಿಂದ ಇನ್ನೊಂದು ರೂಪ ಪಡ್ಕೊಂಡಿದೆ. ಈ ಮತಾಂತರ ಅಂತಕ್ಕಂಥ ಬೇರೆ ಬೇರೆ ರೂಪ ಪಡ್ಕೊಂಡು ಒಂದು ವ್ಯವಹಾರೀಕರಣ ಆಗ್ತಾ ಇದೆ. ಎಲ್ಲಿಂದಲೋ ಫಂಡ್ ಬರ್ತದೆ, ಈ ತರ ಮಾಡ್ಬೇಕಂತಕ್ಕಂಥದ್ದು ಒಂದು ವರ್ಗ, ಸಮಾಜದಲ್ಲಿ ಏನೂ ಗೊತ್ತಿಲ್ಲದೆ ಬಡತನ ಇಲ್ಲದಕ್ಕೆ ಅವರಿಗೊಂದು ಆಸೆ ತೋರಿಸಿ ಮಾಡ್ತಕ್ಕಂಥದ್ದು ಇನ್ನೊಂದು ವರ್ಗ. ಈ ರೀತಿಯ ಚಟುವಟಿಕೆಗಳು ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇರೋ ಖಂಡಿತವಾಗಿ ತಮ್ಮ ಗಮನಕ್ಕೆ ಬಂದಿದೆ ಅಂತ ತಾವು ಹೇಳ್ತಾ ಇರುವಂತದ್ದು. ಎಸ್ ಸರ್, ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಕರೆಗಳ ಸ್ವೀಕಾರ ಮಾಡಬೇಕು. ಬಿಫೋರ್ ದಟ್ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಸುಧೀರ್ ಕುಮಾರ್ ಮುರೋಳಿ ಅವರ ಜೊತೆ ಕೇಳಬೇಕು. ಸರ್ ನಮಸ್ತೆ. ಅಂತೂ ಇಂತೂ ತಮ್ಮಗಳ ವಿರೋಧಗಳ ನಡುವೆ ವಿಧೇಯಕ ಅಂಗೀಕಾರ ಆಗಿರುವಂತದ್ದು, ಫಸ್ಟ್ ರಿಯಾಕ್ಷನ್ ಸರ್. ಇಲ್ಲಿ ಒಂದು ಸಂಗತಿಯನ್ನ ನಾನು ಸ್ಪಷ್ಟಪಡಿಸಿದ್ದೇನೆ. ನಾನು ವೈಯಕ್ತಿಕವಾಗಿ ಯಾವುದೇ ರೀತಿಯ ಬಲಾತ್ಕಾರದ, ಆಮಿಷದ, ಮತಾಂತರದ ಸ್ಪಷ್ಟ ವಿರೋಧವನ್ನ ಮೊದಲು ಇಟ್ಕೊಂಡವನು, ಈಗಲೂ ಇಟ್ಕೊಳ್ತೇನೆ, ಮುಂದೆಯೂ ಇಟ್ಕೊಳ್ತೇನೆ. ಆದರೆ ಇವತ್ತು ಜಾರಿಗೆ ಬಂದಿರುವ ಕಾಯ್ದೆ ಈ ಹೊತ್ತಿನ ತುರ್ತ ಅಥವಾ ಈ ಹೊತ್ತಿನ ಅಗತ್ಯ ಇತ್ತ ಅನ್ನುವುದನ್ನ ನಾವು ಮೊದಲು ಪರಿಗಣಿಸಬೇಕಾಗ್ತದೆ. ಈ ಹೊತ್ತಿನಲ್ಲಿ ಇದು ಅವಶ್ಯಕತೆ ಇದ್ದಂತ ಕಾಯ್ದೆಯೇ? ಎಷ್ಟು ಪರ್ಸೆಂಟೇಜ್ ಮತಾಂತರಗಳು ನಡೆದಿದೆ, ಎಷ್ಟು ಕರ್ನಾಟಕದ ಪೊಲೀಸ್ ಸ್ಟೇಷನ್ಗಳಲ್ಲಿ ಮತಾಂತರದ ಸಂಬಂಧ ಕೇಸ್ಗಳು ಈಗಾಗಲೇ ರಿಜಿಸ್ಟರ್ ಆಗಿದೆ, ಅಥವಾ ಎಲ್ಲಿ ಈ ಬಗ್ಗೆ ದೊಡ್ಡ ಗೊಂದಲಗಳು ನಡೆದಿವೆ ಅನ್ನೋದ್ರ ಯಾವ ಸ್ಟ್ಯಾಟಿಸ್ಟಿಕ್ಸ್ ಸಹಿತ ಸರ್ಕಾರದ ಮುಂದೆ ಇಲ್ಲ. ಅದಿಲ್ಲದೆ ಇದನ್ನು ಈ ಕಾಯ್ದೆಯನ್ನ ಈಗ ಯಾಕೆ ಜಾರಿಗೆ ತಂದಿದ್ದಾರೆ ಅಂತಂದ್ರೆ, ಒಬ್ಬ ಚಿಂತಕ ಹೇಳ್ತಾರೆ, ವೆನ್ ಯು ಆರ್ unable to provide the food, you show them the circus ಅಂತ ಹೇಳಿ. ಯಾವಾಗ ಜನರಿಗೆ ಆಹಾರ ಕೊಡ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ, ಅವರ ಹಸಿವನ್ನು ತಣಿಸ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಸರ್ಕಸ್ ಅನ್ನ ತೋರಿಸಿ ಅಂತ ಹೇಳಿ ಅಂತ. ಇದು ಈ ಸರ್ಕಾರ ಜನರಿಗೆ ಒಂದು ಸರ್ಕಸ್ ಅನ್ನ ತೋರಿಸ್ತಿರ್ತಕ್ಕಂಥದ್ದು ಸಂದರ್ಭಗಳು. ಮತ್ತು ಈ ಹೊತ್ತಿನಲ್ಲಿ ಹೇಳಿದ್ದೇನೆ, ಈ ಕಾಯ್ದೆಯನ್ನು ತರುವ ಅವಶ್ಯಕತೆ ಈ ಹಂತದಲ್ಲಿ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ, ಆಗಲೇ IPC ಭಾರತ ದಂಡ ಸಂಹಿತೆಯೊಳಗಡೆ
ಮತಾಂತರ ಬಲಾತ್ಕಾರದ ಆಮಿಷದ ಮತಾಂತರವನ್ನ ಮಾಡಿದ್ರೆ ಶಿಕ್ಷೆಯನ್ನ ಕೊಡುವ ಕಲಂಗಳಿವೆ. ಸಂವಿಧಾನ ಸಹಿತ ಅದನ್ನ ವಿರೋಧವನ್ನ ಮಾಡಿದೆ. ಆದ್ರೆ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ, ಒಬ್ಬ ವ್ಯಕ್ತಿ, ಈಗ ಒಂದು ಫಿಲಂ ಬಂದಿತ್ತು ಬಾರಿ ಹಿಂದೆ, ಪ್ರೀತಿಗೂ ಪರ್ಮಿಟ್ ಅಂತ ಹೇಳಿ ಅಂತ. ಪ್ರೀತಿಸ್ಲಿಕ್ಕೂ ಸಹಿತ ಸರ್ಕಾರದ ಪರ್ಮಿಟ್ ಅನ್ನು ಕೇಳುವ ಪರಿಸ್ಥಿತಿ ಬಂದ್ರೆ ಇದು ವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ಹರಣ ಆಗ್ತದೆ ಅನ್ನುವಂಥದ್ದನ್ನ ಕಾರಣಕ್ಕೆ ನಾನು ಇದನ್ನು ವಿರೋಧ ಮಾಡ್ತೇನೆ. ಮತ್ತು ಇದನ್ನು ಇನ್ನೊಂದು ಹೇಳ್ತೇನೆ, ಇದು ಸ್ಪಷ್ಟವಾಗಿ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕಾಯ್ದೆ. ಈಗ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಶಾಸನ ಸಭೆ ಎಲ್ಲರೂ ಸೇರಿ ಇವತ್ತು ಈ ನಿರ್ಣಯವನ್ನ ಮಾಡಿ ಬಹುಮತದ ಆಧಾರದಲ್ಲಿ ಇದನ್ನ ಕಾಯ್ದೆಯನ್ನ ಒಪ್ಪಿಕೊಂಡಿದ್ರು ಸಹಿತ ಈ ಕಾಯ್ದೆ ಇವತ್ತು ಸಂವಿಧಾನದ ಪರಾಮರ್ಶೆಗೆ ಒಳಪಡಬೇಕಾಗ್ತದೆ. ಸಾಂವಿಧಾನಿಕ ಪರಾಮರ್ಶೆಗೆ ಒಳಪಟ್ಟಂತ ಹೊತ್ತಿನಲ್ಲಿ ಇದು ಸಂವಿಧಾನದ ಆಶಯಗಳಿಗೆ, ಸಂವಿಧಾನದ ವಿಧಿವಿಧಾನಗಳಿಗೆ ಸ್ಪಷ್ಟ ವಿರೋಧವಿರೋದ್ರಿಂದ, ವ್ಯಕ್ತಿ ಸ್ವಾತಂತ್ರ್ಯದ ಸ್ಪಷ್ಟ ವಿರೋಧ ಇರೋದ್ರಿಂದ ಈ ಕಾಯ್ದೆ ಒಂದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕಾಯ್ದೆ ಆಗ್ತದೆ. ಮತ್ತು ಇದು ಇವತ್ತಿನ ತುರ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮತಾಂತರ ಅನ್ನುವುದು ಈ ರಾಜ್ಯದ ಭಾರಿ ದೊಡ್ಡ ಪಿಡುಗು ಅಲ್ಲ. ಇವತ್ತು ನಮ್ಮ ಜನಸಂಖ್ಯೆಗಳ ಪ್ರಮಾಣವನ್ನು ನೋಡಿದಾಗ 2001ರ ಜನಸಂಖ್ಯೆ ಮತ್ತು 2011ರ ಜನಸಂಖ್ಯೆಯ ವರದಿಯನ್ನು ನೋಡಿದಾಗ ಹಿಂದೂಗಳ ಸಂಖ್ಯೆಯೂ ಶೇಕಡವಾರು ಹೆಚ್ಚಿಗೆ ಆಗಿದೆ, ಮುಸಲ್ಮಾನರ ಸಂಖ್ಯೆಯೂ ಶೇಕಡವಾರು ಹೆಚ್ಚಿಗೆ ಆಗಿದೆ, ಕ್ರಿಶ್ಚಿಯನ್ನರ ಸಂಖ್ಯೆಯೂ ಸಹಿತ ಶೇಕಡವಾರಿನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಆಗಿದ್ರಿಂದ ಕರ್ನಾಟಕದಲ್ಲಿ ಈ ಮತಾಂತರ ನಿಷೇಧ ಕಾಯ್ದೆಯ ಒಂದು ತುರ್ತು ಅವಶ್ಯಕತೆ, ಅದು ಈ ಸೆಷನ್ ನಲ್ಲಿ ತಗೊಳ್ಬೇಕಾದ ಅವಶ್ಯಕತೆ ಈ ಸಂದರ್ಭದಲ್ಲಿ ಇಲ್ಲ. ಯಾಕೆ ಅಂತಂದ್ರೆ, ಈಗ ಮತ್ತೆ ಹೇಳ್ತೇನೆ, ಆಳುವ ವ್ಯವಸ್ಥೆಗೆ, ಆಳುವ ಸರ್ಕಾರಕ್ಕೆ ಯಾವಾಗ ಜನರ ಬೇಕು ಬೇಳೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗುದಿಲ್ಲ, ಯಾವಾಗ ಜನರ ತುರ್ತು ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅವರ ಗಮನವನ್ನ ಬೇರೆ ಕಡೆಗೆ ಸೆಳೆಯಬೇಕು ಅನ್ನುವ ಕಾರಣಕ್ಕಾಗಿ ಇದೊಂದು ಪಟಾಕಿ ಹಚ್ಚಿ ಹಾಕಿದಾಗ, ಒಂದು ಮೆರವಣಿಗೆ ಹೋಗ್ತಿರುವಾಗ ಒಂದು ಪಟಾಕಿಯನ್ನು ಹಚ್ಚಿ ಹಾಕಿದಾಗೆ ಇವತ್ತು ಈ ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಇದು ಸ್ಪಷ್ಟವಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು, ಸ್ಪಷ್ಟವಾಗಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಗಂಭೀರವಾಗಿರ್ತಕ್ಕಂಥ, ಅಲ್ಲಿ ನಮ್ಮ ದಿನಕರ್ ಶೆಟ್ಟರು ವಕೀಲರಿದ್ದಾರೆ, ಇದರಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ಇವತ್ತಿಗೂ ಭಾರತದ ಆಶಯ ಏನು ಅಂತಂದ್ರೆ, ಯಾರು ಕೇಸನ್ನ ದಾಖಲಿಸ್ತಾರೆ, ಯಾರು ಕೇಸನ್ನು ದಾಖಲಿಸ್ತಕ್ಕಂಥ ಸ್ಟೇಟ್ ಇದೆ, ಪೊಲೀಸ್ ಇದೆ ಅಥವಾ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇದೆ, ಅದು ಆರೋಪವನ್ನ ರುಜುವಾತು ಮಾಡತಕ್ಕಂಥ ಹೊಣೆಗಾರಿಕೆ ಇದೆ. ಈ ಕಾಯ್ದೆಯಲ್ಲಿ ಯಾರ ಮೇಲೆ ಆರೋಪ ಇದೆ ಆ ವ್ಯಕ್ತಿ ತನ್ನ ಇನ್ನೋಸೆನ್ಸ್ ಅನ್ನ ಪ್ರಕಟ ಮಾಡ್ಬೇಕಂತೆ. ಇದು ಒಂದು ಸರಿಯಾದಂತಹ ಒಂದು ಅಪರಾಧ ಪ್ರಕ್ರಿಯೆಯ ನಿಯಮಗಳು ಅಲ್ಲ, ಅಪರಾಧ ಪ್ರಕ್ರಿಯೆಯ ದಾರಿ ನಿರ್ವಹಣೆಯ ದಾರಿ ಅಲ್ಲ ಅನ್ನುವ ಕಾರಣಕ್ಕಾಗಿ ಇದೊಂದು ವಿವೇಚನ ರಹಿತವಾಗಿರ್ತಕ್ಕಂಥ ಕಾಯ್ದೆ ಅನ್ನುವಂತಹದ್ದು. ಅದಾದ್ಮೇಲೆ ಇವತ್ತು ಇನ್ನೊಂದು ಸಂಗತಿಯನ್ನು ಸ್ಪಷ್ಟವಾಗಿ ಹೇಳ್ತೇನೆ, ಇದು ಒಂದು ಧರ್ಮವನ್ನ, ಒಂದು ಜಾತಿಯನ್ನ ಪ್ರಶ್ನೆ ಅದನ್ನ ನಾನು ಹೇಳ್ತಾ ಇಲ್ಲ. ಇವತ್ತು ಮರುಮತಾಂತರಕ್ಕೆ ಅವಕಾಶ ಯಾರು ನಿರ್ಣಯ ಮಾಡುವವರು, ಮೂಲ ಧರ್ಮ ಯಾವುದು ಅಂತ ನಿರ್ಣಯ ಮಾಡುವ ಪ್ರಾಧಿಕಾರ ಯಾವುದು, ಮೂಲ ನಿರ್ಣಯ ಇಂಥದ್ದು ವ್ಯಕ್ತಿಯ ಮೂಲ ಧರ್ಮ ಇದು ಅಂತೇಳಿ ನಿರ್ಣಯ ಮಾಡತಕ್ಕಂಥ ಪ್ರಾಧಿಕಾರಗಳು, ಸಂಸ್ಥೆಗಳು ಯಾವುದದು, ಯಾರಿಗೆ ಅಧಿಕಾರವನ್ನು ನಮ್ಮ ಸಂವಿಧಾನದಲ್ಲಿ ನಾವು ಕೊಟ್ಟಿದ್ದೇವೆ ಅಥವಾ ಯಾವ ಕಾಯ್ದೆಯಲ್ಲಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇದು ಈ ಕಾಯ್ದೆ ಅನ್ನುವಂಥದ್ದು ಸಮಂಜಸ ಅಲ್ಲ. ಮತ್ತು ಸ್ಪಷ್ಟವಾಗಿ ಹೇಳ್ತೇನೆ, ಮತಾಂತರ ಅನ್ನುವಂಥದ್ದು ಆಮಿಷದಿಂದ, ಬಲಾತ್ಕಾರದಿಂದ, ವಂಚನೆಗಳಿಂದ ನಡೆಯುವಂತಾದ್ರೆ ಅದು ಅಪರಾಧವೇ ಸರಿ. ಅದನ್ನು ನಿರ್ವಹಣೆ ಮಾಡ್ಲಿಕ್ಕಾಗಿಯೇ ಭಾರತೀಯ ದಂಡ ಸಂಹಿತೆ ಇದ್ದೇ ಇದೆ, ಆ ಕಾಯ್ದೆ ಇತ್ತು. ಈಗ ಹೊಸತೊಂದನ್ನ ಏನೋ ತಂದು ನಾವೊಂದು ಧರ್ಮ ರಕ್ಷಕರು ಅಂತೇಳಿ ಪೋಸ್ ಕೊಡುವಂತ ಒಂದು ವ್ಯರ್ಥ ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ವಿವೇಚನ ರಹಿತವಾಗಿರುವಂತಹ ಕಾಯ್ದೆ ಜೊತೆಗೆ ಇಟ್ಸ್ ಅನ್ನದರ್ ದೆನ್ ಸರ್ಕಸ್ ಅನ್ನೋದು ತಾವು ಹೇಳ್ತಾ ಇದ್ದೀರಾ ಅಲ್ವಾ, ಸರ್ಕಸ್ ಮಾಡ್ತಾ ಇದ್ದಾರೆ. ಎಸ್ ಬರ್ತೇನೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ನಾನು ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಸಂಗ್ರಹ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶೆರಿಲ್ ಅಂತ ಮಂಗಳೂರಿಂದಲೇ ಕರೆ ಮಾಡ್ತಾ ಇದ್ದೀನಿ. ಶೆರಿಲ್ ಅವರು ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ನಮಸ್ತೆ. ನನ್ಗೆ ಇದರ ಈ ಮತಾಂತರ ಆಂಟಿ ಕನ್ವರ್ಷನ್ ಬಿಲ್ ಇದನ್ನು ಸಪೋರ್ಟ್ ಮಾಡುವವರಿಗೆ ಒಂದು ಕೆಲವು ಪ್ರಶ್ನೆಗಳಿವೆ, ಅದನ್ನು ಅವರು ಉತ್ತರಿಸಿದ್ರೆ ಸಾಕು ನಿಮ್ಮ ಶೋ ಅಲ್ಲಿ. ಫಸ್ಟ್ ಥಿಂಗ್, ನಮ್ಮ ಸಂವಿಧಾನ ಆರ್ಟಿಕಲ್ 25 says all persons are equally entitled to freedom of conscience and the right to freely profess, practice and propagate religion subject to public order. ಅದೇ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಎಂತ ಹೇಳ್ತದೆ ಅಂತ ಹೇಳಿದ್ರೆ, ಫೋರ್ಸ್ಡ್ ಕನ್ವರ್ಷನ್ ಆಲ್ಸೋ ಅಗೇನ್ಸ್ಟ್ ಲಾ ಅಂತ ಹೇಳ್ಕೊಂಡು, ಈ ಸಂವಿಧಾನದಲ್ಲೇ ಇದರದೆಲ್ಲ ಮಾಹಿತಿ, ಅದಕ್ಕೆ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ಇರುವಾಗ
ವಾಪಸ್ ಇದು ಈ ಟೈಮ್ ಅಲ್ಲಿ ಈ ಕಾಯ್ದೆ ಬೇಕಿತ್ತ? ಹಾಗಾದ್ರೆ ಸಂವಿಧಾನ ಇವರಿಗೆ ಬಿಜೆಪಿ ಅವರಿಗೆ ಗೊತ್ತೇ ಇಲ್ವಾ? ಓದಿಯೇ ಗೊತ್ತಿಲ್ವಾ ಇವರಿಗೆ? ಸಂವಿಧಾನ ಓದಿದ್ರೆ ಪೂರ್ತಿಯಾಗಿ ಅದರಲ್ಲಿ ಕನ್ವರ್ಷನ್ ಆಂಟಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಅದರ ವಿಷಯನೇ ಗೊತ್ತಿಲ್ಲದವರು ಇಂತಹ ಕಾಯ್ದೆಯನ್ನು ತಂದಿದ್ದಾರೆ. ಒಂದು. ಎರಡನೇದು, ಈ ಆಂಟಿ ಕನ್ವರ್ಷನ್ ಬಿಲ್ ಇಸ್ ಇಟ್ ಅಪ್ಲಿಕೇಬಲ್ ಟು ಪೀಪಲ್ ಓನ್ಲಿ ಹೂ ಆರ್ ಕನ್ವರ್ಟಿಂಗ್ ಟು ಕ್ರಿಶ್ಚಿಯಾನಿಟಿ, ಅಥವಾ ಈಗ ಮೂಲ ಧರ್ಮ ಕ್ರೈಸ್ತ ಅಂತ ಇಟ್ಕೊಂಡು ಒಂದ್ ವೇಳೆ ಮದುವೆ ಆಗಿ ಅಥವಾ ಏನೇ ಕಾರಣಗಳಿಂದ ಬೇರೆ ಧರ್ಮಕ್ಕೆ ಮತಾಂತರ ಆಗುದಾದ್ರೆ ಆಗ ಕೂಡ ಈ ಆಂಟಿ ಕನ್ವರ್ಷನ್ ಬಿಲ್ ಇವರಿಗೆ ಅಪ್ಲಿಕೇಬಲ್ ಅಂತ ಒಂದು ಪ್ರಶ್ನೆ. ಮೂರನೇದು, ಈಗ ನಮ್ಮ ಕ್ರೈಸ್ತ ಸಂಸ್ಥೆಗಳಿವೆ, ಕ್ರೈಸ್ತ ಆಸ್ಪತ್ರೆಗಳಿವೆ, ಕ್ರೈಸ್ತ ಇನ್ಸ್ಟಿಟ್ಯೂಷನ್ಸ್ ಗಳಿವೆ. ಈ ಇಂಥ ಇನ್ಸ್ಟಿಟ್ಯೂಷನ್ಸ್ ಅಥವಾ ಆರ್ಗನೈಸೇಷನ್ಸ್ ಆರ್ ಆಸ್ಪತ್ರೆಗಳಲ್ಲಿ ಈಗ ಡಿಸ್ಕೌಂಟ್ ಕೊಡ್ತಾರೆ ಕೆಲವೊಮ್ಮೆ ಬಿಲ್ ಅಲ್ಲಿ, ಅಥವಾ ಫೀ ರಿಡಕ್ಷನ್ ಮಾಡ್ತಾರೆ. ಅಂತದೆಲ್ಲ ಮಾಡಿ ಇಷ್ಟರ ತನಕ ಯಾರಾದ್ರೂ ಕನ್ವರ್ಷನ್ ಮಾಡಿದ್ದು ದಾಖಲೆ ಇದೆಯಾ? ಇದ್ರೆ ಅದನ್ನ ತೋರಿಸ್ಲಿ. ಒಂದು. ಇನ್ನೊಂದು, ಇಂತ ಎಲ್ಲ ಆಂಟಿ ಕನ್ವರ್ಷನ್ ಬಿಲ್ ಎಲ್ಲ ತಂದ ನಂತರ ಯಾರಾದ್ರೂ ಈಗ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಡೊನೇಟ್ ಸಮಥಿಂಗ್ ಟು ದ ಸೊಸೈಟಿ, ಅಥವಾ ಯಾವ್ದೊಂದು ಕ್ರೈಸ್ತ ಸಂಸ್ಥೆ ಏನಾದ್ರೂ ಒಳ್ಳೇದ್ ಮಾಡ್ಲಿಕ್ಕೆ, ಯು ನೋ ಹೌ ದೇ ಆರ್ ವರ್ಕಿಂಗ್ ಇನ್ ದ ಸೊಸೈಟಿ, ರೈಟ್? ಸೊ ಅಂತದ್ರಲ್ಲಿ ಫಾಲ್ಸ್ ಕ್ಲೇಮ್ ಹಾಕಿ ನಾಳೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಯಾವ ರೀತಿಯಲ್ಲಿ ಮುಂದೆ ಬಂದು ಹೆಲ್ಪ್ ಮಾಡ್ಲಿಕ್ಕೆ ಬರ್ಬೇಕಾಗಾದ್ರೆ? ಆಂಟಿ ಕನ್ವರ್ಷನ್ ಬಿಲ್ ಮಾಡೋದಾದ್ರೆ ಅದನ್ನು ಜನರಲೈಸ್ ಮಾಡಿ ಮಾಡೋದು ಬೇಡ, ಸ್ಪೆಸಿಫಿಕ್ ಆಗಿ ಮಾಡ್ಲಿ. ಇಲ್ಲ ಅರ್ಧಂಬರ್ಧ ಮಾಡ್ಕೊಂಡು ಯಾರ್ಯಾರನ್ನು ಜಗಳ ಮಾಡಿಸ್ಕೊಂಡು ಕಮ್ಯುನಲ್ ವಾರ್ ಮಾಡಿಸ್ಕೊಂಡು ಇವರಿಗೆ ಬಿಜೆಪಿ ಅವರಿಗೆ ಬೇರೆ ಯಾವ ವಿಷಯದಲ್ಲಿ ಸಹ ಹೇಳಿಕೊಂಡು ಇನ್ನು ಏನು ತವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದೆ. ಒಂದೇ ಒಂದು ಅಸ್ತ್ರ ಅಂತ ಹೇಳಿದ್ರೆ ಧರ್ಮಗಳ ಮಧ್ಯದಲ್ಲಿ ಜಗಳ ಮಾಡಿಸ್ಕೊಂಡು ನಾವು ಗದ್ದಲಿರುವ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಶ್ರೀಲಾ ಅವರೇ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸತೀಶ್ ಪೈ, ಮಾತಾಡಿ ಸರ್. ಈಗ ಸಮಸ್ಯೆ ಅಂತದ್ದು ಇವರದ್ದು ಸರ್, ದಯಮಾಡಿ ಇನ್ನೊಂದು ಧರ್ಮಕ್ಕೆ ಮತಾಂತರ ಮಾಡಬೇಕಾದ್ರೆ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು ಸರ್. ಮೊದಲೇದಾಗಿ ಕೆಲವೊಂದು ಇತ್ತಂದಿದ್ದಾರೆ, ರೂಲ್ಸ್ ತಂದಿದ್ದಾರೆ ಅಲ್ವಾ? ಅಷ್ಟೇ ಅಲ್ವಾ? ಓಕೆ, ಥ್ಯಾಂಕ್ ಯು. ದಯಮಾಡಿ ತಾವು ಮಾತನಾಡಿದಾಗ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ ಸರ್, ಕ್ಷಮಿಸಿ ದಯಮಾಡಿ. ಎಸ್, ಓಕೆ. ಧರ್ಮೇಂದ್ರ ಅವರು ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಬಿಫೋರ್ ದಟ್, MG ಹೆಗ್ಡೆ ಅವರು ಹೇಳಿರುವಂತಹ ವಿಚಾರ, ತಮ್ಮ ಒಂದು ಅನುಭವವನ್ನು ತಾವು ಹೇಳಿದ್ರಿ. ಅಂದ್ರೆ ಮತಾಂತರ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಸ್ವ ಇಚ್ಛೆಯ ಮತಾಂತರದ ವಿಚಾರವಾಗಿ ಬರುತ್ತೆ, ಭಯ, ಆಮಿಷ, ಬಲವಂತದ ಮತಾಂತರ ವಿಚಾರವಾಗಿ ಬರುತ್ತೆ. ನಾವು ಈ ಬಗ್ಗೆ ಸರಣಿ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಈ ಸಂದರ್ಭ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ತಾವು ಒಂದು ಇಟ್ಟಿರುವಂತಹ ವಿಚಾರ ನ್ಯೂ ಲೈಫ್ ಬಗ್ಗೆ ತಾವು ಒಂದು ಹೇಳಿದ್ರಿ. ಅಂದ್ರೆ ಕ್ರೈಸ್ತ ಧರ್ಮದಲ್ಲಿ ಬರುವಂತಹ ವಿವಿಧ ಪಂಗಡಗಳ ಬಗ್ಗೆ ತಾವು ಹೇಳಿರುವಂತದ್ದು. ಇಲ್ಲಿ ರೋಮನ್ ಕ್ಯಾಥೋಲಿಕ್ ಅನ್ನುವಂತಹ ಕ್ರೈಸ್ತರು ಏನಿದ್ದಾರೆ ಅವರ ಬಗ್ಗೆ ಯಾವುದೇ ರೀತಿಯ ಆಪಾದನೆ ಇಲ್ಲ. ಆದ್ರೆ ನ್ಯೂ ಲೈಫ್ ಬಗ್ಗೆ ತಮಗೆ ಕೆಲವು ಆರೋಪಗಳು ಬಂದಿದೆ, ಆಪಾದನೆಗಳು ಬಂದಿದೆ ಅನ್ನುವಂತಹ ವಿಚಾರವನ್ನ ತಾವು ಹೇಳಿದ್ದೀರಾ MG ಹೆಗ್ಡೆ ಅವರು, ಅಲ್ವಾ ಸರ್? ಅಟ್ ದ ಸೇಮ್ ಟೈಮ್ ಎಸ್ ಸರ್, ಅಟ್ ದ ಸೇಮ್ ಟೈಮ್ ಇಲ್ಲಿ ಬರುವಂತಹ ವಿಚಾರ, ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಅಂತ ಬಂದಾಗ ಇಲ್ಲಿ ಇದನ್ನ ವಿರೋಧಿಸಿದವರು ಕ್ರೈಸ್ತ ಧರ್ಮದವರು, ನೇರವಾಗಿ ಕ್ರೈಸ್ತ ಧರ್ಮದ ಬಿಷಪ್ ರಿಂದ ಹಿಡಿದು ಆರ್ಚ್ ಬಿಷಪ್ ರಿಂದ ಹಿಡಿದು ಎಲ್ಲರೂ ಕೂಡ ಇದನ್ನ ವಿರೋಧಿಸ್ತಾರೆ. ತದನಂತರ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು, ತದನಂತರ ಸಾಮಾಜಿಕ ಚಿಂತಕರು ವಿರೋಧ ಮಾಡಿದ್ರು. ಈ ರೀತಿ ಅಂತ ಬಂದಾಗ ಇಲ್ಲಿ ಬಲವಂತದ ಮತಾಂತರಕ್ಕೆ ಮಾತ್ರ ವಿರೋಧ ಇದೆ, ಸ್ವ ಇಚ್ಛೆಯಿಂದ ಮತಾಂತರ ಆಗಬಹುದು ಅನ್ನುವಂಥದ್ದು ಈ ಹಿಂದಲೇ ಬಿಜೆಪಿ ಹೇಳ್ಕೊಂಡು ಬರ್ತಾ ಇರುವಂತದ್ದು. ಆದ್ರೆ ಎಲ್ಲಿ ದ್ವಂದ್ವ ನಿಲುವು ಇದೆ? ಯಾಕೆ ಕೋಲಾಹಲ? ಯಾಕೆ ಈ ಗದ್ದಲ? ದ್ವಂದ್ವ ನಿಲುವು ಈ ಕಾಯ್ದೆನ ತಂದವರಲ್ಲಿ ಮತ್ತೆ ಅದಕ್ಕೆ ಸಪೋರ್ಟ್ ಮಾಡುವವರಲ್ಲಿ ಇದೆ. ಓಕೆ, ಏನಂದ್ರೆ ಬಲಾತ್ಕಾರದ ಮತ್ತು ಆಮಿಷದ ಆ ಮತಾಂತರ ತಡೀತೇವೆ ಹೇಳುವಂತ ಒಂದು ಸ್ಲೋಗನ್ ಅನ್ನ ಇಟ್ಟುಕೊಂಡು ಅಲ್ಟಿಮೇಟ್ ನಿಮ್ಮ ಟಾರ್ಗೆಟ್ ಬೇರೆ ಬೇರೆ ರಾಜಕಾರಣದ ವಾಸನೆ ಈ ಕಾನೂನಿನಲ್ಲಿ ಇದೆ. ಮತ್ತು ಈಗ ದಿನಕರ್ ಅವರು ಹೇಳಿದಾಗೆ ಇದರ ದುರುಪಯೋಗದ ಸಾಧ್ಯತೆಗಳು ಅಪಾರ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತದೆ. ಈಗ ನಾನು ಮತ್ತೆ ಹೇಳ್ತೇನೆ, ಈಗ ಮೇಡಮ್ ಕೂಡ ಅದೇ ಪ್ರಶ್ನೆ ಕೇಳಿದ್ರು. ಒಂದು ಸಂಸ್ಥೆ ಏನೋ ಸಹಾಯ ಮಾಡಿದ್ದನ್ನೇ ಅದನ್ನ ಆ ಸಂಸ್ಥೆ ಮೇಲೆ ನನಗೆ ದ್ವೇಷ ಇದ್ರೆ ನಾನು ಟಾರ್ಗೆಟ್ ಮಾಡಿ ನಾನು ಕೂಡ ಕಂಪ್ಲೇಂಟ್ ಕೊಡ್ಬೋದಲ್ಲ. ಇಲ್ಲಿ ದೂರು ಕೊಡುವ ಬಗ್ಗೆ ಕಾನೂನಿನಲ್ಲಿ
ಅತ್ಯಂತ ಅಸ್ಪಷ್ಟವಾದಂತಹ ವಿವರಣೆಗಳನ್ನ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು, ನೀವು ಕಾನೂನನ್ನ ತರಲೇಬೇಡಿ ಅಥವಾ ಏನು ಬಲಾತ್ಕಾರದ ಮತಾಂತರವನ್ನ ಬಿಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಕಾನೂನಿನ ಡ್ರಾಫ್ಟ್ ಸರಿ ಇಲ್ಲ. ನೀವು ಒಂದು ಶಾಲೆಯಲ್ಲಿ, ಈಗ ನನಗೆ ಕಾಲೇಜ್ ಇದೆ, ನಮ್ಮ ಕಾಲೇಜಿನಲ್ಲಿ 10 ಮುಸ್ಲಿಂ ಹುಡುಗಿಯರಿಗೆ ನಾನು ಕನ್ಸೆಷನ್ ಕೊಟ್ಟಿದ್ದೇನೆ, ಮುಂದೂ ಕೂಡ ಕೊಡ್ಬೋದು. ಒಂದು ಮುಸ್ಲಿಂ ಹುಡುಗಿ ನನ್ನ ಮೇಲೆ ದ್ವೇಷದಿಂದ ನನಗೆ ಫೀಸ್ ಕನ್ಸೆಷನ್ ಮಾಡಿದ್ದಾರೆ. ನನಗೆ ಯಾವುದೋ ಒಂದು ಕಾರಣಕ್ಕೆ ಅವಳಿಗೆ ಕೋಪ ಬರ್ತದೆ. ನನಗೆ ಅವರು ನೀವು ನನ್ನ ಮತಕ್ಕೆ ಬನ್ನಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ಅದು ಕೋರ್ಟ್ ಅಲ್ಲಿ ಪ್ರೂವ್ ಆಗ್ತದೆ ಇಲ್ಲ ಬೇರೆ. ಆದ್ರೆ ನಾನು ಅವ್ರಿಗೆ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಬೇಕು. ಈ ದೇಶದ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಶಿಕ್ಷೆ ಕೋರ್ಟ್ ಕೊಟ್ಟ ಮೇಲೆ ಶಿಕ್ಷೆ ಅಲ್ಲ, ಕೋರ್ಟಿಗೆ ಹೋಗುದೇ ಶಿಕ್ಷೆ. ಇಂತಹ ಪ್ರಕರಣಗಳಲ್ಲಿ ಶಿಕ್ಷೆ ಹಾಕಿಕೊಳ್ಳುವುದೇ ಮನುಷ್ಯನಿಗೆ ಶಿಕ್ಷೆ. ಅಂತಹ ಸ್ಪೇಸ್ ಅನ್ನ, ಅವಕಾಶವನ್ನ ಈ ಕಾಯ್ದೆ ಅತ್ಯಂತ ವ್ಯವಸ್ಥಿತವಾಗಿ ಕೊಟ್ಟಿದೆ. ನೀವು ಅಗ್ರೀಡ್ ಪಾರ್ಟಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಿಲ್ಲಿಸಬಹುದಿತ್ತಲ್ಲ. ನನಗೆ ಮತಾಂತರ ಬಲಾತ್ಕಾರವಾಗಿ ಮಾಡಿದ್ರೆ ನಾನು ಹೇಳ್ಬೇಕು, ನಾನು ಕಂಪ್ಲೇಂಟ್ ಕೊಡ್ತೇನೆ. ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ಅದರ ಉದ್ದೇಶ ಏನು? ಅದರ ಉದ್ದೇಶ ಯಾವುದೇ ಸಂಸ್ಥೆಯನ್ನು ಬಗ್ಗು ಬಡಿಲಿಕ್ಕೆ ನೀವೊಂದು ಸಾಧನವನ್ನ ಸೃಷ್ಟಿ ಮಾಡಿದ್ದೀರಿ. ಎರಡನೇದು, ಮತಾಂತರ ಅವನ ಸಂವಿಧಾನಿಕ ಹಕ್ಕನ್ನ ಡಿಸಿ ತಗೊಳ್ಳುವುದು ಹೇಗೆ? ಇದು ನನ್ನ ಪ್ರಶ್ನೆ. ಓಕೆ ಎಸ್ ಸರ್, ಬರ್ತೇನೆ ಮಾತಾಡ. ಬಿಫೋರ್ ದಟ್ ಧರ್ಮೇಂದ್ರ ಅವ್ರ ಜೊತೆ ನಾನು ಕೇಳಬೇಕು ಈ ಒಂದು ವಿಚಾರವನ್ನ. MJ ಅವರು ತದನಂತರ ಸುಧೀರ್ ಅವರು ಇಟ್ರು. ಈ ಸಂದರ್ಭಗಳಲ್ಲಿ ಪ್ರಸಕ್ತ ಕಾಲಘಟ್ಟದಲ್ಲಿ ಅವಶ್ಯಕತೆ ಇತ್ತ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಅನ್ನುವಂಥದ್ದು? ಯಾಕಂದ್ರೆ ಯಾವುದೇ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ಗಳು ಇಲ್ಲ. ಎಷ್ಟು ಕೇಸ್ಗಳು ಇದೆ ಅಥವಾ ಯಾರು ಹಾನಿಗೊಳಗಾಗಿದ್ದಾರೆ, ಯಾರಿಗೆ ಅನ್ಯಾಯ ಆಗಿದೆ, ಯಾವುದೇ ರೀತಿಯ ಸರಿಯಾಗಿರುವಂತಹ ಮಾಹಿತಿಗಳಿಲ್ಲ. ಬಹುಶಃ MJ ಅವರು ಕೂಡ ಈ ಬಗ್ಗೆ ಕೇಳಿದಾಗ ಅವರಿಗೆ ಯಾವುದೇ ರೀತಿಯ ಮಾಹಿತಿಗಳು ಕರಾವಳಿ ಭಾಗದಲ್ಲೇ ಸಿಗ್ಲಿಲ್ಲ ಅನ್ನುವಂಥದ್ದು. ಆದ್ರೆ ತಾವುಗಳು ಹೇಳ್ತದೆ ಮತಾಂತರ ಇದೆ ಅನ್ನುವಂಥದ್ದು. ಈ ವಿಚಾರವನ್ನ ಕೇಳ್ತಾ ಇದ್ರೆ ಅಂದ್ರೆ ಬೇಕಿತ್ತ ಈ ಸಂದರ್ಭಗಳಲ್ಲಿ, ಹೌದಾ ಅನ್ನುವಂಥ ಪ್ರಶ್ನೆ. ಈಗ ನಾನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಸದನದೊಳಗಡೆ ಕರ್ನಾಟಕ ಸರ್ಕಾರ ಸದನದೊಳಗಡೆ ಈ ಮಾತು ಪ್ರಸ್ತಾವ ಆಗಿದೆ. ಕೇರಳದ ವಿಧಾನಸಭೆಯಲ್ಲಿ ಕೂಡ ಈ ಮಾತು ಪ್ರಸ್ತಾವ ಆಗಿದೆ. ಕೇರಳದಲ್ಲಿ ಆಗಿರುವಂಥದ್ದು ಸ್ವತಃ ಕ್ರಿಶ್ಚಿಯನ್ ಅವರು ಅವರ ಕ್ರಿಶ್ಚಿಯನ್ ಧರ್ಮದ ಮತದ ಹೆಣ್ಣುಮಕ್ಕಳನ್ನು ಮುಸ್ಲಿಂ ಮತಕ್ಕೆ ಪರಿವರ್ತನೆ ಆಗ್ತಾ ಇದ್ದಾರೆ, ಪರಿವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿವಿಧ ಆಯಾಮಗಳನ್ನು ಕೊಟ್ಟರು. ಇದು ಒಂದಾದ್ರೆ, ಕರ್ನಾಟಕದ ಶಾಸಕರು ಗೂಳಿಹಟ್ಟಿ ಶೇಖರ್ನವರ ತಾಯಿ ಇಲ್ಲ, ಇದು ಕೇವಲ ಒಂದು ಮುಖಸ್ತುತಿಗೆ ನಾನು ಮಾತಾಡ್ತೇನೆ. ಬಿಜೆಪಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ, ಪಕ್ಷ ತರಲೇಬೇಡಿ. ಇಲ್ಲಿ ಸರ್ಕಾರ ತಂದಿದೆ ಅಷ್ಟೇ, ಪಕ್ಷ ತಂದಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಪಕ್ಷ ಅಲ್ಲಿ ಆಡಳಿತ ಬಿಜೆಪಿ ಇರ್ಬೋದು, ಆಗಿರುವಾಗ ತಂದಿರುವುದು ಸರ್ಕಾರ ಯಾರ್ದು? ಇಡೀ ರಾಜ್ಯದು. ಅಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ರು, ಕಾಂಗ್ರೆಸ್, ಬಿಜೆಪಿ ಅಂತ ಇಲ್ಲ. ಅಲ್ಲಿ ಆಡಳಿತಾರೂಢ ರಾಜಕೀಯ ಪಕ್ಷ, ಆಡಳಿತಾರೂಢ ಸರ್ಕಾರ ಅದನ್ನ ತಂದಿದೆ. ವಿರೋಧ ಪಕ್ಷಗಳು ಮಾಡಿದೆ, ಇದು ಪ್ರಶ್ನೆ ಅಲ್ಲ. ಅಲ್ಲಿ ಆ ಒಬ್ಬ ಶಾಸಕ, ಜನರಿಂದ ಆಯ್ಕೆಯಾಗಿರುವ ಶಾಸಕ ವಿಧಾನಸಭೆಯಲ್ಲಿ ಆ ಮತಾಂತರದ ವಿಚಾರಗಳಲ್ಲಿ ತನ್ನ ತಾಯಿ ಮತಾಂತರ ಆಗಿದೆ ಎಂಬುದನ್ನು ಓಪನ್ ಮಾತಾಡೋದಿದ್ರೆ ಅದರ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಇನ್ನೊಂದು ಮಾತನ್ನು ಕೇಳ್ತೇನೆ. ಇಷ್ಟು ಜನ ಮಾತಾಡಿದ್ರು, ನಮ್ಮ ಇವರು ಕೂಡ ಮಾತಾಡ್ತಿದ್ರು, ವಕೀಲರು ಕೂಡ. ನಾನು ಕೇಳ್ತೇನೆ, ಮತಾಂತರ ಆಗಿಲ್ಲ ಆದ್ರೆ ಈ ಕಾಯ್ದೆ ಜಾರಿ ತರುವುದರೊಳಗೆ ನೀವ್ಯಾಕೆ ವಿರೋಧ ವ್ಯಕ್ತಪಡಿಸ್ತೀರಿ? ಮತಾಂತರವೇ ಆಗಿಲ್ಲ, ಆಗುವುದು ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ನೀವ್ಯಾಕೆ ಕಾನೂನನ್ನು ಜಾರಿ ತರ್ತಾ ಇದ್ದೀರಿ? ಇದು ವಿರೋಧ ವ್ಯಕ್ತಪಡಿಸ್ತೀರಿ ಕಾನೂನಿಗೆ? ಇಲ್ಲಿ ಸರ್ ಒಂದು ನಿಮಿಷ, ಒಂದು ನಿಮಿಷ ಯಾರು ವಿರೋಧ ಮಾಡ್ತಕ್ಕಂಥ ವಿಚಾರ, ನನ್ನ ಮಾತು ಮುಗಿಸ್ತೇನೆ ದಯವಿಟ್ಟು ವಕೀಲರೇ, ಒಂದು ನಿಮಿಷ ಮಾತಾಡಿ. ನನ್ನ ಮಾತದು ವಿರೋಧ ಯಾಕೆ ವ್ಯಕ್ತಪಡಿಸ್ತೀರಿ? ಒಂದು. ಎರಡನೇದಾಗಿ ಯಾರು ಬೇಕಾದ್ರೂ ಕೇಸ್ ದಾಖಲು ಮಾಡ್ಬೋದು ಅಥವಾ ದೂರನ್ನ ದಾಖಲು ಮಾಡ್ಬೋದು ಅಂತ ಒಂದು ಮಾತಿದೆ. ಈಗ ಒಬ್ಬ ವ್ಯಕ್ತಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಸೇವೆ ಎಂಬುದು ನಾನು ಅನೇಕ ದಾಖಲೆಗಳಲ್ಲಿ ಹೇಳ್ಬೋದು. ಸೇವೆಯ ರೂಪದಲ್ಲಿ ಸಹಾಯ ಮತಾಂತರಗಳಾಗಿದೆ ಎಂಬುದು, ಯಾರು ಮತಾಂತರ ಆದವ ನಾನು ಮತಾಂತರ ಆಗಿದ್ದೇನೆ ಎಂಬುದು ಕೇಸನ್ನು ಕೊಡಲ್ಲ. ಇನ್ನು ಮುಂದಕ್ಕೆ ಪ್ರಾಯಶಃ ದಾಖಲೆಗಳಾಗ್ಬೋದು, ಇನ್ನು ಮುಂದಕ್ಕೆ ಇದನ್ನು ದಾಖಲಿಸಬಹುದು. ಯಾಕೆಂದ್ರೆ ನನ್ನ ಮನೆಯಲ್ಲಿ ಏನಾದರೂ ಮತಾಂತರ ಆದರೆ ನಾನು ದಾಖಲೆ ಮಾಡಬಹುದು. ಯಾರು ಮತಾಂತರ ಆದವ ಇಷ್ಟವರೆಗೆ ಕೇಸನ್ನು ನೋಡಿ. ನಾನು ಕೇಳ್ತಾ ಇದ್ದೇನೆ, ಲವ್ ಜಿಹಾದಿನ ಇಷ್ಟು ಕೇಸುಗಳಿತ್ತು. ಈಗ ಪ್ರಪ್ರಥಮವಾಗಿ ಮೊನ್ನೆ
ಒಂದು ಇವತ್ತಿನ ಪತ್ರಿಕೆಯಲ್ಲಿ ನಾವು ನೋಡಿದ್ರೆ 10 ವರ್ಷ ಶಿಕ್ಷೆ ಆಗಿದೆ. ಯಾಕೆ ಆಯ್ತು, ಏನಾಯ್ತು, ಅದರ ಬಗ್ಗೆ ವಿವರಣೆಗಳನ್ನು ನೋಡಿದ್ರೆ ಮಾತ್ರ ಆ ಹೆಣ್ಣುಮಕ್ಕಳಿಗೆ ಮೋಸ ಆಗಿದೆ, ಆ ಹೆಣ್ಣುಮಗಳು ಧರ್ಮ ಪರಿವರ್ತನೆ ವಿಚಾರಗಳು ಮತ್ತು ಇನ್ನಿತರ ವಿಚಾರಗಳಲ್ಲಿ ಆ ಒಂದು ವ್ಯವಸ್ಥೆಯನ್ನು ಬಿಟ್ಟು ಹೊರ ಬಂದಾಗ ಕೇಸನ್ನು ದಾಖಲು ಮಾಡಲ್ಪಟ್ಟಿದೆ. ನಾನು ಕೇಳಿದೆ ಇದು ಆಗಿರೋದ್ರಿಂದ ಇನ್ನು ಮುಂದಕ್ಕೆ ಪ್ರಾಯಶಃ ದಾಖಲೆಗಳಾಗಬಹುದು ಕೇಸುಗಳು. ಆದ್ರಿಂದ ನನ್ನ ಸ್ಪಷ್ಟ ಮಾತಿದೆ, ಪರಿವರ್ತನೆ ಎಂಬುದು ಮತ ಪರಿವರ್ತನೆ ಅಥವಾ ಮತಾಂತರ ಎನ್ನುವುದು ಕೇವಲ ಒಂದು ಜಾತಿಗೆ ಒಂದು ಮತಕ್ಕೆ ಮಾತ್ರ ಅಲ್ಲ, ಕ್ರಿಶ್ಚಿಯಾನಿಟಿಗೆ ಮಾತ್ರ ಅಲ್ಲ, ಅದು ಹೆಚ್ಚಿನ ಮುಸಲ್ಮಾನರಿಗೂ ಅನ್ವಯಿಸ ಆಗುತ್ತೆ. ಯಾಕೆಂದ್ರೆ ಲವ್ ಜಿಹಾದ್ ಅಥವಾ ಪ್ರೀತಿ ಹೆಸರಲ್ಲಿ ಇನ್ನೊಂದು ಮತಾಂತರಗಳು ಆಗುತ್ತಾ ಇರ್ತದೆ. ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಕೇಸ್ ದಾಖಲಾಗಿದೆ ವಿನಃ ಕೇವಲ ಒಂದು ಪಂಗಡವನ್ನು ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಮಾಡಿಲ್ಲ. ಇದು ಸ್ಪಷ್ಟವಾಗಿರುವಂಥದ್ದು. ಬಲೆ ನಾಳೆ ಹಿಂದೂಗಳು ಮಾಡಿದ್ರು ಕೂಡ ಇದಕ್ಕೆ ಕೇಸನ್ನು ದಾಖಲು ಮಾಡಲಾಗುತ್ತೆ. ಆದರೆ ಒಂದದ್ರೊಳಗೆ ಹೇಳಿದಾರಲ್ಲ, ಮರಳಿ ಮಾತ್ರ ಧರ್ಮಕ್ಕೆ ಬಂದ್ರೆ ಸ್ವೀಕಾರ ಮಾಡ್ಬೋದು. ಇದಕ್ಕೆ ಅವರು ಹೇಳಿದ್ರು, ಇದಕ್ಕೆ ಯಾರು ಯಾವುದೋ ಒಂದು ಇಲಾಖೆ ಇದೆಯಾ ಅಥವಾ ಅದನ್ನು ಯಾರು ಇದು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಯಾಕೆಂದ್ರೆ ಇಡೀ ಇತಿಹಾಸ, ನಾನು ಆವಾಗಲೇ ಹೇಳಿದ್ದೇನೆ, ಯಾರು ಕೂಡ ಪೋಪಿನಿಂದ ಕ್ರಿಶ್ಚಿಯನ್ ಆಗಿ ಇಲ್ಲಿ ಬಂದಿಲ್ಲ. ಇಲ್ಲಿಯವರೇ ಮತಾಂತರ ಆದವರು ಅಥವಾ ಇನ್ನೇನು ಸೌದಿ ಅರೇಬಿಯಾ ಅಥವಾ ಇನ್ನಿತರ ದೇಶದಿಂದ ಬಂದವರು ಯಾರು ಇಲ್ಲ. ಇಲ್ಲಿಯವರೇ ಆವತ್ತಿನ ದಿನಗಳಲ್ಲಿ ಹೆಣ್ಣು ಇರ್ಬೋದು ಅಥವಾ ಕತ್ತಿಯ ಮನುಷ್ಯನಿಂದ ಇರ್ಬೋದು ಅಥವಾ ಹಣದಿಂದ ಆಗಿರ್ಬೋದು ಮತಾಂತರ ಆಗಿದ್ದಾರೆ. ಅವರು ಮೂಲವಾಗಿ ಅವರು ಹಿಂದೂಗಳೇ. ದಿನಕರ್ ಶೆಟ್ಟಿ ಅವರು ಮಾತಾಡ್ತಿದ್ರು, ವಿರೋಧದ ಬಗ್ಗೆ ಹೇಳಿದ್ರಿ. ಇವರು ಮಾತ ತಿಳ್ಕೊಂಡ ಹಾಗೆ ನಾವು ಮತಾಂತರ ಕಾಯ್ದೆಗೆ ವಿರೋಧ ಮಾಡ್ತೇವೆ. ನಾವು ಖಂಡಿತವಾಗ್ಲೂ ವಿರೋಧ ಮಾಡೋದು ಇಲ್ಲ. ಸಂವಿಧಾನದ ಅಡಿಯಲ್ಲಿ ಯಾವುದು ಬರ್ತದೆ ಒಬ್ಬ ವಕೀಲರಾಗಿ ಸ್ವೀಕಾರ ಮಾಡ್ಲಿಕ್ಕೆ ನಾವು ಯಾವಾಗ್ಲೂ ರೆಡಿ. ನಾನು ಮಾತಾಡುವಾಗಲೂ ಅದೇ ಹೇಳಿ, ಯಾವುದೇ ಮಸೂದೆ ಬರುವಾಗ ಅದರಲ್ಲಿ ಅನುಕೂಲತೆ ಅನಾನುಕೂಲ ದುರುಪಯೋಗ ಆಗ್ತದೆ, ಇದು ಇದೆ, ಇದನ್ನ ಅರಿಬೇಕಾಗಿರುತ್ತೆ. ಈಗ ಆಗ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು, ಉತ್ತರ ಕೊಡಬೇಕಿತ್ತು ಇವರು. ಅವ್ರು ಕೇಳಿದ್ರು, ಉತ್ತರ ಕೊಡ್ಬೇಕಿತ್ತು, ಉತ್ತರ ಕೊಡ್ಲಿಲ್ಲ. ಅದು ಪ್ರಶ್ನೆ ಆಗಿ ಉಳಿದೋಯ್ತು. ಇಡೀ ರಾಜ್ಯದಲ್ಲಿ ಇದೇ ಆಗಿರುವಂಥದ್ದು. ಇದೇ ಬಗ್ಗೆ ಯಾರಿಗೂ ಏನು ಅಂತಲೂ ಗೊತ್ತಿಲ್ಲ. ಸಂವಿಧಾನದಲ್ಲಿ ಮಂಡನೆ ಮಾಡುವ ಮೊದಲು ಜನರಾಗಿ ಚರ್ಚೆಗಾದ್ರೂ ಜನರಿಗೆ ತಿಳಿತದೆ, ಚರ್ಚೆನೂ ಆಗ್ಲಿಲ್ಲ. ಇದು ಬಂದ ಕೂಡಲೇ ನಾನು ಬೇಡ ಹೇಳುವುದಿಲ್ಲ, ತನ್ನಿ, ಸಮಾಜಕ್ಕೆ ಒಳ್ಳೇದಾಗ್ತದಂತಾದ್ರೆ ತನ್ನಿ, ನಮ್ದೇನು ವಕೀಲರಾಗಿ ನಮ್ದೇನು ವಿರೋಧ ಇಲ್ಲ. ಈಗ ದುರುಪಯೋಗ ಏನಾಗ್ತದೆ ಅಂತ ಹೇಳಿದ್ರೆ, ತರಾತುರಿಯಲ್ಲಿ ಯಾವ ಒಂದು ಇದನ್ನು ಮನಗಂಡದು ಏಕಾಏಕಿ ತಂದಾಗ ಅದು ಸಮಾಜದ ಮೇಲೆ ಪರಿಣಾಮ ಬೀಳ್ತದೆ. ನಾನು ಮೊದಲೇ ಸರ್ ಹೇಳಿದೆ, ರಾಜಕೀಯ ಲಾಭಗೋಸ್ಕರ ಯಾವುದೇ ಬಿಲ್ ತರಬೇಡಿ ಅಂತ. ರಾಜಕೀಯ ಲಾಭಗೋಸ್ಕರ ಯಾವುದೇ ಬಿಲ್ ತರಬೇಡಿ. ಸಮಾಜದ ಸಂವಿಧಾನ ಇದೆ, ಸಂವಿಧಾನದ ಅಡಿಯಲ್ಲಿ ಇಡೀ ಸಮಾಜ ಒಳ್ಳೇದಿರ್ಬೇಕನ್ನುವ ದೃಷ್ಟಿಯಲ್ಲಿ ಮಸೂದೆ ಬರ್ಬೇಕಲ್ಲದೆ ಬೇರೇನಿಲ್ಲ. ಈಗ ಮತಾಂತರದ ಬಗ್ಗೆ ಮತಾಂತರ ಮಾಡ್ಲಿಲ್ಲ ಅನ್ನುವಂಥದ್ದು ನಾನು ಕೂಡ ಒಪ್ಪಿಕೊಳ್ಳುವುದಿಲ್ಲ. ನಾನು ಕೂಡ ಹೇಳ್ತೇನೆ, ಈ ಸಮಾಜದಲ್ಲಿ ಮತಾಂತರ ಆಗ್ತಾ ಇದೆ. ಒಬ್ಬ ವಕೀಲರಾಗಿ ನಾನು ಹೇಳಿ, ಈಗ ಮೇಡಮ್ ಒಬ್ರು ಮಾತಾಡಿದ್ರು, ಮೇಡಮ್ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೇನೆ, ಸಂವಿಧಾನದಲ್ಲಿ ನೀವು ಹೇಳಿದ ಹಾಗೆ ನಿಯಮ ಕೊಟ್ಟಿದ್ದಾರೆ, ಅದರ ಪ್ರಕಾರವೇ ನಡೀತಾ ಇದೆ. ಬಟ್ ಒಂದು ಆಯಾಮ ಮೀರಿ ಒಂದು ವರ್ಗ ಬೇರೆ ಮಾಡ್ತಾ ಇದೆ. ಅದರಿಂದ ಇವತ್ತು ಸಮಾಜ ಹಾಳಾಗಿದೆ. ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ದಿನಕರ ಇದ್ದವ, ನಾನೊಬ್ಬ ಇನ್ನೊಂದು ಹೆಸರು ಹೇಳಿ, ಯಾವುದೇ ಬೇರೆ ಧರ್ಮದ ಹೆಸರು ಹೇಳಿ ಒಂದು ಹೆಣ್ಣು ಮಗುವನ್ನ ನಾವು ಮೋಸದ ಜಾಲದ ಮೂಲಕ ತಂದಾಗ ಬೇಸರ ಆಗ್ತದೆ. ಅದೆಷ್ಟೋ ತಂದೆ ತಾಯಿಯರ ಫ್ಯಾಮಿಲಿಯ ಆ ಕೂಗು, ಅದು ಶಾಸಕರಾಗ್ಲಿ ಇನ್ನೊಬ್ಬರಾಗ್ಲಿ ಎಲ್ಲ ಒಪಿನಿಯನ್ ಹೋಗ್ತದೆ. ಇಂಥ ಪ್ರಕರಣಗಳು ದೇಶದಲ್ಲಿ ಜಾಸ್ತಿ ಆದದ್ರಿಂದ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ವಿಚಾರದಲ್ಲಿ ಭಯೋತ್ಪಾದಕತೆಗೆ ಒಂದು ಮಾರ್ಗ ಮಾಡಿಕೊಟ್ಟಿತು. ನಾವು ಇಲ್ಲಿ ಸುಮ್ಮನೆ ಇದು ಬಿಜೆಪಿಯವರು ತರ್ತಾ ಇದ್ದಾರೆ, ಅದು ವಿರೋಧ ಅಂತಕ್ಕಂಥ ತಲೆಯಲ್ಲಿ ಯಾವಾಗ್ಲೂ ನಮ್ಗೆ ಇರಬಾರ್ದು. ನಾವು ಕಾಂಗ್ರೆಸ್ ಬಿಜೆಪಿ ಇಲ್ಲಿ ಮಾತಾಡ್ಲಿಕ್ಕೆ ಬಂದಿರುವಂತದ್ದಲ್ಲ. ದೇಶದ ಬುನಾದಿಗೆ, ದೇಶದ ಇದಕ್ಕೆ ಒಂದು ಪೆಟ್ಟು ಬೀಳ್ತದಂತಾದ್ರೆ ಇದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಒಬ್ಬ ಸಮಾಜದ ಒಬ್ಬ ಪ್ರಜೆಯಾಗಿ ನಾನೊಂದು ಸಂವಿಧಾನ ಗೌರವಿಸ್ತಕ್ಕಂಥವ್ನು, ನಾನು ಆಲೋಚನೆ ಮಾಡಬೇಕಾಗ್ತದೆ. ಆಗ ನಾನು ಈ ಮಸೂದೆಗೆ ನಾನು ಯಾಕೆ ವಿರೋಧ ಮಾಡಬೇಕು? ನಾನು ವಿರೋಧ ಮಾಡುವಂತದ್ದಲ್ಲ. ಸಂವಿಧಾನದಲ್ಲಿ ವ್ಯಕ್ತಿಯ ಹಕ್ಕುಚ್ಯುತಿ ಆಗಬಾರದು. ಈಗ ಒಬ್ಬ ವ್ಯಕ್ತಿ ನನ್ನ ಸ್ವ-ಇಚ್ಛೆಯಿಂದ ನಾನೇನಾದ್ರೂ ಮಾಡಿದ್ರೆ ನನ್ಗೆ ಕಾನೂನಿನ ರಕ್ಷಣೆ ಇದೆ. ಅದನ್ನ ನಾನು ನನ್ನನ್ನ ಬಿಟ್ಟು ಈಗ ನನ್ನ ಹತ್ತಿರ ಕೆಲಸ ಮಾಡೋನು ಕಂಪ್ಲೇಂಟ್ ಕೊಡ್ಬೇಕಂತೆ, ಸಮಾಜದಲ್ಲಿ ಹೇಗೆ ಆಗ್ಬಹುದು? ಅದೆಲ್ಲ ಮಾಡಬಾರ್ದು. ದುರುಪಯೋಗ ಆಗುವಂಥದ್ದು ಅದು.
ನೇರವಾಗಿ ಅವರಿಗೆ ಕೊಟ್ಟು ಬಿಡಿ, ಸಂವಿಧಾನ ಕೊಟ್ಟಿದೆ ಅಲ್ಲ. ಓಕೆ ಓಕೆ, ಎಸ್ ಸರ್, ಎಸ್ ನೋಡಿ ಇದರಲ್ಲಿ ಆ ಬಿಲ್ ಅಲ್ಲಿ ಒಬ್ಬ ವ್ಯಕ್ತಿ ಇದು ಮಾಡಿದ ಕೂಡಲೇ 3 ರಿಂದ 5 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ, 25,000 ದಂಡ ವಿಧಿಸಿದ್ದಾರೆ. ಸಾಮೂಹಿಕ ಮಾಡಿದಾಗ ಕೂಡ ಈ ಸಾಮೂಹಿಕ ಅಂತಕ್ಕಂಥ ವರ್ಡ್ ಯಾಕೆ ಬಂದಿದೆ ಸರ್? ಸಾಮೂಹಿಕವಾಗಿ ಈಗ MG ಹೆಗ್ಡೆ ಅವರು ಸ್ಟಾರ್ಟಿಂಗ್ ಒಂದು ಹೆಸರು ಹೇಳಿದ್ರು. MG ಹೆಗ್ಡೆ ಅವರು ಸುಮ್ಮನೆ ಹೇಳುದಿಲ್ಲ, ಅವರು ಸಮಾಜ ನೋಡಿರ್ತಕ್ಕಂಥವ್ರು, ಹೋರಾಟ ಮಾಡಿರುವಂತವ್ರು. ಅವರಿಗೆ ಹೇಳ್ಬೋದಿತ್ತು ಬೇರೆ ಏನಾದ್ರು, ಬಟ್ ಅವರು ಸತ್ಯ ಹೇಳಿದ್ದಾರೆ. ಆ ಸತ್ಯ ಹೇಳಿದ್ರಿಂದ ಅದನ್ನ ನಾವು ಒಪ್ಪಿಕೊಳ್ಬೇಕು. ನಾನೊಬ್ಬರ ಕ್ರೈಸ್ತನಾಗಿ ಆಗ್ಲಿ, ಈಗ ಆ ಮೇಡಮ್ ಏನಿದ್ರು ಅವ್ರು ಅದನ್ನ ಒಪ್ಪಿಕೊಳ್ಳೇಬೇಕು. ಇಲ್ಲಿ ಯಾವುದೇ ಒಂದು ವರ್ಗ ಬಂದು ಇಡೀ ಸಮುದಾಯವನ್ನ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ನಾವು ಅದರ ಬಗ್ಗೆ ವಿರುದ್ಧವಾಗಿ ಒಂದು ಕಾನೂನು, ಈಗ ಕ್ರೈಸ್ತಿಗೆ ವಿರುದ್ಧವಾಗಿ ಒಂದು ವಿಧೇಯಕ ಮಂಡನೆ ಆಗಿದೆಯಾ? ಇಲ್ಲ ಇಲ್ಲ ಇಲ್ಲ, ನೋ ವೇ. ಅಥವಾ ಮುಸ್ಲಿಮಿಗೆ ವಿರೋಧ ಆಗಿದೆಯಾ? ಹಿಂದೂಗೆ ವಿರೋಧ ಆಗ್ಲಿಲ್ವಲ್ಲ? ಇಲ್ಲ ಇಲ್ಲ. ಸಂವಿಧಾನ ಅಡಿಯಲ್ಲಿ ಒಂದು ಮಸೂದೆಯನ್ನ ತಂದಿದ್ದಾರೆ. ಒಬ್ಬ ವಕೀಲರಾಗಿ ನನ್ನ ಇದು ಏನಂತ ಹೇಳಿದ್ರೆ, ನೀವು ಅದನ್ನು ಚರ್ಚೆಗೆ ಅವಕಾಶ ಕೊಡಬೇಕು. ಓಕೆ ಓಕೆ, ರೈಟ್ ರೈಟ್ ರೈಟ್. ಸಮಾಜಕ್ಕೆ ಯಾವ ರೀತಿ ಇದು ಬಾಧಕ ಆಗ್ತದೆ ಅದನ್ನು ಸರಿ ಮಾಡಿಕೊಂಡು ಮಾಡಬಹುದು. ಈಗ ನೋಡಿ, ಒಂದು ಸಂಸ್ಥೆಯ ಮೇಲೆ ಈಗ ಅದೆಷ್ಟೋ ಸಂಸ್ಥೆಯವರು ಈಗ ಆರ್ಟ್ ಆಕ್ಟ್ ಅಲ್ಲಿ ನಾವು ಕಾಯ್ತಾ ಇರ್ತೇವೆ, ಒಬ್ಬರನ್ನು ಕೆಳಗೆ ಹಾಕ್ಲಿಕ್ಕೆ, ಒಬ್ಬರ ಮೇಲೆ ಅಪಾದನೆ ಮಾಡ್ಲಿಕ್ಕೆ. ಇದಕ್ಕೆಲ್ಲ ಒಂದು ದಾರಿ ಮಾಡಿ ಕೊಟ್ಟಾಗ್ತದೆ. ಅದರಿಂದ ನಾವು ಬಹಳ ಸೂಕ್ಷ್ಮವಾಗಿ, ನೀವೊಂದು ಆಕ್ಟ್ ತರ್ತೀರಿ, ಬೇಡ ಹೇಳುದಿಲ್ಲ, ತನ್ನಿ. ಇದು ತರುವಂತ ನಿಮಗೂ ಅನಾನುಕೂಲ ಇದೆ. ಈಗ ನಾವೊಂದು ದೊಡ್ಡ ಧರ್ಮದವರು, ನಮಗೂ ಅನಾನುಕೂಲ ಇದೆ. ಈಗ ನಮ್ ಧರ್ಮಕ್ಕೆ ಬೇರೆ ಧರ್ಮದಿಂದ ಬರ್ತಾ ಇಲ್ವಾ? ಎಸ್, ಬರ್ತಾ ಇದ್ದಾರೆ. ಬರ್ತಾ ಇಲ್ವಾ? ನಾಳೆ ನಮ್ಮ ಇಡೀ ಫ್ಯಾಮಿಲಿಯ ಜೈಲಲ್ಲಿ ಕುತ್ಕೊಳ್ಬೇಕಾ? ಓಕೆ ಓಕೆ, ಅದಕ್ಕೋಸ್ಕರ ಕೂಡ ಅನಾನುಕೂಲ ಇದೆ, ಆದ್ರೆ ತಾವುಗಳು ಇದನ್ನ ಪ್ರತಿಭಟಿಸ್ತಾ ಇಲ್ಲ. ಒಂದು ಖಾಸಗಿ ಸ್ಥಳಕ್ಕೋಸ್ಕರ ಇಡೀ ಫ್ಯಾಮಿಲಿಯನ್ನೇ ಕೊಂದಾಗ್ತಾರೆ. ನಾಳೆ ನಮ್ಮ ಒಡ ಹುಟ್ಟಿದವರ ಮೇಲೆ ದ್ವೇಷ ಇರುವುದರಿಂದ ನಾವು ಒಂದು ಕಂಪ್ಲೇಂಟ್ ಕೊಟ್ರೆ ಮುಗೀತಲ್ಲ. ಈ ರೀತಿಯ ದುರುಪಯೋಗಗಳು ಆಗ್ತದೆ. ಅದಕ್ಕೋಸ್ಕರ ಕಾನೂನಿನ ಅಡಿಯಲ್ಲಿ ಯಾವ ರೀತಿಯಲ್ಲಿ ಚರ್ಚೆ ಆಗಿ, ಕಾನೂನು ತಜ್ಞರಿದ್ದಾರೆ, ಈ ರೀತಿಯಲ್ಲಿ ತಂದ್ರೆ ಒಳ್ಳೇದು ಅಂತಕ್ಕಂಥದ್ದು. ಯಾಕೆ ಹೇಳಿದ್ರೆ ಅದರಲ್ಲಿ ಕ್ಲಾರಿಟಿ ಇಲ್ಲ. ನಿಜ ನಿಜ, ಕ್ಲಾರಿಟಿ ಇಲ್ಲ, 100% ಕ್ಲಾರಿಟಿ ಇಲ್ಲ. ಯಾಕೆ ಹೇಳಿದ್ರೆ ದೇಶದಲ್ಲಿ ತುಂಬಾ, ಮೇಡಮಿಗೆ ನಾನು ಹೇಳ್ತಕ್ಕಂಥದ್ದು, ಮೇಡಮ್ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಅನೇಕ ಕಾನೂನುಗಳು ಬರುತ್ತೆ. ಬದಲಾವಣೆಗೆ ತಕ್ಕಂತೆ, ಪರಿವರ್ತನೆಗೆ ತಕ್ಕಂತೆ, ಘಟನೆಗಳು ಜಾಸ್ತಿ ಆದಾಗ, ಸಮಾಜದ ಹಾಳಾದಾಗ ಇಂಥ ಆಕ್ಟ್ಗಳು ಬರೋದು, ಬದಲಾವಣೆಗಳು ಅದರಲ್ಲಿ ನಾವು ರಾಜಕೀಯ ನೋಡ್ಲಿಕ್ಕೆ ನಾವು ರೆಡಿ. ಬರ್ತೇನೆ. ಇದು ದಿನಕರ್ ಶೆಟ್ಟಿ ಅವರ ಮಾತುಗಳು. ಅದೇ ರೀತಿ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಇನ್ನೊಂದು ಕರೆ ಕೊಡಿ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ರೈಟ್, ಥ್ಯಾಂಕ್ ಯು. ಕರೆ ಮಾಡಿದಾಗ ದಯಮಾಡಿ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಸುಧೀರ್ ಅವರು, ಸರ್ ಸುಧೀರ್ ಸರ್, ಈಗ ಇಲ್ಲಿ ನೇರವಾಗಿ ಕೇಳ್ತಾ ಇರುವಂತಹ ವಿಚಾರ, ತಾವು ಕಾರ್ಯಕ್ರಮದ ಪ್ರಥಮವಾಗಿ ಫಸ್ಟ್ ರಿಯಾಕ್ಷನ್ ಕೊಟ್ಟಾಗ ತಾವು ಹೇಳಿರುವಂತಹ ವಿಚಾರ, ಸ್ವ ಇಚ್ಛೆಯ ಮತಾಂತರ ಏನಿದೆ ಇದಕ್ಕೆ ನನ್ನ ವಿರೋಧ ಇಲ್ಲ ಅನ್ನುವಂಥ ವಿಚಾರವನ್ನ ತಾವು ಹೇಳಿದ್ದೀರಾ. ಎಲ್ಲಿ ಬಲವಂತದ ಆಮಿಷದ ಆಸೆ ತೋರಿಸಿ ಮಾಡುವಂತಹ ಮತಾಂತರ ಇದೆ, ಅದಕ್ಕೆ ತನ್ನ ವಿರೋಧ ಇದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದೀರಾ. ಈಗ ಇಲ್ಲಿ ಬರುವಂತಹ ಹೊಸ ಕಾಯ್ದೆ ಏನಿದೆ, ಈ ಕಾಯ್ದೆಯಲ್ಲೂ ಕೂಡ ಬಿಜೆಪಿ ನೇರವಾಗಿ ಹೇಳುತ್ತೆ ಸ್ವ ಇಚ್ಛೆಗೆ ಅವಕಾಶ ಇದೆ, ಇಲ್ಲಿ ಬಲವಂತ, ಆಸೆ, ಆಮಿಷ ಇದಕ್ಕೆ ಮಾತ್ರ ನಮ್ಗಳ ವಿರೋಧ ಇದೆ ಅನ್ನುವಂಥದ್ದು. ಆದ್ರೆ ತಾವುಗಳು ಯಾಕೆ ವಿರೋಧ ಮಾಡ್ತೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಸ್ ಸರ್. ಈಗ ನಾವು ಮತ್ತೊಮ್ಮೆ ಗೊಂದಲಗಳನ್ನು ತಕೊಳ್ಳೋದು ಬೇಡ ಇದರಲ್ಲಿ. ಈಗ ಮತಾಂತರದ, ಆಮಿಷದ, ಬಲಾತ್ಕಾರದ ಮತಾಂತರವನ್ನ ತಡಿಲಿಕ್ಕೆ ಈಗಾಗಲೇ ಇಂಡಿಯನ್ ಪೆನಲ್ ಕೋಡ್ ನಲ್ಲಿ ಕಲಂಗಳು ಇವೆ. ಸರಿ, ಭಾರತದ ಸಂವಿಧಾನವು ಸಹಿತ ಬಲಾತ್ಕಾರದ ಅಥವಾ ಆಮಿಷದ ಮತಾಂತರವನ್ನ ಒಪ್ಪೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಸ್ವತಂತ್ರವನ್ನ ಅಡ್ಡ ತಡಲಿಕ್ಕೆ ಇವ್ರು ಯಾರು? ಒಬ್ಬ ಪ್ರೀತಿಸಿದ ಒಬ್ಬಳನ್ನ ಅವರಿಗೆ ಕಾಯ್ದೆಯ ಪ್ರಕಾರ ವಯಸ್ಸಿನ ನಿರ್ಬಂಧಗಳು, ಈಗ 18 ಇದ್ದದ ಹೆಣ್ಮಕ್ಳಿಗೆ 21 ಆಗಿದೆ, ಗಂಡು ಹುಡುಗರಿಗೆ 21 ಇದೆ. ಇಲ್ಲಿ ಅದಕ್ಕೆ DC ಹತ್ರ ಹೋಗಿ ಪರ್ಮಿಷನ್ ತಕೊಂಡು ಅವ್ರು ಮದುವೆ ಆಗುದಂತಂದ್ರೆ ಪ್ರಶ್ನೆ ಅಲ್ಲ. ಅದು ಹಿಂದೂ ಹುಡುಗ ಅಕಸ್ಮಾತ್ ಒಬ್ಬ ಕ್ರಿಶ್ಚಿಯನ್ ಹುಡುಗಿಯನ್ನ ಮದುವೆ ಆಗುದಾದ್ರೆ, ನನ್ನ ಊರಿನಲ್ಲಿ ಉದಾಹರಣೆಗಳಿದ್ದಾವೆ.
ಕೊಪ್ಪ ಪಟ್ಟಣದ ಒಬ್ಬ ಪ್ರಮುಖ ನನ್ನ ವೃತ್ತಿ ಬಾಂಧವರು ಕ್ರಿಶ್ಚಿಯನ್ ಧರ್ಮದಿಂದ ಬಂದಂತ ಹೆಣ್ಮಗಳನ್ನ ಮದುವೆ ಆಗಿದ್ದಾರೆ, ಸುಖ ದಾಂಪತ್ಯದಲ್ಲಿ ಚೆನ್ನಾಗಿದ್ದಾರೆ. ಅವರ ಕುಟುಂಬದಲ್ಲಿ ಏನೋ ಭಿನ್ನಾಭಿಪ್ರಾಯ ಬಂತು ಅಂತ ಹೇಳಿ ಮೂರನೇ ವ್ಯಕ್ತಿ ಆಮಿಷ ಕೊಟ್ಟು ಅವನು ಮತಾಂತರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಂತಾರೆ. ಅಲ್ಲಿ ಗೂಳಿಹಟ್ಟಿ ಶೇಖರ್ ಅವರ ಉದಾಹರಣೆಯನ್ನ ಕೊಟ್ಟರು. ಗೂಳಿಹಟ್ಟಿ ಶೇಖರ್ ಅಂತ ಒಬ್ಬ ಶಾಸಕರ ತಾಯಿ ಮತಾಂತರ ಆಗ್ತಾ ಇದ್ರೆ ಅದು ಗೂಳಿಹಟ್ಟಿ ಶೇಖರ್ ಅವರ ವೈಫಲ್ಯ ಹೊರತು ಮತಾಂತರಕ್ಕೆ ಒಳಗಾದಂತ ತಾಯಿ ಇದ್ದಲ್ಲ, ಅಥವಾ ಆ ಮತಾಂತರಕ್ಕೆ ಒಳಗಾದ ಧರ್ಮದವರೆಗೂ ಅಲ್ಲ. ಅದು ಗೂಳಿಹಟ್ಟಿ ಶೇಖರ್ ಅವರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಅದಾದ್ಮೇಲೆ ಮತ್ತೊಂದು ಸ್ಪಷ್ಟವಾಗಿ ಸಂಗತಿ ನಿಮ್ಗೆ ಹೇಳ್ಬೇಕು ನಾನು. ಅದು ಸಂಕ್ರಾಂತಿ ನಾಟಕದಲ್ಲಿ ಒಂದು ಪಾತ್ರ ಬರುತ್ತೆ. ಸಂಕ್ರಾಂತಿ ನಾಟಕದಲ್ಲಿ ಆಗ ಬಸವಣ್ಣನ ಕಲ್ಯಾಣದ ಕ್ರಾಂತಿ ಆದಾಗ ಅಲ್ಲಿ ಬಸವಣ್ಣನ ಆ ವಚನ ಚಳವಳಿಯನ್ನ, ಬಸವಣ್ಣನ ಲಿಂಗ ಪೂಜೆಯನ್ನು ವಿರೋಧ ಮಾಡಿದಂತಹ ಒಂದು ಗುಂಪು ದೊರೆ ಬಿಜ್ಜಳನ ಹತ್ರ ಹೋಗಿ ಹೇಳುತ್ತೆ, ಸ್ವಾಮಿ ಬಸವಣ್ಣನಿಂದ ಭಾರಿ ಅಪಾಯ ಆಗಿದೆ, ಧರ್ಮಕ್ಕೆ ಅಪಾಯ ಇದೆ ಅಂತ ಹೇಳಿ ಅಂತ. ಆಗ ಬಿಜ್ಜಳನ ಕೈಯಲ್ಲಿ ನಾಟಕಕಾರ ಒಂದು ಮಾತು ಹೇಳ್ತಾರೆ, ಧರ್ಮಕ್ಕೆ ಅಪಾಯ ಸದಾ ಇದ್ದದ್ದೇ, ಮನುಷ್ಯರಿಗೆ ಏನಾಗಿದೆ ಹೇಳು ಅಂತ ಹೇಳಿ ಅಂತ. ಇವತ್ತು ಮನುಷ್ಯರಿಗೆ ಏನಾಗಿದೆ ಅನ್ನೋದನ್ನ ಗಮನಿಸಬೇಕೆ ಹೊರತು ಧರ್ಮಕ್ಕೆ ಏನಾಗ್ತಿದೆ ಅಂತ ಗಮನಿಸಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ನಾನು ಮೊದಲು ಸಹಿತ ಹೇಳಿದ್ದೇನೆ, ತುರ್ತು ಅವಶ್ಯಕತೆ ಈ ಹೊತ್ತಿನಲ್ಲಿ ಇತ್ತ, ಅದನ್ನೇ ಹೇಳ್ತಾ ಇದ್ದಾರೆ. ಆ ರೀತಿಯ ತುರ್ತು ಸಂದರ್ಭಗಳಿಗೆ ಸಂಗತಿಗಳನ್ನು ಏನಾದರೂ ರಾಜ್ಯದ ಜನರಿಗೆ ಹೇಳಿದ್ದಾರ? ಈಗ ಕೇಸ್ಗಳು 300,000 ಕೇಸ್ಗಳನ್ನು ಕೊಡಬಹುದು. ಸುಧೀರ್ ಅವರೇ, ದಯಮಾಡಿ ಕ್ಷಮಿಸಬೇಕು, ನಾನು ಇಂಟರಪ್ಟ್ ಮಾಡ್ತಾ ಇದ್ದೇನೆ. ತಾವು ಹೇಳಿರುವಂತಹ ವಿಚಾರ ಅಂದ್ರೆ ಸ್ವ ಇಚ್ಛೆಯ ಮತಾಂತರಕ್ಕೆ ಅವಕಾಶ ಇದೆ, ಬಿಜೆಪಿ ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಇಲ್ಲಿ DC ಅವರಿಗೆ ಮನವಿಯನ್ನ ಕೊಡಬೇಕು, 60 ದಿನಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಅಂತ ಬಂದಾಗ ಈ ಹಿಂದೆನೂ ಕೂಡ ಇದೇ ರೀತಿಯ ಪ್ರೊಸೆಸ್ಗಳು ಇತ್ತು ಅನ್ನುವಂಥದ್ದು ಕ್ರೈಸ್ತ ಧರ್ಮದವರು, ಧರ್ಮಗುರುಗಳು ಹೇಳ್ತಾರೆ. ಮೊನ್ನೆ ನನ್ನ ಕಾರ್ಯಕ್ರಮದಲ್ಲಿ ಅವರುಗಳು ಜಾಯ್ನ್ ಆಗಿದ್ರು, ಆ ಸಂದರ್ಭ ಈ ಪ್ರೊಸೆಸ್ ಗಳನ್ನ ಅವರು ಹೇಳಿದ್ರು. ಈ ಹಿಂದೆ ಕೂಡ ಇತ್ತು ಈ ಪ್ರೊಸೆಸ್, DC ಅವರಿಗೆ ಮನವಿ ಸಲ್ಲಿಸುವಂಥದ್ದು, ತದನಂತರ ಮತಾಂತರ ಆಗುವಂಥದ್ದು ಇತ್ತು. ಈ ಬಾರಿ DC ಅವರಿಗೆ ಮನವಿ ಕೊಡಬೇಕು ಅಂತ ಬಂದಾಗ ಯಾಕೆ ತಾವುಗಳು ವಿರೋಧ ಮಾಡ್ತೀರಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ದಾಖಲೀಕರಣ ಸಮಸ್ಯೆ ನೋಡಿ, ಅಲ್ಲಿ ಏನಂತ ಇದೆ ಅಂದ್ರೆ DC ಪೊಲೀಸರನ್ನ ಕ್ಲಬ್ ಮಾಡುವ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ DC ಏನ್ ಮಾಡ್ಬೇಕಂತಂದ್ರೆ ಪೊಲೀಸರ ಸಮಕ್ಷಮ ಅದನ್ನು ವಿಚಾರಣೆ ಮಾಡ್ಬೇಕಂತೆ. ಯಾಕೆ ಈ ಪೊಲೀಸ್ ವ್ಯವಸ್ಥೆ, ಎಕ್ಸಿಕ್ಯೂಟಿವ್ ಇರ್ತಕ್ಕಂಥ ಈ ವ್ಯವಸ್ಥೆ, ಕ್ವಾಸಿ ಜುಡಿಷಿಯಲ್ ವ್ಯವಸ್ಥೆ, ನಾಳೆ ನ್ಯಾಯಾಲಯದ ಜಡ್ಜ್ ಸಹಿತ ವಿಚಾರಣೆಯನ್ನ ಪೊಲೀಸರ ಸಮಕ್ಷಮ ಮಾಡಬೇಕು ಅಂತಂದ್ರೆ ಅದೊಂದು ಸಂವಿಧಾನಬದ್ಧವಾದ ಕಾಯ್ದೆಯಾ? ಪೊಲೀಸರ ಸಮಕ್ಷಮದಲ್ಲಿ DC ವಿಚಾರಣೆ ಮಾಡುವಂತದ್ದು ಏನಿದೆ? ಇವತ್ತು ನೀವು ನೋಡ್ತಿದ್ರೆ ಅದೇನೋ ಮಾರಲ್ಲ ಇಮ್ಮಾರಲ್ಲ ಪೊಲೀಸಿಗೆ ನಡೀತಿರ್ತಕ್ಕಂಥ ಒಂದು ಉನ್ಮಾದದ ಪರಿಸ್ಥಿತಿ ಇರುವ ಹೊತ್ತಿನಲ್ಲಿ ಏನಾಗುವುದು? ಮತ್ತು ನಾನು ಹೇಳ್ತಕ್ಕಂಥದ್ದು ಸಂದರ್ಭದ ತುರ್ತು. ಈ ಸಂದರ್ಭದ ತುರ್ತು ಏನಿದೆ ಅಂತಂದ್ರೆ ನಮ್ಗೆ ನೆರೆ ಪರಿವಾರದವರಿಗೆ ಸಮಸ್ಯೆಯನ್ನು ಬಗೆಹರಿಸಬೇಕು. ಈಗ ಕಳ್ಕೊಂಡಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಏನ್ ಕೊಡ್ಬೇಕು ಅದು ಚರ್ಚೆ ಆಗಬೇಕು. ಅದನ್ನ ಚರ್ಚೆ ಮಾಡುವ ಬದಲು ನೀವು ವೆನ್ ಯು ಆರ್ ಅನೇಬಲ್ ಟು ಪ್ರೊವೈಡ್ ದ ಫುಡ್, ನೀವು ಒಂದು ಸರ್ಕಸ್ ಅನ್ನು ತೋರಿಸಿಬಿಟ್ಟು ಜನರಿಗೆ ಏನೋ ಮತ್ತು ಆ ಕಾಯ್ದೆಯನ್ನು ನಾನು ಓದಿದೆ, ನಾನು ಸಹ ಒಬ್ಬ ವಕೀಲನಾಗಿ. ಆ ಕಾಯ್ದೆ ಹೇಗಿದೆ ಅಂತಂದ್ರೆ ಅದು ನಮ್ಮ ಊರಿನಲ್ಲಿ ಯಾರಾದ್ರೂ ಊರಿನಲ್ಲಿ ಒಂದು ಸಣ್ಣ ಮಟ್ಟದ ಯುವಕ ಸಂಘದವರು ನಾಳೆ ನಾಡ್ದು ಈ ಸರಿ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿ ರೆಸಲ್ಯೂಷನ್ ಬರ್ಕೊಳ್ತಾರಲ್ಲ, ಆ ರೀತಿಯಾಗಿರುವ ಹರಿದರಿಯ ಒಂದು ವಿವೇಕವಂತವಾಗಿರ್ತಕ್ಕಂಥ ಸಾಂವಿಧಾನಿಕವಾದ ಶಬ್ದಗಳನ್ನು ಬಳಸದೆ ತಯಾರು ಮಾಡಿರ್ತಕ್ಕಂಥ ದಿನಕರ್ ಶೆಟ್ಟಿ ಅವರು ತುಂಬಾ ಸ್ಪಷ್ಟವಾಗಿ ಅದನ್ನ ಹೇಳಿದ್ರು. ಅದು ಒಂದು ಕಾನೂನುಬದ್ಧವಾಗಿ ಇರ್ತಕ್ಕಂಥ ಒಂದು ಕಾಯ್ದೆ ಅಲ್ಲ, ಅದು ಸಂವಿಧಾನಿಕ ಪರಾಮರ್ಶೆಗೆ ಒಳಪಡಬೇಕಾಗ್ತದೆ. ಅದು ಹೈಕೋರ್ಟ್ನವರು ಅದನ್ನ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಅದು ಪರಾಮರ್ಶೆಗೆ ಒಳಪಟ್ಟ ಮೇಲೆನೆ ಆ ಕಾಯ್ದೆ ಒಂದು ಪರಿಪೂರ್ಣವಾದ ಕಾಯ್ದೆ ಅಂತ ಹೇಳ್ಬೋದು ಹೊರತು ಈಗ ತಂದು ಬಿಟ್ಟಿದ್ದಾರೆ ಇದಕ್ಕೆ 5 ವರ್ಷ ಶಿಕ್ಷೆ, 10 ವರ್ಷದ ಶಿಕ್ಷೆ. ಇದು ಶಿಕ್ಷೆಯ ಪ್ರಶ್ನೆ ಅಲ್ರಿ, ಬದುಕಿನ ಪ್ರಶ್ನೆ. ಅನ್ನ ಕೊಡುವವರು ಯಾರು ಅಂತ ಜನ ನೋಡ್ತಾ ಇದ್ದಾರೆ, ಇವತ್ತು ಉದ್ಯೋಗ ಕೊಡುವವರು ಯಾರು ಅಂತ ಜನ ನೋಡ್ತಾ ಇದ್ದಾರೆ. ಇಲ್ಲಿ ನಾನು ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ ಪ್ರಶ್ನೆ ಅಲ್ಲ, ಅಥವಾ ಇದು ನನ್ನ ಧರ್ಮಕ್ಕೆ ಅಪಾಯವ, ನನ್ನ ಧರ್ಮಕ್ಕೆ ಒಳಿತ ಕೆಡುತ್ತಾ, ಇದು ಪ್ರಶ್ನೆ ಅಲ್ಲ. ಮನುಷ್ಯ ಅನ್ನುವಂಥದ್ದು, ಆ ಧರ್ಮ ಅನ್ನುವಂಥ ಎಲ್ಲ ನೆಲೆಗಳನ್ನ ಮೀರಿ ಒಬ್ಬ ಮನುಷ್ಯ ಅನ್ನುವಂಥ ಜೀವ ಬರ್ತದೆ. ಅದಕ್ಕೆ ಏನು ಅಂತ ಯೋಚನೆ ಮಾಡಿ. ಅಟ್ ದ ಸೇಮ್ ಟೈಮ್ ಇದು ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಅಲ್ಲ ಅಂತ ತಾವು ಹೇಳಿದ್ದೀರಾ. ಆದ್ರೆ ಈ ಒಂದು ಮತಾಂತರ ನಿಷೇಧ ಕಾಯ್ದೆ ವಿಚಾರವಾಗಿ ಚರ್ಚೆ ಮಾಡಿದಾಗ ಇಲ್ಲಿ ನೇರವಾಗಿ ವಿರೋಧ ಮಾಡಿರುವಂತಹದ್ದು ಕ್ರೈಸ್ತ ಧರ್ಮ, ಜೊತೆಗೆ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು, ಇನ್ನಿತರರು ವಿರೋಧ ಮಾಡಿದ್ರು. ಇದಕ್ಕೆ ನೇರವಾಗಿ ಒಂದು ಬಹುಸಂಖ್ಯಾತರಾಗಿರ್ಬೋದು ಅಥವಾ ಮುಸಲ್ಮಾನ ಸಮುದಾಯದಾಗಿರ್ಬೋದು, ಹಿಂದೂ ಸಮುದಾಯದವರಾಗಿರ್ಬೋದು ನೇರವಾಗಿ ವಿರೋಧವನ್ನ ಮಾಡಿಲ್ಲ. ಈ ಒಂದು ವಿಚಾರ ಏನನ್ನ ತೋರಿಸುತ್ತೆ? ಇಲ್ಲಿ ಎಲ್ಲೋ ಒಂದ್ ಕಡೆ ಮತಾಂತರ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಬರ್ತಾ ಇರುವಂತದ್ದು. ಏನ್ ಹೇಳ್ತೀರಾ ಸುಧೀರ್ ಅವರೇ? ತಾವು ಹತ್ತಿರದಿಂದ ಈ ವಿಚಾರವನ್ನ ಗಮನಿಸಿರಬಹುದು.
ಇಲ್ಲಿ ಒಂದು ಸಂಗತಿ ತುಂಬಾ ಸ್ಪಷ್ಟ, ಅದನ್ನ ದಿನಕರ್ ಶೆಟ್ಟಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು. ಇಲ್ಲಿ ಹಿಂದೆ CAE NRC ಬಂದಾಗ ಅದು ಮುಸಲ್ಮಾನರಿಗೆ ಮಾತ್ರ ಸಮಸ್ಯೆ ಅನ್ನುವ ರೀತಿಯಲ್ಲಿ, ಮುಸಲ್ಮಾನರ ವಿರುದ್ಧದ ಕಾಯ್ದೆ ಅನ್ನುವ ರೀತಿಯಲ್ಲಿ ಚರ್ಚೆ ಆಯಿತು. ಕಾಯ್ದೆ ಅಲ್ಲ. ಒಂದ್ ನಿಮಿಷ ಇವರೇ ನಿತಿನ್ ಅವರೇ, ಆಗಲೂ ಸಹ ಅದು ಎಲ್ಲ ಧರ್ಮದವರಿಗೂ ಸಮಸ್ಯೆ ಆಗತ್ತೆ. ಭಾರತದ ಜನರೆಲ್ಲರೂ ಸಹಿತ ತಕೊಂಡೋಗಿ ನಾನು ಭಾರತದ ಪ್ರಜೆ ಅಂತೇಳಿ ದಾಖಲೆಯನ್ನು ಕೊಡ್ತಕ್ಕಂತ ವ್ಯವಸ್ಥೆ ಬರಬಾರದು ಅನ್ನುವಂಥದ್ದು ಪ್ರಶ್ನೆ. ಈಗಲೂ ಅಷ್ಟೇ ಈ ಮತಾಂತರದ ಸಮಸ್ಯೆ ಅನ್ನುವಂಥದ್ದು ಈ ಮೂಲ ಧರ್ಮಕ್ಕೆ ಸೇರುವುದು ಸಂತೋಷ. ಈಗ ಕ್ರಿಶ್ಚಿಯನ್ ಧರ್ಮದಿಂದ ಒಬ್ಬ ಹಿಂದೂ ಧರ್ಮಕ್ಕೆ ಬರ್ಬೇಕು, ಮುಸಲ್ಮಾನ ಧರ್ಮಕ್ಕೆ ಹೋದವನು ಹಿಂದೂ ಧರ್ಮಕ್ಕೆ ಬರ್ಬೇಕು. ಇವರು ಹಿಂದೂ ಧರ್ಮದಲ್ಲಿ ಯಾವ ಪಂಗಡಕ್ಕೆ ಸೇರಿದವರು NRC ಬಿಲ್ ಅನ್ನು ತಂದವರು ನೀವು ತಾನೆ? ನೀವ್ ಯಾಕೆ ಇವತ್ತು ವಿರೋಧ ವ್ಯಕ್ತಪಡಿಸ್ತಿದ್ದೀರಿ? NRC ಅನ್ನ ತಂದವ್ರು ಯಾರು? ಮೊದಲು ಅದನ್ನ ಕೇಳಿ. ಯಾರು ತಂದವರು? ನೀವು ತಾನೆ? ಕಾಂಗ್ರೆಸ್ಸಿಗೆ ತಾನೆ NRC ಬಿಲ್ ಅನ್ನ ಜಾರಿ ತರುವ ಪ್ರಯತ್ನ ಮಾಡಿದ್ದು. NRC ಬಿಲ್ ಅಂತ ಪ್ರಶ್ನೆ ಅಲ್ಲ. ಮತ್ತೆ ಈಗ ನೀವು ತಂದ್ರೆ ಅದನ್ನ ಸಾಂವಿಧಾನಿಕ ಪರಾಮರ್ಶೆ, ಅದರ ಅರ್ಥ ನಿಮಗೆ ಅನುಕೂಲ ಆದ್ರೆ ಒಪ್ಕೋಬೇಕು, ನಿಮಗೆ ಅನುಕೂಲ ಆದ್ರೆ ಕಾಂಗ್ರೆಸ್ ಅನುಕೂಲ ಆದ್ರೆ ಒಪ್ಕೋಬೇಕು, ಇಲ್ಲಾದ್ರೆ ವಿರೋಧಿಸಿ. ಇದು ಯಾವ ನ್ಯಾಯ? ಧರ್ಮೇಂದ್ರ ಅವರೇ, ನಿಮ್ಮ ಧರ್ಮಗಳು ಕಾಪಾಡ್ತದೆ ದೇವರು. ಏನಿದೆ ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ, NRC ಬಗ್ಗೆ ಮಾತಾಡಿದ್ರೆ ಅದಕ್ಕೆ ನಾನು ಮಾತಾಡಿದ. ಮತ್ತು ಉದ್ವೇಗಕ್ಕೆ ಬೀಳ್ಬೇಡಿ, ಗಡಿಬಿಡಿ ಆಗಬೇಡಿ. ಇಲ್ಲಿ ಪ್ರಶ್ನೆ ಇರುವುದು, ಅಲ್ಲಿ ಒಬ್ರು ವಕೀಲರು ಕೂತವ್ರು ಹೇಳ್ತಾ ಇದ್ದಾರೆ, ನೀವು ಈ ಕಾಯ್ದೆಯಲ್ಲಿ ಅಸ್ಪಷ್ಟತೆ ಇದೆ ಸರ್, ವಿರೋಧಿಸಬೇಕಂತಲೇ ವಿರೋಧಿಸಬೇಡಿ. ದಯವಿಟ್ಟು ಸುಧೀರ್ ಸರ್, ವಿರೋಧಿಸಬೇಡಿ. ಗದ್ದಲ ಒಳ್ಳೆಯದಲ್ಲ. ನೀವು ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಮಾಡಿದಾಗ ಇಲ್ಲಿ ಏನ್ ಮಾಡ್ತೀರಿ ಅಂದ್ರೆ, ಈಗ ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಇವತ್ತು ಒಂದು ಸಂಜೆ ಚರ್ಚೆಯನ್ನು ಹೊರ ಹಾಕಿದ್ದೀರಿ. ಸರ್, ನಾನು ಇಡೀ ರಾಜ್ಯ ಪ್ರವಾಸ ಮಾಡೋದು ಎಷ್ಟು ಮತಾಂತರ ಆಗಿದೆ ನನಗೆ ದಾಖಲೆ ಇದೆ, ನನ್ನ ಹತ್ರ ಇದೆ. ನಿಮ್ಗೆ ನಿಮ್ಮ ಹತ್ರ ದಾಖಲೆ ಇದ್ರೆ ಅದನ್ನೇ MJ ಹೆಗಡೆ ಅವರು ಕೇಳಿದ್ದು. ನಿಮ್ಮ ಹತ್ರ ಇರುವ ದಾಖಲೆ ಅಲ್ಲ. ಎಷ್ಟು ಕೇಸುಗಳು ಇದು? ಮೂರನೇವರು ತಗೊಂಡೋಗಿ ಅಗ್ರೇಡ್ ಪಾರ್ಟಿ ಕೇಸನ್ನು ರಿಜಿಸ್ಟರ್ ಮಾಡಬೇಕೆ ಹೊರತು ಯಾರು ಮೂರನೇವನು ಹೋಗಿ ಕೇಸನ್ನು ರಿಜಿಸ್ಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡ್ತಕ್ಕಂಥದ್ದು ಒಂದು ಸರಿಯಾದಂತಹ ನಿಯಮಬದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಗೊಂದಲಗಳನ್ನ ನೀವು ಪರಿಹರಿಸಬೇಕು. ಗಡಿಬಿಡಿಯಲ್ಲಿ ಒಂದು ಡ್ರಾಫ್ಟ್ ಅನ್ನ ತಂದಿಟ್ಟು, ಆ ಬಿಲ್ ಅನ್ನ ತಂದಿಟ್ಟು ಅದು ನಾಳೆ ರಾಜ್ಯಪಾಲರು ಸಮಾಜದಲ್ಲಿ ಆಗುವ ಪ್ರಶ್ನೆ ಅಲ್ಲ. ಈಗಲೂ ಹೇಳ್ತೇನೆ, ಮತಾಂತರ ಕಾಯ್ದೆ ತರುವಷ್ಟು ಅನಿವಾರ್ಯ ಸಂದರ್ಭ ಈ ಪರಿಸ್ಥಿತಿ, ತುರ್ತು ಸಂದರ್ಭ ಈ ನೆಲೆಯಲ್ಲಿ ಇರಲಿಲ್ಲ. ನೀವು ಬೇರೆಯವರನ್ನ ಅಡ್ರೆಸ್ ಮಾಡಬೇಕಿತ್ತು, ಅದನ್ನ ದಯವಿಟ್ಟು ಅಡ್ರೆಸ್ ಮಾಡಿ. ಅದಕ್ಕೆ ಏನ್ ಮಾಡ್ತಿದ್ದೀರಿ ಹೇಳಿ ಸ್ವಾಮಿ? ಓಕೆ 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 ಈಗ ತಾವು NRC ವಿಚಾರವಾಗಿ ತಾವು ಮಾತಾಡಿದಿರಿ ಸರ್, ಜೊತೆಗೆ ಮತಾಂತರ ನಿಷೇಧದ ವಿಚಾರವಾಗಿ ಮಾತಾಡ NRC ವಿಚಾರ ಬಂತು. ಹಾಗಾದ್ರೆ ಯಾಕೆ ಕ್ರೈಸ್ತ ಧರ್ಮದ ವಿರೋಧ ಬಂತು? ತಾವುಗಳು ವಿರೋಧ ಮಾಡ್ತೀರಾ ಆಸ್ ಎ BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ತಮಗೆ ಬೆನಿಫಿಟ್ ಇರ್ಬೋದು ಪೊಲಿಟಿಕಲ್ ಅನ್ನುವಂಥದ್ದು, ವೋಟ್ ಬ್ಯಾಂಕ್ ಇರ್ಬೋದು, ಎಸ್ ತಾವುಗಳು ಮಾಡುವಂತ ಸಹಜ. ಆದ್ರೆ ವೈ ಕ್ರೈಸ್ತ ಧರ್ಮದವರು ಬೀದಿಗಿಳಿದ್ರು? ಕ್ರೈಸ್ತ ಧರ್ಮದವರು ಯಾಕೆ? ಇದು ಕ್ರೈಸ್ತ ಧರ್ಮದವರ ಪ್ರಶ್ನೆ, ಇದು ಕ್ರೈಸ್ತ ಧರ್ಮದವರ ಸಂಗತಿಯಾಗಿ ನಾನು ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ಇಲ್ಲಿ. ನಿಮ್ಮ ನೀವು ಒಂದು ನಿಮಿಷ ಸರ್, ಸಂಘಟನೆಯ ಭಾರತೀಯ ಈಗಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷ, ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಆ ಭಾರತೀಯ ಜನತಾ ಪಕ್ಷದ ಪರಿವಾರದ ಸಂಘಟನೆಗಳ ಎಲ್ಲ ಸಂಗತಿಗಳು ಮಾತಾಡ್ತಿರ್ತಕ್ಕಂಥದ್ದು, ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು ಯಾವ ಸಮುದಾಯ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗ್ತದೆ. ಅದು ಸ್ವತಃ ಅವರು ಮಾತ್ರ ಅಲ್ರಿ, ವಿಧಾನಸಭೆಯಲ್ಲಿ ನಿನ್ನೆ ದಿವಸ ಕರ್ನಾಟಕದ ಪ್ರೆಸಿಡೆಂಟ್ ಒಂದು ಧರ್ಮವನ್ನು ಟಾರ್ಗೆಟ್ ಮಾತಾಡಿದ್ದಾರೆ. ನೀವು ಅದಕ್ಕೆ ಯಾಕೆ ಸಾಕ್ಷಿ ಬೇಕು, ಯಾಕೆ ಪುರಾವೆ ಬೇಕು ಅಂತ ಬಿಜೆಪಿಯವರ ದೃಷ್ಟಿ, ನಮ್ಮ ದೃಷ್ಟಿಯಲ್ಲಿ ಈ ಕಾಯ್ದೆ ತಂದಿರ್ತಕ್ಕಂಥದ್ದು ದಿನಕರ್ ಶೆಟ್ಟಿ ಅವರು ಹೇಳಿದಂತೆ ಯಾವ ಧರ್ಮದ ಸಂಗತಿಯನ್ನ ಇಟ್ಟುಕೊಂಡಲ್ಲ. ಬಿಜೆಪಿಯವರ ದೃಷ್ಟಿಯಲ್ಲಿ ಈ ಕಾಯ್ದೆಯನ್ನು ತರ್ತಿರ್ತಕ್ಕಂಥದ್ದು ನಿನ್ನೆ ಸದನದಲ್ಲಿ ಈಶ್ವರಪ್ಪನವರಿಂದ ಹಿಡಿದು ಬಿಜೆಪಿಯ ಎಲ್ಲ ವ್ಯಕ್ತಿಗಳು ಯಾರು ಮಾತಾಡಿದ್ದಾರೆ ಅವರ ಅಭಿಪ್ರಾಯದಂತೆ ಅವರು ತರ್ತಿರುವ ಕಾಯ್ದೆ ಇದು ಕ್ರೈಸ್ತರ ವಿರುದ್ಧವಂತೆ. ನಮ್ಗೆ ಈ ಕಾಯ್ದೆಗೆ ಹೋಗ್ದಾಗ ಅದು ಕ್ರೈಸ್ತರ ವಿರುದ್ಧ ಅಂತಿಲ್ಲ. ಸದನದಲ್ಲಿ ಮಾತಾಡಿರ್ತಕ್ಕಂಥದ್ದು ಈಶ್ವರಪ್ಪ, ಸದನದಲ್ಲಿ ಸಂವಿಧಾನದಲ್ಲಿ ಇದೆ ಅಂತ ಹೇಳುವಾಗ ಆವಾಗ ಭಾರತೀಯ ಜನತಾ ಪಕ್ಷ ಇರ್ಲಿಲ್ಲಲ್ಲ. ಸಂವಿಧಾನದಲ್ಲಿ ಮತಾಂತರ ಕಾಯ್ದೆ ನಿಷೇಧ ಇದೆ. ಆಗಿರುವಾಗ ಇದನ್ನ ಸ್ವಲ್ಪ ಬದಲಾವಣೆ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಿದರೆ ಅದಕ್ಕೆ
ಸ್ಪಷ್ಟವಾದ ನಿದರ್ಶನಗಳು, ಅದಕ್ಕೆ ವಿವರಣೆಗಳನ್ನು ಕೂಡ ದಿನಕರ್ ಶೆಟ್ಟಿ ಅವರು ಕೊಟ್ಟರು, ಯಾಕೋಸ್ಕರ ಅದು ಬಂತು ಎಂಬುದರ ಬಗ್ಗೆ. ಆದ್ರೆ ಆ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷ ಇರ್ಲಿಲ್ವಲ್ಲ ಸಂವಿಧಾನದಲ್ಲಿ ಬರೆಯುವಾಗ. ನೀವು ಈಗ ಅದನ್ನು ವಿರೋಧಿಸುವ ದೃಷ್ಟಿಯಲ್ಲಿ ನಿಮ್ಮನ್ನೇ ನೀವು ವಿರೋಧಿಸ್ತಿದ್ದೀರಲ್ಲ. ಧರ್ಮೇಂದ್ರ ಅವರೇ, ಸಂವಿಧಾನ ಬರುವ ಹೊತ್ತಿನಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲದೆ ಇದ್ದದ್ದು ನಮ್ಮೆಲ್ಲರ ಸೌಭಾಗ್ಯ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ, ಅವರ ಸಂವಿಧಾನವನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭ ಇತ್ತು. ಪುಣ್ಯಕ್ಕೆ ಅವರು ಯಾರು ಇರ್ಲಿಲ್ಲ. ಹಾಗಾಗಿ ಅವರೇ, ಈಗ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿರುವಂತದ್ದು ಮತಾಂತರದ ಬಗ್ಗೆ ಅಲ್ಲ, ಅದು ಅವರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಪರ್ಯಾಯ ವ್ಯವಸ್ಥೆ ಆಗಬೇಕಿತ್ತು. ಆ ದೃಷ್ಟಿಯಲ್ಲಿ ಮಾತ್ರ ಅಲ್ಲದೆ ನಾನು ಹೇಳ್ತಕ್ಕಂಥ ಸುಧೀರ್ ಅವರಿಗೆ ನನ್ನ ಸಂವಿಧಾನದಲ್ಲಿ ಮದುವೆ ಆಗುದಂತಾದ್ರೆ ನಾವು ರಿಲಿಜನ್ ಅನ್ನ ಚೇಂಜ್ ಮಾಡ್ಬೇಕನ್ನುವಂಥದ್ದಿಲ್ಲ ಕಾನೂನು. ಖಂಡಿತ ಸತ್ಯ. ಸಂವಿಧಾನದಲ್ಲಿ ನಾನು ದಿನಕರೇ ಹುಡುಗಿ ಹೆಸರು ಅದೇ ರೀತಿಯಲ್ಲಿ ಇರಬಾರ್ದು ಅನ್ನುವಂಥದ್ದಿಲ್ಲ. ಬಟ್ ನಾವು ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೊಂದು ಸಂಸ್ಕೃತಿ ಇದೆ, ಆ ಸಂಸ್ಕೃತಿಯನ್ನ ನಾವು ಜೀವನದಲ್ಲಿ ಫಾಲೋ ಮಾಡಬೇಕು. ಈಗ ಒಬ್ಬ ಮುಸ್ಲಿಂ ವ್ಯಕ್ತಿ ನಮ್ಮ ಹಿಂದೂ ಹುಡುಗಿಯನ್ನೇ ಮದುವೆ ಆದ್ರತಕ್ಕಂಥದ್ದು, ಹಿಂದೂ ಹುಡುಗಿಯನ್ನೇ ಮದುವೆ ಆದ್ರಂತ ಎನಿಸುವ, ಅಥವಾ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನೇ ಮದುವೆ ಆದ ಅಂತ ಎನಿಸುವ, ಅವರಿಗೊಂದು ಜೀವನ ಇದೆ, ಅವ್ರಿಗೆ ನಾಳೆ ಮಕ್ಕಳಾಗ್ತದೆ. ಇದು ಯಾಕೆ ಹೇಳ್ತಕ್ಕಂಥದ್ದು ಹೇಳಿದ್ರೆ ಆ ಸಮಸ್ಯೆ ಏನಾಗ್ತದೆ ಅಂತ ನಮ್ಗೆ ಗೊತ್ತಿದೆ. ಅವರಿಗೆ ಮಗುವಾದಾಗ ಶಾಲೆಯಲ್ಲಿ ನಾವು ಮೊದಲೇ ಇದು ಕೊಡ್ಬೇಕು, ಯಾವುದು ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು, ಅಲ್ಲಿಂದ ಇದು ಪ್ರಾರಂಭ ಆಗ್ತದೆ. ನಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಇದಕ್ಕೆಲ್ಲ ಒಂದು ಸ್ಪಷ್ಟತೆ ಇಟ್ಟು ಇದು ಮಾಡಿದ್ರೆ ಏನು ತೊಂದರೆ ಇಲ್ಲ ಕಾನೂನಲ್ಲಿ. ಇವತ್ತು ಡಿಸಿಗೆ ದೂರಿದ್ರೆ ನಾನು ಒಪ್ಪಿಕೊಳ್ಳೋದಿಲ್ಲ. ಡಿಸಿ ಒಂದು ನಮ್ಮ ಸಂವಿಧಾನದ ಒಂದು ಭಾಗ. ಅವರಿಗೊಂದು ಅರ್ಜಿ ಕೊಟ್ಟ ಕೂಡಲೇ ಅಂತಕ್ಕಂಥದ್ದೇನಿಲ್ಲ, ಅದರ ಬಗ್ಗೆ ನನ್ನ ಸಹಮತ ಇದೆ. ನನ್ನ ವಿರೋಧ ಎಲ್ಲಿರುವಂತದ್ದು ನಾವು ಈ ಮಸೂದೆಯಲ್ಲಿ ಪೊಲೀಸ್ ವಿಷಯ ಬರುದಿಲ್ಲ. ಅವರು ಎಲ್ಲಿ ಅರ್ಜಿ ಕೊಡ್ಬೇಕು, ಯಾರು ಮತಾಂತರಕ್ಕೆ ನನಗೆ ಹಿಂದೂ ಧರ್ಮವನ್ನ ಸ್ವೀಕರಿಸಬೇಕು ಅಂತ ನನಗೆ ಮನಸ್ಸಿದ್ರೆ ನಾನು ಟಿಸಿಗೊಂದು ಅರ್ಜಿ ಕೊಡ್ಬೇಕು. ಅವರು 30 ದಿವಸದ ಒಳಗಡೆ ವಿಲೇಜ್ ಅಕೌಂಟ್ ಇಂದ ರೆವೆನ್ಯೂ ಇವರಿಂದ ತಹಸೀಲ್ದಾರರಿಂದ ಒಂದು ರಿಪೋರ್ಟ್ ತರಿಸಿಕೊಂಡು ಈ ವ್ಯಕ್ತಿ ಆ ಪ್ರದೇಶದಲ್ಲಿ ಇದ್ದದ್ದು ಹೌದಾ, ಆ ವ್ಯಕ್ತಿ ಅಂತ ಧರ್ಮದಲ್ಲಿ ಇರುವುದು ಹೌದಾ, ಅವರು ಸ್ವಪ್ರೇರಣೆಯಿಂದ ಇದು ಒಂದು ರಿಪೋರ್ಟ್ ಹಾಕಬೇಕು. ಆ ರಿಪೋರ್ಟ್ ಮೇಲೆ ಅವರು ಒಂದು ಇದಕ್ಕೆ ಅನುಮತಿ ನೀಡತಕ್ಕಂಥದ್ದು ಇದೆ. ಇದು ಯಾಕಂತ ಹೇಳಿದ್ರೆ ಕಾನೂನಿನೊಳಗಡೆ ಒಂದು ರಕ್ಷಣೆ ಈ ಕರಡು ಬಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾಳೆ ಒಂದು ಹುಡುಗಿ ಅಥವಾ ಹುಡುಗ ಒಂದು ಮದುವೆ ಆಗ್ತಾರೆ, ಮದುವೆ ಆದವ ಅವರ ಮನೆಯವರು ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ರೆ ಅವರಿಬ್ಬರದು ಲೈಫ್ ಹೋಯ್ತು, ಮದುವೆ ಮಾಡಿದವರು ಹೋದ್ರು, ಬಂದವರು ಹೋದ್ರು, ಎಷ್ಟು ಜನ ಆ ರೀತಿಯ ದುರುಪಯೋಗ ಇದರಲ್ಲಿದೆ. ಇದನ್ನ ಚರ್ಚೆ ಮಾಡ್ತಕ್ಕಂಥದನ್ನ ನನ್ನ ಒಂದು ಕಾಳಜಿ, ಒಬ್ಬ ವಕೀಲನಾಗಿ ಆ ಒಂದು ಕಾಳಜಿ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು. ನಾವೀಗ ಅದಕ್ಕೋಸ್ಕರ ಸುಧೀರ್ ಅವರು ಹೇಳಿದ ಎಲ್ಲಾ ಮಾತನ್ನು ಒಪ್ಪಿಕೊಳ್ಳಿಕ್ಕೆ ನಾನ್ ರೆಡಿ ಇಲ್ಲ. ಯಾಕೆ ಹೇಳಿದ್ರೆ 2016ರಲ್ಲಿ ಈ ಮಸೂದೆಯನ್ನು ಜಾರಿಗೆ ತಂದದ್ದೇ ಕಾಂಗ್ರೆಸ್ ಪಕ್ಷ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇವತ್ತು ಈ ಬಿಲ್ ತರುವಾಗ ನಮ್ಮ ಆ ಪಕ್ಷಕ್ಕೆ ವಾಯ್ಸ್ ಇಲ್ಲ. ವಾಯ್ಸ್ ಯಾಕಿಲ್ಲ ಹೇಳಿದ್ರೆ ಅವರೇ ತಂದಿದ್ರು. ಇವತ್ತು ಸಮಜಾಯಿಸಿ ಕೊಡ್ಬಹುದು. ಇವತ್ತು ನೋಡಿ ಒಳ್ಳೆ ನಾವು ಆ ಇದು ಬರುವಾಗ ಅದನ್ನ ಚರ್ಚೆಗೆ ಇಡಬೇಕಂತಕ್ಕಂಥ ಇದು ಈಗ ವಿರೋಧ ಪಕ್ಷ ಆಗಿ ವಿರೋಧಿಸಿದ್ದಾರೆ ಖಂಡಿತ. ಬಟ್ ಅದೊಂದು ದೊಡ್ಡ ಶಕ್ತಿಯಾಗಿ ಮಾಡಬಹುದು. ಇದೊಂದು ಕನ್ಫರ್ಮ್ ಆಗಿಲ್ಲ ಸರ್. ಎಸ್ ಸರ್. ಈಗ ಇನ್ನೊಂದೇನಂದ್ರೆ ಇದು ಖಂಡಿತವಾಗಿ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಬೇಕಾಗಿರುವಂತಹ ವಿಚಾರಗಳನ್ನು ನಾವು ಒಪ್ಕೊಳ್ತೇನೆ. ಯಾಕಂದ್ರೆ ಇವತ್ತು ನೀವು ನೋಡಿ ನಮ್ಮ ಹಿಂದೂಗಳಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು ಇದ್ದಾರೆ, ದಲಿತರು ಅವರು, ಮತ್ತು ಅವರನ್ನ ಮೇಲೆ ಕೆತ್ತುವಂತಹ ಏನು ಮೀಸಲಾತಿ ವ್ಯವಸ್ಥೆಗಳು ಏನಿದೆ ಅದನ್ನ ಇವರು ಈಗ ದುರುಪಯೋಗ ಆಗ್ತಾ ಇದೆ. ಇವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ, ಇವರು ಇಸ್ಲಾಮಿಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಆದ್ರೆ ಸರ್ಕಾರದಿಂದ ಪಡೆಯುವ ಬೆನಿಫಿಟ್ ಎಲ್ಲವನ್ನ ಪಡ್ಕೊಂಡು ಇವತ್ತು ಕೂಡ ಎಷ್ಟೋ ಜನ ಸರ್ಕಾರಿ ನೌಕರರಿದ್ದಾರೆ.
ಎಷ್ಟೋ ಸರ್ಕಾರಿ ನೌಕರರು ಇವತ್ತು ಕ್ರಿಶ್ಚಿಯಾನಿಟಿಗೆ ಆಗಿದ್ದಾರೆ. ಯಾರು ದಲಿತರಿಂದ ಮತ್ತೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಇದನ್ನು ನಾವು ಅವತ್ತಿಂದ ವಿರೋಧಿಸ್ತಾ ಇದ್ದೇವೆ, ಇವತ್ತು ಕೂಡ. ಯಾಕೆಂದ್ರೆ ಅದು ಹಿಂದೂಗಳ ಅಧಿಕಾರ, ಅದು ಹಿಂದೂಗಳ ಸೊತ್ತು. ನೀವು ಕನ್ವರ್ಟ್ ಆದ ಕೂಡಲೇ ನೀವು ಧರ್ಮ ಬಿಟ್ರಿ. ಯಾಕೆ ಬಿಟ್ರಿ? ನಿಮ್ಗೆ ಅಲ್ಲಿ ಏನೋ ಒಂದು ಸ್ಥಾನಮಾನ ಸಿಗುತ್ತೆ ಅಂತ. ಆಗ ಇಲ್ಲಿರುವುದನ್ನ ಬಿಟ್ಬಿಡಿ ಅಲ್ಲ. ಇದು ಬೇಕು ಅದು ಬೇಕಂತಲ್ಲ. ಇವತ್ತು ಎಲ್ಲಿವರೆಗೆ ದುರುಪಯೋಗ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್, ಬ್ರಾಹ್ಮಣರ ಕ್ರಿಶ್ಚಿಯನ್. ಇದು ಏನಪ್ಪ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಬ್ರಾಹ್ಮಣರಲ್ಲಿ ಕ್ರಿಶ್ಚಿಯನ್ರಲ್ಲಿ ಬ್ರಾಹ್ಮಣರಲ್ಲಿ ಬಂದ್ರು, ಒಕ್ಕಲಿಗರಲ್ಲಿಂದ ಬಂದ್ರು, ಗೌಡ ಕ್ರಿಶ್ಚಿಯನ್, ಮತ್ತೆ ಅವರ ಏನು ಚರ್ಚ್ಗಳಲ್ಲೂ ಕೂಡ ಒಕ್ಕಲಿಗರ ಕ್ರಿಶ್ಚಿಯನ್ ಪ್ರಾರ್ಥನಾಲಯ. ಎಲ್ಲೋ ಒಂದು ಕಡೆಯಲ್ಲಿ ಎದುರು ಕಡೆ ತುಳಸಿ ಕಟ್ಟೆ ಇದೆ, ಮುಂದು ಕಡೆ ರೇಣುಕಾ ಎಲ್ಲಮ್ಮ ಇದೆ, ಒಳಗಡೆ ಯೇಸುವಿನ ಫೋಟೋಸ್ಗಳಿದೆ. ಇವರಿಗೆ ಅರ್ಥ ಆಗಲ್ಲ ಇದು ಕನ್ವರ್ಷನ್ ಮಹಾಮಾರಿ ಎಲ್ಲಿವರೆಗೆ ತಲುಪುತ್ತೆ ಅಂತ ಹೇಳಿ ಇಡೀ ಕುಟುಂಬವನ್ನು ಹೊಡೆದಾಕಿದೆ. ಒಂದು ಕಡೆಯಲ್ಲಿ ಹೋದ್ರೆ ಇಡೀ ಕುಟುಂಬ ಅಳ್ತಾ ಇದೆ. ಒಂದು ಕುಟುಂಬ, ಒಂದು ಗಂಡ ಹೆಂಡತಿ ಮಕ್ಕಳು. ಮೊನ್ನೆ ಸುಸೈಡ್ ಬೇರೆ ಆಯ್ತು, ನೀವು ಗಮನಿಸ್ಕೋಬಹುದು. ಆ ಹೆಣ್ಮಕ್ಳೊಬ್ಳು ಮತಾಂತರ ಆಗುವುದಕ್ಕೋಸ್ಕರ ಮುದ್ದಾದ ಎರಡು ಮಕ್ಕಳ ಜೊತೆಯಲ್ಲಿ. ಇದಕ್ಕೆ ಏನು ಉತ್ತರ ಕೊಡ್ತಾರೆ ಇವರು? ಹಾಗಾದ್ರೆ ಒಂದು ಸಾವು ಮತಾಂತರದಿಂದ ಆಗುತ್ತೆ ಅಂತ ಹೇಳಿದ್ರೆ 4 ಸಾವು. ಇಂಥ ಮತಾಂತರಕ್ಕೆ ಇವರು ಬೆಂಬಲಿಸ್ತಾರೆ ಅಂತ ಅರ್ಥವಾ? ಹಾಗಾದ್ರೆ ಇವ್ರನ್ನ ಏನ್ ಅನ್ಬೇಕು ನಾವು? ಇದನ್ನ ಯಾಕೆ ಧರ್ಮದ ಆಧಾರದಲ್ಲಿ ನೋಡ್ತೀರಿ ನೀವು? ಇಲ್ಲಿ ಕ್ರಿಶ್ಚಿಯಾನಿಟಿ ಎಂಬುದು ಅಲ್ಲ ಸರ್. ಇಲ್ಲಿ ಹೌದು ಕ್ರಿಶ್ಚಿಯಾನಿಟಿ ಅನ್ನುವಂಥದ್ದು ಅಲ್ಲ ಇಲ್ಲಿ. ಸುಧೀರ್ ಅವರೇ, ತಾವೊಂದು ವಿಚಾರವನ್ನ ಹೇಳಿದ್ರಿ, ಏನು ಕ್ರೈಸ್ತ ಧರ್ಮದವರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋ ವಿಚಾರವನ್ನು ತಾವು ಹೇಳಿದ್ರಿ. ಬಹುಶಃ ಈ ಮತಾಂತರ ಕಾಯ್ದೆ ಅನ್ನೋದು ಕೇವಲ ಕ್ರೈಸ್ತ ಧರ್ಮದವರಿಗೆ ಮಾತ್ರ ಅಲ್ಲ. ಇಲ್ಲಿ ಯಾರು ಕ್ರೈಸ್ತರಿದ್ದಾರೆ ಅವರು ಹಿಂದೂ ಧರ್ಮಕ್ಕೆ ಬಂದ್ರು ಕೂಡ ಹಿಂದೂ ಧರ್ಮದವರಿಗೆ ಕೂಡ ಸಮಸ್ಯೆ ಆಗುತ್ತೆ. ಮುಸಲ್ಮಾನ ಧರ್ಮದವರು ಹಿಂದೂ ಧರ್ಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗಲ್ಲ ಸರ್. ಸಮಸ್ಯೆ ಆಗಲ್ಲ. ಈಗ ಇವರು ಹೇಳಿದಾಗೇನೆ ಮದುವೆ ಆದವ, ಈಗ ಇವ್ರ ಪ್ರಶ್ನೆ ಏನು? ಕೇವಲ ಮದುವೆ ವಿಚಾರವನ್ನು ಇಟ್ಟುಕೊಂಡ್ರು. ಮದುವೆ ಆದವಳು ಇವರು DC ಎದುರು ಕಡೆ ಹೋಗ್ಬೇಕೆಂಬುದು. ಯಾಕೆ ನೀವು ಕನ್ವರ್ಟ್ ಮಾಡಬೇಕು? ಮದುವೆ ಆದವಳು ಅವಳು ಹಿಂದೂ ಅಲ್ಲೇ ಇರಲಿ, ಅವಳು ಮುಸ್ಲಿಮರಲ್ಲೇ ಇರಲಿ, ಅವಳು ಕ್ರೈಸ್ತರಲ್ಲಿ, ಅವಳು ಸ್ವ ಇಚ್ಛೆಯಿಂದ ಬರುವಾಗ ನೀವು ಕೊಡಿಯಲ್ಲ. ಅದಕ್ಕೆ ತಕರಾರು ಏನಿದೆ? ಯಾಕೆ ವಿರೋಧ ವ್ಯಕ್ತಪಡಿಸ್ತೀರಿ? ನೋಡಿ, ಧರ್ಮೇಂದ್ರರು ಈಗ ಕೊನೆಗೆ ಒಂದು ಮಾತು ಹೇಳಿದ್ರು, ಅದೇ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ. DCಗೆ ಯಾಕೆ ಮಾಡ್ಬೇಕು, ಯಾಕೆ ಅವರು ಈಗ ಪರ್ಮಿಷನ್ ಕೊಡ್ಬೇಕು ಅಂತ ಕೇಳಿ ಶುರು ಮಾಡಿದ್ರು. ಇಲ್ಲಿ ಬಂದು ಮುಟ್ಟಿದ್ರು ಅವ್ರು. ಈಗ ಅಂದ್ರೆ DC ಎಲ್ಲವನ್ನೂ ತಿರಸ್ಕಾರ ಮಾಡ್ಬೇಕು ಅನ್ನೋ ಧ್ವನಿ ಅವರಲ್ಲಿದೆ. ಅಂದ್ರೆ ಇಲ್ಲ ಅರ್ಥ ಆಗಿಲ್ಲ ಇವ್ರಿಗೆ. ನನ್ನ ಮಾತು ನಿಮ್ಗೆ ಅರ್ಥ ಆಗಿಲ್ಲ. ಹಾಗಾದ್ರೆ ನಾನು ಏನು ಹೇಳಿದ್ದೇನೆ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ MG ಅವರೇ. ವಿರೋಧಿಸ್ಬೇಕೆಂಬ ದೃಷ್ಟಿಯಲ್ಲಿ ವಿರೋಧಿಸಬೇಡಿ. ನಾನು ಏನು ಹೇಳಿದ್ದೇನೆ? ಒಂದು ಹೆಣ್ಣುಮಗಳು ಒಬ್ಬ ಕ್ರಿಶ್ಚಿಯನ್ ನ ಮದುವೆ ಆದ್ರೆ, ಹಿಂದೂ ಹೆಣ್ಣುಮಗಳು ಕ್ರಿಶ್ಚಿಯನ್ ಮದುವೆ ಆದ್ರೆ ಯಾಕೆ ಅವಳು ಕ್ರಿಶ್ಚಿಯನ್ ಆಗಬೇಕು? ಯಾವ ಕಾಯ್ದೆ ವಿರೋಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಯಾವ ಕಾಯ್ದೆ ವಿರೋಧಿ ಬಗ್ಗೆ ಮಾತಾಡ್ತಾ ಇದ್ದೀರಿ? ನಿಮ್ ಕಾಯ್ದೆಯನ್ನು ಸರಿ ಓದ್ಕೊಳ್ಳಿ. ಕಾಯ್ದೆ ಏನು ಹೇಳಿದೆ ಎಂಬುದನ್ನು ಓದ್ಕೊಳ್ಳಿ. ನೀವು ಓದ್ಕೊಳ್ಳದೆ ಕೇವಲ ಮಾತಾಡ್ಬೇಕು, ವಿರೋಧಿಸಬೇಕೆಂಬುದನ್ನು ಮಾತಾಡಬೇಡಿ. ಏನೋ ನಮ್ಮ ಪ್ರಶ್ನೆಗೆ ಯಾವುದಕ್ಕೂ ಅವ್ರು ಉತ್ತರ ಕೊಡುದಿಲ್ಲ. ಹೇಳಿ, ನಿಮ್ಮ ಪ್ರಶ್ನೆಯನ್ನು ಕೇಳಿಲ್ಲ. ನಿಮ್ಮ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೇನೆ ನಾನು. ಎಷ್ಟು ದಾಖಲೆಗಳನ್ನು ಸಾರ್ವಜನಿಕ ಅದೇ ಹೇಳಿದೆ ನಾನು. ಇಷ್ಟವರೆಗೆ ಯಾವುದೇ ಒಬ್ಬ ಮತಾಂತರ ಆದವ ನಾನು ಮತಾಂತರ ಆಗಿದ್ದೇನೆ ಎಂಬುದಕ್ಕೆ ದಾಖಲು ಮಾಡಲ್ಲ. ಸ್ವ ಆಗಿದ್ದಾನೆ ಅಂತಲೇ ಕೊಡುದು. ನೀವು ಸುಮ್ಮನೆ ಹೇಳಿದ್ರೆ ಏನ್ ಸುಮ್ಮನೆ? ನಿಮಗೆ ಈ ಕಾಯ್ದೆ ಚರ್ಚೆ ಆದ್ರೆ ಏನು ಸಮಸ್ಯೆ? ಯಾರು ಹೇಳಿದ್ರು ಚರ್ಚೆ ಆಗಬೇಡಿ ಅಂತ? ಚರ್ಚೆ ಮಾಡ್ರಲ್ಲ, ಆದ್ರೆ ನ್ಯಾಯಸಮ್ಮತವಾಗಿ ಚರ್ಚೆ ಮಾಡಿ. ವಿರೋಧಿಸಬೇಕೆಂಬುದು ವಿರೋಧಿಸಬೇಡಿ. ನೀವು ಏನ್ ಚರ್ಚೆಗೆ ಬಿಟ್ಟಿಲ್ಲ. ಚರ್ಚೆ ಆಡಳಿತ ಪಕ್ಷದವರು ತಂದಿರೋದು, ವಿರೋಧ ಪಕ್ಷದವರು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಚರ್ಚೆ ಮಾಡಲಿಲ್ಲ. ಉತ್ತರ ಕೊಡಿ. ಏನು? ನಿಮ್ಮ ಬಿಜೆಪಿ ಸರ್ಕಾರ, ನನ್ನ ಬಿಜೆಪಿ ಅಲ್ಲ ಸ್ವಾಮಿ, ನಾನು ಬಿಜೆಪಿ ಅವ ಅಂತ ನೀವು ಹೇಳ್ಬೇಡಿ. ನನಗೆ ಟ್ಯಾಗ್ ಕೊಡಬೇಡಿ. ನಾನು ಭಾರತೀಯ ಜನತಾ ಪಕ್ಷದ ವಿರೋಧಿ. ಅದು ನೆನಪಿರಲಿ ನಿಮಗೆ. ನಾನು ಇಲ್ಲಿ ಚರ್ಚೆ, ಕಾಯ್ದೆಗೆ ಚರ್ಚೆಯ ಬಗ್ಗೆ ಬಂದಿರೋದು. ಪಕ್ಷ ಯಾಕೆ ತರ್ತೀರಿ ಇಲ್ಲಿ? ನಾನು ಆವಾಗ ಹೇಳಿದ್ದೇನೆ, ಆಡಳಿತಾರೂಢ ಸರ್ಕಾರ ತಂದಿರೋದು, ಭಾರತೀಯ ಜನತಾ ಪಕ್ಷ ಅಲ್ಲ. ವಿರೋಧಿಸ್ತಾ ಇದ್ದೀರಿ. ನಿಮ್ಮ ಮಾನಸಿಕತೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಾನಸಿಕತೆ ಸರಿ ಇಲ್ಲ. ಇಲ್ಲಿ ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ನಮ್ಮ ಜೊತೆ
ಎಸ್ 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 ನಾನು ಅವಾಗಲೇ ಇಲ್ಲ, ನಾನು ಓಟ್ ಬಗ್ಗೆ ಅಲ್ಲ, ಯಾಕೆಂದ್ರೆ ನನ್ನನ್ನು ನೀವು ಬಿಜೆಪಿ ಅಂತ ಹೇಳಿದ್ರೆ ಅದು ಕಾಯ್ದೆ ತಂದಿದ್ದು ಬಿಜೆಪಿ ಅಂತ ಹೇಳ್ತಾ ಇದ್ದೀರಾ. ನಾನು ಬಿಜೆಪಿಯ ಬಗ್ಗೆ ಮಾತಾಡಿಲ್ಲ, ಅವಶ್ಯಕತೆ ಕೂಡ ನನಗಿಲ್ಲ. ಕರೆಗಳು ಬರ್ತಾ ಇದೆ, ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಜೆರಾಲ್ಟ್ ಅವರು ನಮಸ್ತೆ ಸರ್. ನಮಸ್ತೆ 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 ಸರ್, ಮಾತಾಡಿ ಮಾತಾಡಿ ಸರ್. ಜೆರಾಲ್ಟ್ ಅವರು ನೋಡಿ, ಇವತ್ತು MG ಹೆಗಡೆ ಅವರು ಇಷ್ಟು ದೊಡ್ಡ ಒಂದು ನಾಲೆಜ್ ಇದ್ದವರು, ಈ ಧರ್ಮೇಂದ್ರ ಏನಂತೆ ಇಡೀ ನಮ್ಮ ದೇಶದಲ್ಲಿ ಅತ್ಯಧಿಕ ಇದು ಇದರ ಬಗ್ಗೆ ಒಂದು ಇದು ಏನು ಪ್ರವೀಣ ಇದರ ಎಲ್ಲ ಬಗ್ಗೆ ತಿಳ್ಕೊಂಡವರು. MG ಹೆಗಡೆ ಅವರಷ್ಟು ತಿಳುವಳಿಕೆ ಇವರಿಗೆ ಅರ್ಧ ಅಂಶ ಇಲ್ಲ. ಅದರ ಜೊತೆಯಲ್ಲಿ ಅದು ನೀವ್ ಹೇಳ್ಬೇಡಿ ಟವರ್ನವರೇ, ನಿಮ್ಮ ಯೋಗ್ಯತೆ ಎಷ್ಟು ಅಂತ ಎಲ್ಲ ಗೊತ್ತಿರುತ್ತೆ. ನೀವು ಅದನ್ನ ಮಾತ್ರ ಮಾತಾಡಿ, ನನ್ನ ಬಗ್ಗೆ ಮಾತಾಡಿ. ಟವರ್ ಮಾತ್ರ ಮಾತಾಡಿ, ನಿಮ್ ಬಗ್ಗೆ ಮಾತ್ರ ಮಾತಾಡಿ. ಟವರ್ ನನ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆ ಕೊಟ್ಟಿಲ್ಲ ನಾನು. ಟವರ್ ಅವರ ವಿಚಾರದ ಬಗ್ಗೆ ಮಾತಾಡಿ, ವಿಚಾರದ ಬಗ್ಗೆ. ವಿರೋಧಿಸಬೇಕೆಂಬ ದೃಷ್ಟಿಕೋನದಲ್ಲಿ ಮಾತಾಡಬೇಡಿ. ಏನು ಅರ್ಹತೆ ಇದೆ ಅದಕ್ಕಷ್ಟೇ ಮಾತಾಡಿ. ಟವರ್ ಅವರು ಮಾತಾಡಿ. ಹಲೋ, ಮಾತಾಡಿ ಮಾತಾಡಿ. ನೋಡಿ, ಫಸ್ಟ್ಗೆ ನಾನು ಹೇಳುವುದು ಹೇಳಿದರೆ, ಹಿಂದೂ ಎಂಬ ಶಬ್ದ ಬಂದದ್ದೇ ಎಲ್ಲರೂ ಸಿಂಧೂ ನದಿಯ ತೀರದಲ್ಲಿ ಜೀವಿಸುತ್ತಿದ್ರು. ಆವಾಗ ಜಾತಿ ಎಂಬುದೇ ಇರಲಿಲ್ಲ. ಈಗ ಇವರು ಧರ್ಮೇಂದ್ರಲ್ಲಿ ಮಾತಾಡುವಾಗ ಹೇಳಿದರು, ಇಡೀ ಹಿಂದುತ್ವದ ಚರಿತ್ರೆ ಗೊತ್ತಿದ್ದಾರೆ, ಒಂದು 4 ಪುಸ್ತಕ ಬರೆಯಲಿ ಮತ್ತೆ PhD ಮಾಡಲಿ ಅವರು. ಹಿಂದೂ ಎಂಬುದು ಶಬ್ದ ಬಂದದ್ದೇ ಸಿಂಧೂ ನದಿ ತೀರದಲ್ಲಿ. ಸರಿ ಸರ್, ಈಗ 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 ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ನಾವು ಮಾತಾಡ್ತಿದ್ವಿ ಸರ್. ಎಸ್ ಸರ್, ಎಸ್ ಸರ್, ಮಾತಾಡಿ. ಮತಾಂತರದ ಕಾಯ್ದೆ ಬಂದ ನಂತರ ಏನಾಗ್ತದೆ ಹೇಳಿದ್ದಾರೆ ನಿಖಿಲ್. ಎಸ್ ಸರ್, ಮಾತಾಡಿ, ಕೇಳ್ತಾ ಇದೆ. ಈಗ ಹಿಂದೂ ಜಾತಿಯಲ್ಲಿ ಸಮಾನತೆ ಇಲ್ಲದ ಕಾರಣ ಏನಾದ್ರೂ ಒಂದು ಪ್ರಯೋಜನ ಪಡೆಯುವ ಬೇರೆ ಜಾತಿಯ ಉಪಜಾತಿಯ ಹಿಂದೂಗಳು ಇದರಿಂದ ಪೆಟ್ಟು ತಿಂತದೆ. ಯಾಕೆ ಹೇಳಿದರೆ, ನಾಳೆ ಏನೊಂದು ಅವರಿಗೆ ಹೆಲ್ಪ್ ಕೊಡ್ಬೇಕಾದ್ರೆ ಆಸ್ಪತ್ರೆಯಲ್ಲಿ ಬಿಲ್ ಸರಿ, ಮೊದಲು ಇವರನ್ನ ನೋಡಿ. ಇದು ನೀವು ನಮ್ಮ ಧರ್ಮದ ಬಗ್ಗೆ ಮಾತಾಡಬೇಡಿ, ನಿಮ್ಮ ಮತದ ಬಗ್ಗೆ ಮಾತಾಡಿ. ನಮ್ಮ ಧರ್ಮದಲ್ಲಿ ಸಮಾನತೆ ಉಂಟಾ ಇಲ್ವಾ ಅಂತ ನಿಮ್ಮನ್ನ ಕೇಳಿ ಮಾತಾಡ್ಬೇಕಾಗಿಲ್ಲ. ಟವರ್ ಮೊದಲು ನಿಮ್ಮಲ್ಲಿ ಯೌವನ ಸಾಕ್ಷಿಗೆ ನೋಡಿದ್ರೆ ರೋಮನ್ ಕ್ಯಾಥಲಿಕ್ ಆಗಲ್ಲ, ನ್ಯೂ ಲೈಫಿಗೆ ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ. ಮೊದಲು ನಿಮ್ಮ ಮತದ ಬಗ್ಗೆ ಸರಿ ಮಾಡ್ಕೊಳ್ಳಿ, ನಿಮ್ ಮತದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ನೀವು ನಮ್ಮ ಧರ್ಮದ ಬಗ್ಗೆ ಮಾತಾಡುವ ಅರ್ಹತೆ ಯೋಗ್ಯತೆ ನಿಮ್ಗಿಲ್ಲ. ಟವರ್ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಮಾತಾಡುವಾಗ ನೋಡ್ಕೊಂಡು ಮಾತಾಡ್ಬೇಕು. ಇನ್ನೊಂದು ಧರ್ಮದ ಬಗ್ಗೆ ಮಾತಾಡುವ ಅಧಿಕಾರ ನಿಮ್ಗೆ ಕೊಟ್ಟಿಲ್ಲ ನಾನು. ಏನ್ ಅರ್ಥ ಮಾತಾಡಿ, ವಿಚಾರಕ್ಕೆ ಬನ್ನಿ, ವಿಚಾರಕ್ಕೆ ಬನ್ನಿ. ಎಸ್ ಟವರ್ ನೋಡಿ, ವಿಚಾರಕ್ಕೆ ಬರ್ತೇನೆ. ಇವತ್ತು ಇಸ್ಕಾನ್ ಮತ್ತೆ ಹರೇ ರಾಮ ಹರೇ ಕೃಷ್ಣ UK ಮತ್ತೆ USA ಅಲ್ಲಿ ಹೆಚ್ಚಿನ ಕ್ರಿಶ್ಚಿಯನರಲ್ಲಿ ಹೋಗಿದ್ದಾರೆ. ನಾಳೆ ಅವರು ಒಂದು ವೇಳೆ ಕ್ರಾಂತಿ ತೆಗೆಯುವುದಾದರೆ ಅಲ್ಲ ಹೇಳುವುದು. ಇವತ್ತು ನಮ್ಮ ಇಂಡಿಯಾದಲ್ಲಿ ಇರುವ ಇಸ್ಕಾನ್ ಮತ್ತೆ ಹರೇ ರಾಮ ಹರೇ ಕೃಷ್ಣ ಈ ಪಂಗಡದಲ್ಲಿ ಅರ್ಧಕ್ಕರ್ಧ ಇರುವುದು ಕ್ರಿಶ್ಚಿಯನರು. ಯಾರಾದ್ರೂ ವಿರೋಧ ಮಾಡಿದ್ದಾರೆ ಈ ತನಕ? ದಿಲ್ಲಿನಿಂದಾಗಿ ಪೆಟ್ಟು ಬೀಳ್ತದೆ ನಿಖಿಲ್. ದೇಶದ ಬಗ್ಗೆ ಸರ್, ತಾವು ಹೇಳುವಂತದ್ದು ಕ್ರಿಶ್ಚಿಯನ್ ಹಿಂದೂಗಳಾಗಿ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿ ಇಲ್ಲದ ಕಾರಣ ಇವತ್ತು ಬೇರೆ ಉಪಜಾತಿಗಳಿಗೆ ಪೆಟ್ಟು ಬೀಳ್ತದೆ ಈ ಬಿಲ್ಲಿನಿಂದಾಗಿ. ಅದನ್ನಾಗ MG ಹೆಗಡೆ ಅವರು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ನಾನು ಇವತ್ತು ಇನ್ನೊಂದು ಹೇಳ್ತೇನೆ, ಚರಿತ್ರೆ ಗೊತ್ತಿಲ್ಲದವರು ಏನಂತೇಳಿ ಇಲ್ಲಿ ಕುತ್ಕೊಂಡು ಮಾತಾಡುದು ಸರಿಯಲ್ಲ. ಏನು ಚರಿತ್ರೆ ಗೊತ್ತುಂಟಂತೇಳಿ ಆಗ್ಬೇಕಲ್ಲ. 2-3 ಕಡೆ ಅವರೇ ಗೊತ್ತಿದ್ದ ಹಾಗೆ ಮಾತಾಡಿದರು. ಆಗ್ಲಿ, ಸುಧೀರ್ ಕುಮಾರ್ ಮರೋಳಿ ಅವರು ಇದರ ಬಗ್ಗೆ ಯಾವುದು ನಮ್ಮ ಇದು ಮತ್ತೆ ಬಿಲ್ಗಳ ಬಗ್ಗೆ ಅದು ನಾನು ಒಪ್ತೇನೆ. ಆದರೆ ಬಾಕಿದ್ದು ಪ್ರತಿಯೊಂದು ವಿಚಾರ ತನಗೇ ಗೊತ್ತುಂಟಂತೇಳಿ ಮಾತಾಡುದು ಸರಿಯಲ್ಲ. ಯಾರು ಅಲ್ಲಿ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರು ಅಂತೇಳಿ ಬಂದಿದ್ದಾರೆ ಅವರು, ನಮ್ದು ಕೂಡ ಕೇಳ್ಬೇಕಲ್ಲ ವಾದ. ಬಗ್ಗೆ ನಮ್ಗೆ ಕೂಡ ಗೊತ್ತುಂಟು. ಜೆರಾಲ್ಟ್ ಅವರೇ, ತಮ್ಗೆ ಯಾಕೆ ಅಸಮಾಧಾನ, ತಾವು ಯಾಕೆ ಖಂಡಿಸ್ತೀರಾ ಅನ್ನುವಂತ ವಿಚಾರ. ಎಸ್ ಸರ್. ಅಲ್ಲ, ಇವತ್ತು ವೇದಿಕೆಯಲ್ಲಿ ಇದ್ದಾರಲ್ಲ ಅವರ ಬಗ್ಗೆ ಜವಾಬ್ ಕೊಡ್ಲಿ. ಇವತ್ತು ಇಸ್ಕಾನಿಗೆ ಮತ್ತೆ ಹರೇ ರಾಮ ಹರೇ ಕೃಷ್ಣ ಪಂಗಡಕ್ಕೆ ಸೇರಿದ ಕ್ರೈಸ್ತರ ಬಗ್ಗೆ UK, ಯುರೋಪ್ ಮತ್ತೆ ಅಮೆರಿಕದಲ್ಲಿ ಅದರ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ನನಗೆ ಜವಾಬ್ ಬೇಕು. ಓಕೆ ಎಸ್ ಸರ್. ಈಗ ಹರಿರಾಮ್ ಹರೇ ಕೃಷ್ಣ ಇಸ್ಕಾನ್ಗಳಿಗೆ ಕ್ರೈಸ್ತರು ಜಾಯ್ನ್ ಆಗಿದ್ದಾರೆ, ಅರ್ಥ ಆಗಿಲ್ಲ. ಬಹುಸಂಖ್ಯೆಯಲ್ಲಿ ಇವತ್ತಿನ ತನಕ ಭಾರತೀಯ ಕ್ರಿಶ್ಚಿಯನರು ಯಾರು ಮಾತಾಡ್ಲಿಲ್ಲ ಅದಕ್ಕೆ ವಿರೋಧ. ಕ್ರೈಸ್ತರ ಬಹುಸಂಖ್ಯೆಯಲ್ಲಿ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ. ಹೌದು, ಅದರ ಬಗ್ಗೆ ಮಾತಾಡ್ಲಿ ಯಾರು? ಧರ್ಮೇಂದ್ರ. ಓಕೆ ಎಸ್ ಸರ್, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ರಹ್ಮಾವರದಿಂದ. ಓಕೆ, ಮಾತಾಡಿ ಸರ್, ಮಾತಾಡಿ. ಮಾತಾಡ್ತಾ ಇದ್ದಾರಲ್ಲ ಅವರು. ಮಾತಾಡಿ ಸರ್, ಮಾತಾಡಿ, ಧ್ವನಿ ಕೇಳ್ತಾ ಇದೆ. ನಾನು ರಮೇಶ್ ಅಂತ ಹೇಳುವುದೇನಂದ್ರೆ, ನಾನು ಮೊದಲಿಗೆ ನಮ್ಮ ಮುಖ್ಯಮಂತ್ರಿ ಅವರನ್ನ ಅಭಿನಂದಿಸ್ತಿದ್ದೇನೆ. ನಾನು ಒಬ್ಬ ಹಿಂದೂ ಆಗಿ
ನನ್ಗೆ ಬೇರೆ ಜಾತಿಯವರು ನಮ್ಮನ್ನು ಕನ್ವರ್ಟ್ ಮಾಡ್ತಾರೆ ಅದ್ ಬಿಡ್ತಾರೆ ಸೆಕೆಂಡ್ ಆಪ್ಷನ್. ಯಾಕಂತ ಹೇಳಿದ್ರೆ ನಾವು ಸಣ್ಣ ಚಿಕ್ಕದಿಂದ ನೋಡ್ತಾ ಇದ್ದೇನೆ ನಾನು. ಅವರೊಂದು 10 ಜನ 12 ಜನ ಬರುದು, ನಿಮ್ಗೆ ಆಗ ಕೊಡ್ತೇನೆ, ಹೀಗೆ ಕೊಡ್ತೇನೆ, ಇದು ಮಾಡ್ತೇನೆ, ಅದು ಮಾಡ್ತೇನೆ ಅಂತ ಮನ ಪರಿವರ್ತನೆ ಮಾಡ್ಲಿಕ್ಕೆ ಬರ್ತಾರೆ. ಹಾಗಿರುವಾಗ ನಮ್ಮನ್ನ ನಾವು ಉಳಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮ ಹಿಂದೂ ಧರ್ಮವನ್ನು ನಾವು ಹಿಂದೂಗಳಾಗಿ ಉಳಿಬೇಕು ಅನ್ನೋ ಒಂದು ಧರ್ಮವನ್ನ ಕಾಯ್ದೆಯನ್ನ ಏನ್ ಇವತ್ತು ತಂದಿದ್ದಾರೆ ಮುಖ್ಯಮಂತ್ರಿಗಳು, ಸ್ವಾಗತಾರ್ಥ, ಅವರಿಗೆ ಸ್ವಾಗತವಾಗಿ ಕೇಳ್ತೇನೆ. ಯಾಕಂತ ಹೇಳಿದ್ರೆ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕಾಗಿದ್ರೆ ಇಂಥದ್ದೊಂದು ಕಾನೂನು ಬೇಕಾಗಿದೆ ನಮ್ಗೆ. ಇಂಥ ಚರ್ಚೆಗೆಲ್ಲ ಈಗ ಅವಕಾಶ ಏನಿದೆ? ನಮ್ಮನ್ನ ನಾವು ಉಳಿಸ್ಕೊಳ್ಬೇಕಲ್ಲ ಇಂಥ. ಇನ್ನೂ ಒಂದು ಆಪ್ಷನ್ ಇದೆ ಸರ್. ನಾನು ಒಂದು ಹೇಳ್ತೇನೆ, 1983ರಲ್ಲಿ ನಮ್ಮ ದೇಶದಲ್ಲಿ ಗವರ್ಮೆಂಟ್ ಒಂದು ಕಾನೂನು ತಂದಿದೆ, ಹೆಣ್ಣಿರಲಿ ಗಂಡಿರಲಿ ಮಕ್ಕಳು 2 ಇರಲಿ ಅಂತ. ಈಗ ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಒಂದೇ ಸಾಕಂತ. ಅಂತ ಕಾನೂನು ಕೂಡ ಒಂದು ಸ್ಟ್ರಿಕ್ಟ್ ಆಗಿ ತರಬೇಕು. 1 ಬಿಟ್ಟು 2 ಮಗು ಸಾಕು, 3ನೇ ನಮ್ಮ ಹಿಂದೂದಲ್ಲಿ ಪೌರತ್ವ ಕೊಡಬಾರದು. ಆತರ ಮಾಡಿದ್ರೆ ಮಾತ್ರ ನಮ್ಗೆ ಇನ್ನು ಬದುಕಲಿಕ್ಕೆ ಹಿಂದೂ ಧರ್ಮ ಉಳಿತದೆ. ಇಲ್ಲಾದ್ರೆ ಇನ್ನು ಏನೇನೋ ಆಗಿ ಹೋಗ್ತದೆ ನಮ್ಮ ದೇಶ, ಭಾರತ ದೇಶ ಏನೇನೋ ಆಗಿ ಹೋಗ್ತದೆ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ. ನಮಸ್ತೆ ಸರ್, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮೊದಲನೇದಾಗಿ ರಾಜೇಶ್ ಶೆಟ್ಟಿ ಅಂತ, ದಯಮಾಡಿ ಓಕೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮತಾಂತರ ಕಾಯ್ದೆಯನ್ನು ಮಾಡಿದಿರಿ, ಖಂಡಿತವಾಗಿ ಒಳ್ಳೆಯ ಡೆವಲಪ್ಮೆಂಟ್. ಓಕೆ, ಆದ್ರೆ ನಮ್ಮಲ್ಲಿ ನಾವು ಹಿಂದೂ, ಆದ್ರೆ ನಮ್ಮಲ್ಲಿ ಏನು ರೂಟ್ ಲೆವೆಲ್ ಅಲ್ಲಿ ಯಾರಿದ್ದಾರೆ ಅವರಿಗೆ ಗವರ್ಮೆಂಟ್ ತುಂಬಾ ಪಾಪದವರಿದ್ದಾರೆ. ಅವರಿಗೆ ಒಂದು ಒಳ್ಳೆಯ ರೀತಿಯ ಸವಲತ್ತನ್ನು ಕೊಡುವ ಕಡೆಯಲ್ಲಿ ಸಹ ಅವರು ಗಮನ ಹರಿಸಬೇಕು. ಥ್ಯಾಂಕ್ ಯು ಸರ್, ಇದು ನಿಜವಾದ ಮಾತು. ಥ್ಯಾಂಕ್ ಯು ಸರ್. ಓಕೆ ಕರೆಗಳಿದೆಯಾ? ಎಸ್ ಸರ್, ದಿನಕರ್ ಶೆಟ್ಟಿ ಅವರು. ಎಸ್ ಸರ್, ಕೊನೆದಾಗಿ ಸರ್. ಈಗ ಅವರು ಹೇಳಿದಾಗೆ ನಾವೀಗ ಮತಾಂತರದ ವಿಷಯ ಇನ್ನೊಂದು ಇದು ಯಾಕೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡಬೇಕಾಗ್ತದೆ. ನಿಜ. ಒಂದು ವಸ್ತುವನ್ನ ಕೊಟ್ಟ ಅಥವಾ ಬಡತನದ ಇದಕ್ಕೋಸ್ಕರ ಅಥವಾ ಇನ್ನೊಂದು ಕೊಟ್ಟು ಮಾಡ್ತಾರಂತಾದ್ರೆ ಒಂದು ಗವರ್ಮೆಂಟ್ ಆಗಿ ಎಲ್ಲ ಅಧಿಕಾರ ಇರುವಾಗ ಅಂಥದ್ದನ್ನು ಮಾಡದಾಗೆ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ಕೂಡ ಚಿಂತನೆ ಮಾಡ್ತಕ್ಕಂಥದ್ದು. ಒಂದು ತಳಮಟ್ಟದಿಂದ ಏನು ಬೇಕು, ಒಂದು ಬೇಸಿಕ್ ನೆಸೆಸಿಟಿ ಜೀವನಕ್ಕೋಸ್ಕರ, ಆವಾಗ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗುವಂತ ಪ್ರಮೇಯವೇ ಇರುವುದಿಲ್ಲಲ್ಲ. ನಿಜ. ಈಗ ಟವರ್ ಅವರು ಹೇಳಿದ್ರು, ಇದು ಯಾವುದು ನಮ್ಮ ಇಸ್ಕಾನ್ ಅಲ್ಲಿ ಅದು ಇದು ಅಂತ, ಅದಕ್ಕೋಸ್ಕರವೇ ಈ ಕಾನೂನು ಜಾರಿಗೆ ತಂದಿರಬಹುದು. ಈ ಕಾನೂನು ಒಂದು ಹಿಂದೂ ಧರ್ಮಕ್ಕೋಸ್ಕರ ಬಂದಿರುವಂತದ್ದು ಅಲ್ಲ. ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಕ್ಕಂಥ ವಕೀಲರು ನಾನಲ್ಲ. ಇದು ಬಹಳ ಸ್ಪಷ್ಟವಾಗಿದೆ. ಇದರಲ್ಲಿ ಕೆಲವು ಅನಾನುಕೂಲ ಇದೆ, ದುರುಪಯೋಗ ಅಂತ ಖಂಡಿತವಾಗ್ಲೂ ಇದೆ. ಬಟ್ ಜೆರಾಲ್ಡ್ ಒಂದು ಆತಂಕ ಏನಿದೆ ನೋಡಿ, ಅದಕ್ಕೆ ಇದರಲ್ಲಿ ಉತ್ತರ ಇದೆ. ಇದು ಒಂದು ಹಿಂದೂ ಕರ್ನಾಟಕ ಹಿಂದೂ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣೆ ವಿಧೇಯಕ ಕಾಯ್ದೆ ಅಲ್ಲ. ಇದು ಧಾರ್ಮಿಕ ಅಂತ. ಧಾರ್ಮಿಕ ಅಂದ್ರೆ ಅದು ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ ಎಲ್ಲವೂ ಆಗ್ತಕ್ಕಂಥದ್ದು. ಅಥವಾ ಕ್ರಿಶ್ಚಿಯನ್ ಅವರು ಹಿಂದೂಗಳಿಗೆ ಹೋಗುವಂಥದ್ದು ಕೂಡ ಇದರಲ್ಲಿ ನಿಲ್ಲಿಸ್ತಕ್ಕಂಥ ವಿಚಾರ. ನಿಮ್ಮ ಧರ್ಮದಲ್ಲಿ ಏನು ಹೇಳಿದೆ ಧರ್ಮ ಗ್ರಂಥಗಳು ಅದರ ನೀವು ಮಾಡಿ. ಇಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ವಿಷಯ ಅಂತ ಹೇಳಿದ್ರೆ ನಾನು ನೋಡಿದ ಮಟ್ಟಿಗೆ ಇದು ಬಹಳ ಎಫೆಕ್ಟ್ ಆಗುವಂಥದ್ದು ಪ್ರೀತಿಗೆ ಮಾತ್ರ. ಈ ಪ್ರೀತಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಪ್ರೀತಿ ಕುರುಡು ಅಂತ ಹೇಳ್ತಾರೆ. ಇದು ಗೊತ್ತಿಲ್ಲದೆ ಮಾಡ್ತಕ್ಕಂಥದ್ದು. ನಂತರ ಇದರಲ್ಲಿ ಏನು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಒಂದು ವೇಳೆ ಮದುವೆ ಆಗ್ಲಿಕ್ಕೆ ಆಗದಿದ್ರೆ ಅವರು ಪ್ರಾಣ ಕಳ್ತಕ್ಕ ಅನೇಕ ವಾಸ್ತವ ಸತ್ಯಗಳು ನಮ್ಮ ಮುಂದೆ ಇದೆ. ಇದಕ್ಕೆಲ್ಲ ಒಂದು ಸರಿಯಾದ ಕಾನೂನು ರೀತಿ. ಮತಾಂತರ ಕಾಯ್ದೆಕ್ಕೆ ಕ್ರಿಶ್ಚಿಯನ್ ಅವರು ಹೆದರ್ಬೇಕಂತಿಲ್ಲ. ಒಬ್ಬ ವಕೀಲರಾಗಿ ನಾನು ಹೇಳ್ತೇನೆ, ಅಥವಾ ಒಬ್ಬರು ಮುಸ್ಲಿಮರು ಖಂಡಿತವಾಗ್ಲೂ ಹೆದರುವುದಿಲ್ಲ. ಯಾಕೆ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಈ ಕಾನೂನನ್ನು ಅವರು ಅರ್ಥಕೊಂಡಿದ್ದಾರೆ. ಇದನ್ನ ಅವರ ಖಂಡಿತವಾಗ್ಲೂ ನನ್ನ ಒಂದು ವಾಸ್ತವ ಮಟ್ಟಿಗೆ ಅವರು ಸ್ವಾಗತ ಮಾಡ್ತಾರೆ. ಇವತ್ತೊಂದು ಪೊಲಿಟಿಕಲ್ ಲೆವೆಲ್ ಅಲ್ಲಿ ಒಂದು ವಿರೋಧ ಮಾಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಬಟ್ ಹಾರ್ಟ್ಲಿ ಇದನ್ನ ಅವರು ಕೂಡ ಇದು ಮಾಡ್ತಾರೆ. ಕ್ರಿಶ್ಚಿಯನ್ ಅವರ ಆತಂಕಕ್ಕೆ ಒಳಗಾಕುವಂಥದ್ದು ಏನಿಲ್ಲ ಇದರಲ್ಲಿ. ಈಗಾಗಲೇ ಸುಧೀರ್ ಅವರು ಹೇಳಿದಾಗೆ ಅಂಕಿಅಂಶ ಕೊಟ್ಟರು, ಜನಸಂಖ್ಯೆದು ಅಂಕಿಅಂಶ ಕೊಟ್ಟಿದ್ರು. ಸರಿ, ಈಗ ಎಲ್ಲಿಯಾದ್ರೂ ಕ್ರಿಶ್ಚಿಯನ್ ಧರ್ಮಕ್ಕೆ ವಿಧೇಯಕ ತರ್ತಾ ಇದ್ದಾರಾ? ನೀವು ಭಯ ಪಡಬೇಡಿ. ಆ ಕರುಡಿ ಏನಿದೆ ಅದನ್ನ ನೀವು ಬಹಳ ಸ್ಪಷ್ಟವಾಗಿದ್ಮ
ಸಾಮೂಹಿಕವಾಗಿ ಮತಾಂತರ ಮಾಡುವಂಥದ್ದು. ಎಲ್ಲಿಯಾದರೂ ಕ್ರಿಶ್ಚಿಯನ್ ಧರ್ಮದವರನ್ನ ಸಾಮೂಹಿಕವಾಗಿ ಮತಾಂತರ ಬೇರೆ ಧರ್ಮದವರು ಮಾಡಿದ್ರೆ ಇದರಲ್ಲಿ ರಕ್ಷಣೆ ಇದೆ. ಅಥವಾ ನಿಮ್ಮ ಯಾವುದೋ ಕುಟುಂಬದ ಒಬ್ಬರು ಕ್ರಿಶ್ಚಿಯನ್ ಅವರನ್ನ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅದಕ್ಕೂ ಕಾನೂನಿದೆ. ಈ ರೀತಿ ಅದರಲ್ಲಿ ಪ್ರೊಟೆಕ್ಷನ್ ಇರುವಾಗ ಅದೆಲ್ಲ ಒಳ್ಳೆಯ ವಿಚಾರ. ಅದರಿಂದ ನಮ್ಮ ಸಮಾಜ ಹಾಳಾಗೋ ಬದಲು ಒಂದು ಕಾನೂನು ಇರಲಿ. ಬಟ್ ಅದರ ದುರುಪಯೋಗತೆಗೆ ಏನಾಗಬೇಕು ಅದನ್ನು ಸ್ವಲ್ಪ ಚರ್ಚೆ ಮೂಲಕ ನೋಡಿ ಮುಂದೆ ಯಾವ ರೀತಿಯ ಪರಿಣಾಮಗಳು ಬೀಳ್ತದೆ, ಯಾವ ರೀತಿ ಇದರಲ್ಲಿ ಹೋಗ್ತದೆ ಅಂತಕ್ಕಂಥದನ್ನ ಖಂಡಿತವಾಗ್ಲೂ ನೋಡ್ಬೇಕೇ ಆಗ್ತದೆ. ಯಾಕೆ ಹೇಳಿದ್ರೆ ಇವತ್ತು ಕೃಷಿ ಕಾಯ್ದೆ ತಂದ್ರು, 2 ವರ್ಷದಲ್ಲಿ ಹಿಂದೆ ತಕೊಂಡ್ರು. ನಾವು ಚರ್ಚೆ ಮಾಡದೆ ಯಾವುದೇ ಕಾನೂನನ್ನ ಜಾರಿಗೆ ಈ ದೇಶದಲ್ಲಿ ತರ್ತೇವೆ ಅದರಲ್ಲಿ ನಾವು ಈ ರೀತಿಯ ಪ್ರಮೇಯನ್ನ ನಾವು ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ಒಬ್ಬ ವಕೀಲರಾಗಿ ನಮ್ಮ ಕಾಳಜಿ ಇರ್ತಕ್ಕಂಥದ್ದು ಅಷ್ಟೇ. ಇದರಲ್ಲಿ ಯಾವುದೇ ಧರ್ಮದವರು ಭಯ ಪಡುವಂತದ್ದಿಲ್ಲ. ಬಟ್ ಕೆಲವೊಂದು ಲೋಪದೋಷ ಇದೆ, ಇದನ್ನ ಸರ್ಕಾರ ಸರಿ ಮಾಡಬೇಕು. ತರಾತುರಿಯಲ್ಲಿ ಯಾವುದೇ ಒಂದು ವಿಚಾರ ಇಟ್ಟು ನಾವು ಮಾಡುವಂತದ್ದು. ಥ್ಯಾಂಕ್ ಯು ಸರ್. ಎಸ್ ಸರ್, ಕೊನೆಯದಾಗಿ ಧರ್ಮೇಂದ್ರ ಅವರು, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಜೊತೆಗೆ ಅಂಕಿಅಂಶಗಳ ಪ್ರಕಾರ ಮಾತನಾಡಿದಾಗ ಸುಧೀರ್ ಕುಮಾರ್ ಅವರು ಹೇಳಿದ್ರು, ಹಾಗಾಗಿ ನಾನು ಕೇಳಬೇಕು, ಯಾಕೆ ಮತಾಂತರ ಆಗುತ್ತೆ ಅಂತ ಬಂದಾಗ ಕ್ರೈಸ್ತರ ಅಂಕಿಅಂಶಗಳು ಇನ್ನೂ ಕೂಡ ಅತಿ ಕಡಿಮೆಯಲ್ಲಿದೆ, ಅವರ ಜನಸಂಖ್ಯೆ ತುಂಬಾ ಕಡಿಮೆಯಲ್ಲಿದೆ. ತಾವುಗಳು ಮಾಡುವಂತ ಆರೋಪಗಳ ನಡುವೆ 1947ಕ್ಕೆ ಭಾರತ ಸ್ವಾತಂತ್ರ್ಯ ಸಿಕ್ಕಿದ ಒಂದು ಆಮೇಲೆ 47ರಿಂದ 51ಕ್ಕೆ ಏನೋ ಒಂದು ಜನಸಂಖ್ಯೆಯ ಇದಾಯಿತು, ಸ್ಪಷ್ಟವಾಗಿ ಒಂದು ಸ್ವಲ್ಪ ಆಚೆ ಇರ್ಬೋದು. ಆವಾಗ ಮುಸಲ್ಮಾನರ ಜನಸಂಖ್ಯೆ ಇದ್ದದ್ದು 7%. ಇವತ್ತು 30ರಿಂದ 40% 20ರಿಂದ 30%, ಅದರೊಳಗೇನು ಡೌಟ್ ಏನಿಲ್ಲ. ಹಿಂದೂಗಳ ಸಂಖ್ಯೆ ಆವತ್ತು 90 ಮೇಲೆ ಇತ್ತು, ಇವತ್ತು ರಿಡ್ಯೂಸ್ ಆಗಿದೆ, 60-70ರಲ್ಲಿ ಇದ್ದಾರೆ ಇವತ್ತು. ಈ ವ್ಯವಸ್ಥೆ ಅಡಿಯಲ್ಲಿ ನನ್ನ ಲೆಕ್ಕದಲ್ಲಿ ಹಿಂದೂಗಳ ಸಂಖ್ಯೆ ಏರಿಕೆ ಆಗಿದೆ ಎಂಬುದನ್ನು ನಾನು ಒಪ್ಪಲಿಕ್ಕಿಲ್ಲ. ಎರಡನೇದಾಗಿ ಕ್ರಿಶ್ಚಿಯನ್ರ ಮಾತು ಬಂತು, ಅಲ್ಲಿ ಸಂಖ್ಯೆಯ ಏರಿಕೆ ಆಗಿಲ್ಲ ಎಂಬುದನ್ನು ಅಂತ. ಅದರೊಳಗೂ ಕೂಡ ಅನೇಕ ಪಂಗಡಗಳು ಬಂದು ಇಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ನೋಡಿ ನೀವು ಸಂಖ್ಯೆಗಳ ಅಂಕಿಅಂಶಗಳನ್ನು ಗಮನಿಸ್ಕೊಳ್ಬೇಕು. ಅವರು ಹೇಳ್ತಾ ಇದ್ದಾರೆ ರೋಮನ್ ಕ್ಯಾಥಲಿಕ್ ಬೇರೆಯೇ ಇದೆ, ಕ್ಯಾಥಲಿಕ್ ಅಂತ ಕೊಡ್ತಾ ಇಲ್ಲ. ಈಗ ಅವರಲ್ಲಿ ಕೂಡ ಪಂಗಡಗಳಾಗಿ ಆ ಪಂಗಡದಿಂದಾಗಿ ವಿಭಜನೆಗಳಾಗಿದೆ, ಸಂಖ್ಯಾಂಶಗಳು ಕಡಿಮೆ ತೋರ್ತಾ ಇದೆ. ಆದ್ರಿಂದ ಸಂಖ್ಯೆ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಕನ್ವರ್ಟ್ ಮಾಡಿದವರು ಪುರ ಎಲ್ಲೋದ್ರು, ಹಾಗಾದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಯ್ತು. ಕನ್ವರ್ಟ್ ಆದವರು ಯಾರು ಕೂಡ ಕನ್ವರ್ಟ್ ಆಗಿದ್ದೇನೆ ಅಂತ ಕ್ರಿಶ್ಚಿಯನ್ ಅಂತ ಹೇಳ್ತಾ ಇಲ್ಲ. ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯೇಸು ಇದೆ, ಆದ್ರೆ ಹಿಂದೂ ಧರ್ಮದ ಎಲ್ಲಾ ಸವಲತ್ತುಗಳನ್ನ ಅವರು ಪಡೀತಾ ಇದ್ದಾರೆ ಅಂತ ಆಯ್ತು. ಹಾಗಾದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಗಿಲ್ವ? ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಸಂಖ್ಯೆ ನಿಮ್ಮ ಏನು ಜನಗಣತಿಯಲ್ಲಿ ಸೆನ್ಸಸ್ ಅಲ್ಲಿ ನಿಮ್ಮ ಸಂಖ್ಯೆ ಏರಿಕೆ ಆಗಿಲ್ಲ ಅಂತ ಹೇಳಿದ್ರೆ, ಇಷ್ಟು ಜನ ಕನ್ವರ್ಟ್ ಆದವರು ಎಲ್ಲೂ ಹೋದ್ರು ಅಂತ ಹೇಳಿದ್ರೆ ಎಲ್ಲೂ ಹೋಗಿಲ್ಲ. ಸರ್ಕಾರಕ್ಕೆ ಸುಳ್ಳು ಸಂದೇಶವನ್ನ ಕೊಟ್ಟುಬಿಟ್ಟು ಹಿಂದೂ ಧರ್ಮಕ್ಕೆ ಸಿಕ್ಕಲ್ಪಡುವಂತ ಎಲ್ಲಾ ಮೀಸಲಾತಿ ಸೌಲಭ್ಯಗಳು ಒಬ್ಬೊಬ್ಬನಿಗೆ ನೋಡಿ. ಸಾವರ್ಕರ್ ಒಂದು ಮಾತನ್ನ ಹೇಳಿದ್ರು, ನನಗೆ ಮುಸಲ್ಮಾನ್ ಅವರ ದಾಖಲೀಕರಣದಲ್ಲಿ ಇಲ್ಲ ಅಂತ ಬಂದಾಗ ಅವರ ಜನಸಂಖ್ಯೆ ಅವರಿಗೆ ಏನು ಅಲ್ಲ, ಅಲ್ಲಿ ಮೇಲ್ಕಡೆ ದಾಖಲೆ ಹೋಗುತ್ತೆ. ಇಲ್ಲಿ ನಮ್ಮ ಸರ್ಕಾರಕ್ಕೆ ದಾಖಲೆ ಕೊಡ್ತಾ ಇಲ್ಲ, ಇವರು ಸರ್ಕಾರಕ್ಕೆ ದಾಖಲೆ ಕೊಡ್ತಾ ಇಲ್ಲ. ಆದ್ರೆ ಅವರ ಕ್ರಿಶ್ಚಿಯಾನಿಟಿಯ ದಾಖಲೆ ಏನಿದೆ ಅದರೊಳಗೆ ದಾಖಲೆ ಇದೆ. ಅದಕ್ಕೋಸ್ಕರ ಅದು ಮಾತ್ರ, ಅಷ್ಟು ಮಾತ್ರ ಅಲ್ಲ. ನಾನು ಹೇಳ್ತಾ ಇರೋದು ನೋಡಿ, ಇಲ್ಲಿ ಅನೇಕ ಸಾಧ್ಯತೆ ನ್ಯೂನ್ಯತೆಗಳು ಕೂಡ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಮುಖ್ಯವಾಗಿ ಯಾವಾಗ್ಲೂ ಹೇಳ್ತೇನೆ, ನನ್ನ ಧರ್ಮದ ಕೆಲವೊಂದು ನ್ಯೂನ್ಯತೆಗಳನ್ನ, ನನ್ನ ಧರ್ಮದ ಕೆಲವೊಂದು ಏನು ಸಂಘರ್ಷಗಳಿದೆ, ಇದನ್ನ ಏನು ನ್ಯೂನ್ಯತೆಗಳನ್ನು ಬಳಸಿಕೊಂಡು ಇವರೇನು ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ, ಇದನ್ನು ನಾನು ಒಪ್ಪಿಕೊಳ್ಳುವಂಥದ್ದಲ್ಲ. ಆದ್ರಿಂದ ನಾನು ಮೊದಲು ನನ್ನ ಧರ್ಮದ ನಾಯಕರುಗಳಿಗೆ ನಾನು ಹೇಳ್ತೇನೆ, ಎಲ್ಲರಿಗೆ ಧರ್ಮದ ಶಿಕ್ಷಣವನ್ನು ಕೊಡಿ, ಸಮಾನತೆಯಲ್ಲಿ ನಾವು ಕಾಣುವಂತ ಪ್ರಯತ್ನ ಆಗಲಿ, ನಮ್ಮಲ್ಲಿರುವಂತ ನ್ಯೂನ್ಯತೆಗಳನ್ನ ಮೊದಲು ನಾವು ಸರಿ ಮಾಡ್ಕೊಳ್ಳೋಣ ಅಂತ ನಾನು ಹೇಳಿಕೆ. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ಕೊನೆಯದಾಗಿ ಸುಧೀರ್ ಕುಮಾರ್ ಅವರು ಸರ್. ಎಸ್ ಸರ್, ಕೊನೆಯದಾಗಿ ಇಲ್ಲಿ ಒಂದು ಸ್ಪಷ್ಟ ಅದನ್ನು ನಮ್ಮ ಸ್ಪಷ್ಟತೆಗೆ ತಗೊಳ್ಬೇಕು. ಹಾಗಾಗಿಯೇ ಈ ದೇಶಕ್ಕೆ ನಮ್ಗೆ ಇಂತಹ ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ಸಹಿತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಕಾಯ್ದೆ ಅನ್ನುವಂಥದ್ದು ಕ್ರಿಶ್ಚಿಯನ್ನರ ಪರ ವಿರೋಧ, ಹಿಂದುವಿನ ಪರ ವಿರೋಧ, ಮುಸಲ್ಮಾನರ ಪರ ವಿರೋಧ, ಜೈನ ಬೌದ್ಧರ ಪರ
ಅಲ್ಲ. ಈ ಕಾಯ್ದೆಯನ್ನು ಎಲ್ಲ ಧರ್ಮಕ್ಕೂ ತೊಂದರೆಯನ್ನ ಮಾಡ್ತಾರೆ, ಎಲ್ಲ ಮನುಷ್ಯರಿಗೆ ತೊಂದರೆ ಕೊಡ್ತಕ್ಕಂಥ ಕಾಯ್ದೆ ಇದು. ಈ ಕಾಯ್ದೆ ಅಸ್ಪಷ್ಟವಾಗಿದೆ, ಗೊಂದಲಗಳಾಗಿವೆ ಅನ್ನುವಂಥದ್ದನ್ನು ಅದನ್ನು ಸರಿಪಡಿಸೋಣ ಅಂತ ಹೇಳಿ ಈಗ ರಾಗ ಹೇಳಿದ್ರೆ ಆಗುದಿಲ್ಲ. ಕಾಯ್ದೆ ಈಗ ನಮ್ಮ ದಿನದರ್ಶಕರು ನಾವು ವಾಪಸ್ ಪಡೆಯುವುದೇ ಇಲ್ಲ ಹೇಳಿದವರು ವಾಪಸ್ ಪಡೆಯಲಿಲ್ವಾ, ಬರ್ತಿದ್ದಾರೆ. ಹಾಗೆ ಈ ಕಾಯ್ದೆ ಪರಾಮರ್ಶೆಗೆ ಒಳಗಾಗಬೇಕು, ಪುನರ್ವಿಮರ್ಶೆಗಳಾಗಬೇಕು, ಹಾಗೆಯೇ ಆಗುತ್ತೆ. ಅಲ್ಲಿ ಗೊಂದಲಗಳಿಂದ ಕಡಿಮೆ ಪ್ರಮಾಣದ ಗೊಂದಲಗಳಲ್ಲ, ನಾಳೆ ಅದು ಎಲ್ಲ ಧಾರ್ಮಿಕ ಸಹಿತ ತೊಂದರೆಗಳನ್ನು ಉಂಟು ಮಾಡುತ್ತೆ. ನಾಳೆ ಬೇರೆ ಧರ್ಮದ ಒಂದು ಹೆಣ್ಮಗಳನ್ನ ಮದುವೆ ಆಗಬೇಕು ಒಬ್ಬ ಯುವಕರು, ಧರ್ಮೇಂದ್ರ ಯಾರಾದ್ರೂ ಒಬ್ಬ ಯೋಚನೆ ಮಾಡಿದ್ರೆ ಆ ಪ್ರೀತಿ ಸರ್ಕಾರದ ಪರ್ಮಿಷನ್ ವ್ಯವಸ್ಥೆ ಬಂದು ಕ್ರಮ ಅಲ್ಲ, ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ ಅನ್ನುವಂಥದ್ದು ಹೆಣ್ಣು ಮಕ್ಕಳ ಮತ್ತೆ ಅದು ಧರ್ಮೇಂದ್ರ ಸರ್. ಎಸ್ ಸರ್, ಅದೊಂದು ಮಕ್ಕಳಿಗೆ ಥ್ಯಾಂಕ್ ಯು ಸರ್. ಓಕೆ, ತಾಂತ್ರಿಕವಾಗಿರುವ ಸಮಸ್ಯೆ ಇದೆ ಸರ್, ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಸಾರಿ ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ ಸರ್, ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಸರ್ ತಮ್ದು. ಎಸ್ ಸರ್, ಕೊನೆಯದಾಗಿ ಎಂ ಜಿ ಹೆಗ್ಡೆ ಅವರು ಕೊನೆಯದಾಗಿ ಲಾಸ್ಟ್ ರಿಕ್ಷನ್ ಸುಧೀರ್ ಸರ್ ದಯಮಾಡಿ. ಓಕೆ, ಥ್ಯಾಂಕ್ ಯು ಸುಧೀರ್ ಅವರೇ, ಥ್ಯಾಂಕ್ ಯು ಆ ಕಾಯ್ದೆಯನ್ನ ಸುಧೀರ್ ಅವರೇ, ಥ್ಯಾಂಕ್ ಯು ಸರ್. ಸುಧೀರ್ ಅವರೇ, ಥ್ಯಾಂಕ್ ಯು. ಸುಧೀರ್ ಅವರೇ, ಥ್ಯಾಂಕ್ ಯು. ಕೊನೆಯದಾಗಿ ಎಂ ಜಿ ಹೆಗ್ಡೆ ಅವರು. ಸುಧೀರ್ ಅವರೇ ದಯಮಾಡಿ ಸರ್, ಸಮಯದ ಅಭಾವ ತುಂಬಾ. ಸುಧೀರ್ ಅವರೇ ದಯಮಾಡಿ, ಸಾರಿ ಸುಧೀರ್ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಎಂ ಜಿ ಹೆಗ್ಡೆ ಅವರು ಕೊನೆಯದಾಗಿ ಸರ್, ಎಂ ಜಿ ಹೆಗ್ಡೆ ಅವರು. ನೋಡಿ, ನಾನು ಹೇಳುದು ಅದು ಡ್ರಾಫ್ಟ್ ಸರಿ ಇಲ್ಲ, ಅದರಲ್ಲಿ ತುಂಬಾ ಲೋಪದೋಷಗಳುಂಟು, ಅದನ್ನ ಸರಿ ಮಾಡಿ ಸಾರ್ವಜನಿಕ ಚರ್ಚೆಗೆ ಇಡಬೇಕು. ಒಂದು. ಎರಡನೇ, ಯಥಾಸ್ಥಿತಿಯಲ್ಲಿ ಬಂದ್ರೆ ನಾಳೆಯಿಂದ ವೃದ್ಧಾಶ್ರಮ, ಅನಾಥಾಶ್ರಮ, ಶಿಕ್ಷಣ ಸಂಸ್ಥೆಗಳಲ್ಲಿ ಉಚಿತವಾಗಿ ಕೊಡ್ತಕ್ಕಂಥ ಆಸ್ಪತ್ರೆಗಳಿರ್ಬೋದು, ಹಿಂದೂ, ಜೈನ್, ಮುಸ್ಲಿಮು, ಬೇರೆ ಬೇರೆ ಧರ್ಮದ ಸಂಸ್ಥೆಗಳ ಮೇಲೆ ಪರಸ್ಪರ ಕೆಸರ ಎರಚಾಟಕ್ಕೆ ನಾನು ಅವ್ರ ಮೇಲೆ ಒಂದು ದೂರು ಕೊಡುದು, ಅವರು ನನ್ನ ಮೇಲೆ ಒಂದು ದೂರು ಕೊಡಿಸುವಂತ ಪರಂಪರೆಗೆ ಅದನ್ನು ಮಾಡಬೇಕು. ಇದು ವಿಧಾನಸಭೆಯಲ್ಲಿ ವಿವಾದಿತ ಮತಾಂತರ ನಿಷೇಧ ವಿಧೇಯಕ ಮಂಡನೆ ಆಗಿರುವಂತದ್ದು, ಅಂಗೀಕಾರ ಆಗಿರುವಂತದ್ದು. ತದನಂತರ ಇದೀಗ ಇನ್ನು ಮುಂದಕ್ಕೆ ಈ ಒಂದು ಕಾಯ್ದೆ ಏನಿದೆ, ಇದು ಅನುಕೂಲ ಇದೆ, ಅನಾನುಕೂಲ ಇದೆ, ಇದರಿಂದ ದುರುಪಯೋಗ ಕೂಡ ಇದೆ ಅನ್ನುವಂಥದ್ದು ಹೇಳುವಂತಹ ವಿಚಾರಗಳು. ತದನಂತರ ಇದು ಯಾವುದೇ ರೀತಿಯ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿ ಮಾಡಲಾಗ್ತಾ ಇರುವಂತಹ ಒಂದು ವಿಧೇಯಕ ಅಲ್ಲ, ಬದಲಾಗಿ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆಗಿರುವಂತಹ ಸ್ವಾತಂತ್ರ್ಯ ಇದೆ. ಜೊತೆಗೆ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ರಕ್ಷಣಾ ವಿಧೇಯಕ, ಇದು ಯಾವುದೇ ರೀತಿಯ ಒಂದು ಧರ್ಮದ ವಿಧೇಯಕ ಅಲ್ಲ ಅನ್ನುವಂಥದ್ದು. ತದನಂತರ ಇದೀಗ ಮತಾಂತರ ನಿಷೇಧ ಮಸೂದೆ ಕಾಯ್ದೆ ಏನಿದೆ ಅಂಗೀಕಾರ ಆಗಿರುವಂತದ್ದು. ಇನ್ನು ಮುಂದಕ್ಕೆ ಯಾವ ರೀತಿಯ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತೆ, ತದನಂತರ ಮೇಲ್ಮನೆಯಲ್ಲಿ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಸಿಗುತ್ತೆ, ಕಾದು ನೋಡಬೇಕಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ಗಣ್ಯ ವ್ಯಕ್ತಿಗಳು ಸುಧೀರ್ ಕುಮಾರ್ ಮುರೋಳಿ ಅವರು. ಸರ್, ಥ್ಯಾಂಕ್ ಯು ಸೋ ಮಚ್ ಸುಧೀರ್ ಅವರೇ, ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ ಜೊತೆ ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಎಂ ಜಿ ಹೆಗ್ಡೆ ಅವರು, ಸಾಮಾಜಿಕ ಕಾರ್ಯಕರ್ತರು. ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ದಿನಕರ್ ಶೆಟ್ಟಿ ಅವರು, ಹಿರಿಯ ನ್ಯಾಯವಾದಿ. ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋಜಿಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 20.